ಸುರಿದಂತಹ ಧಾರಾಕಾರ ಮಳೆಗೆ ಬೆಳ್ತಂಗಡಿ ತತ್ತರಿಸಿದೆ. ಈ ವಿಶೇಷ ಸಂದರ್ಭದಲ್ಲಿ ಬಹಳಷ್ಟು ಆಪತ್ತು ಕಾದಿದೆ, ಬಹಳಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ವಿಶೇಷ ವರದಿಯನ್ನ ಅಥವಾ ವಿಶೇಷವಾಗಿ ಎಲ್ಲ ಫೀಲ್ಡ್ಗೆ ಹೋಗಿ ವರದಿಯನ್ನ ಮಾಡ್ಕೊಂಡು ಬಂದಿದ್ದೇವೆ. ಮಹಾಮಳೆ ವಿಶೇಷ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇವತ್ತು ಬೆಳಗ್ಗೆ ನಾವು ತಹಶೀಲ್ದಾರ್ಗೆ ಕರೆ ಮಾಡಿದ್ವಿ. ತಹಶೀಲ್ದಾರ್ಗೆ ಕರೆ ಮಾಡಿ ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ, ನಿಮ್ಮ ನಿರ್ಧಾರ ಏನು ಅಂತ ಕೇಳಿದ್ವಿ. ತಹಶೀಲ್ದಾರ್ ಇವತ್ತು ನಾವು ರಜೆ ಕೊಡುವಂತ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲ ಬಾರಿಗೆ ನಮ್ಮ ಸುದ್ದಿಯ ಮೂಲಕ ರಜೆ ಕೊಡುವಂತಹ ನಿರ್ಧಾರವನ್ನ ತಹಶೀಲ್ದಾರ್ ಪ್ರಕಟ ಮಾಡಿದ್ರು. ಜೊತೆಗೆ ಇವತ್ತು ನಿರಂತರವಾಗಿ ಬೆಳ್ತಂಗಡಿ ತಾಲೂಕಿನಾದ್ಯಂತ ಮಳೆ ಆಗ್ತಾ ಇರುವಂತದ್ದು, ಬೆಳ್ತಂಗಡಿ ತಾಲೂಕಿನಾದ್ಯಂತ ಮಳೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಏನೇನಾಗಿದೆ, ಯಾವ್ಯಾವ ರೀತಿಯಲ್ಲಿ ಮಳೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಮಳೆ ಆಗ್ತಾ ಇರುವಂತಹ ಸಿಚುವೇಶನ್ ಅನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಹಳಷ್ಟು ವಿಶೇಷತೆಗಳು ಅಂದ್ರೆ ಅಲ್ಲಲ್ಲಿ ಬಹಳಷ್ಟು ಆಪತ್ತುಗಳು ಕಾದಿರುವಂತದ್ದನ್ನು ಕೂಡ ನಾವೀಗ ನೋಡ್ತಾ ಇದ್ದೇವೆ. ಬಹಳಷ್ಟು ಕಡೆ ಸಂಕಷ್ಟ ಬಂದಿರುವಂತದ್ದು ಇದೀಗ ವಿವರಿಸ್ತಾ ಹೋಗ್ತೀವಿ ಏನಾಗಿದೆ, ಯಾವ ರೀತಿಯಾದಂತಹ ಸಮಸ್ಯೆಗಳಾಗಿವೆ. ಪ್ರಮುಖವಾಗಿ ಬೆಳ್ತಂಗಡಿ ಲಾಯ್ಲಾ ಮಾರ್ಗವಾಗಿ ಕೊಲ್ಲಿ ತಲುಪುವಂತವ್ರು ಇವತ್ತು ಸಂಕಷ್ಟಕ್ಕೆ ಸಿಲುಕಿಕೊಂಡ್ರು. ಎಲ್ಲಿಂದ ಹೋಗೋದು, ಯಾವ ರೀತಿಯಾಗಿ ಹೋಗೋದು ಅನ್ನುವಂತ ಸಂಕಷ್ಟಕ್ಕೆ ಸಿಲುಕಿಕೊಂಡ್ರು. ಈಗಷ್ಟೇ ನಾವು ಆ ಸ್ಥಳದಿಂದ ಇಲ್ಲಿಗೆ ಬಂದಿದ್ದೇವೆ. ಆ ಸ್ಥಳದ ವಾಸ್ತವ ರಿಪೋರ್ಟ್ ಹೇಗಿತ್ತು, ಅಲ್ಲಿ ಮಹಾಮಳೆಯಿಂದಾಗಿ ರಸ್ತೆ ಸಮುದ್ರದ ರೀತಿಯಲ್ಲಾಗಿತ್ತು, ಅಲ್ಲಿ ಓಡಾಡೋದಕ್ಕೆ ಕಷ್ಟವಾಗ್ತಾ ಇತ್ತು. ಎರಡೂ ಕಡೆಯೂ ಕೂಡ ಖಾಸಗಿ ಬಸ್ ಅಂದ್ರೆ ಶ್ರೀದುರ್ಗ ಬಸ್ ಎರಡೂ ಕಡೆಯೂ ಕೂಡ ನಿಂತಿತ್ತು. ಆ ಕಡೆಯೂ ಹೋಗ್ಲಿಕ್ಕೆ ಆಗೋದಿಲ್ಲ, ಈ ಕಡೆಯೂ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ರೀತಿಯಾದಂತಹ ಒಂದು ವಾಸ್ತವ ನಿರ್ಮಾಣ ಆಗಿತ್ತು. ಇದು ಇವತ್ತು ಪುತ್ರಬೈಲ್ನಲ್ಲಿ ಅಲ್ಲಿದ್ದವರು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು 40 ವರ್ಷಗಳಿಂದ ಇಂಥ ಮಳೆಯನ್ನ ನಾವು ನೋಡ್ಲಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ತಹಶೀಲ್ದಾರ್ ಅಲ್ಲೇ ಇದ್ರು. ಅದರ ಜೊತೆಗೆ AEE ಅವರು ಅಂದ್ರೆ ಮೆಸ್ಕಾಂನ AEE ಕೂಡ ಅಲ್ಲೇ ಇದ್ರು. 10 ಜನರನ್ನ ಒಟ್ಟಿಗೆ ನಿಲ್ಲಿಸಿಕೊಂಡಿದ್ರು. ಯಾಕೆಂತಂದ್ರೆ ಈಗ ಬೀಳುತ್ತೆ ಕಂಬಗಳು, ಆಗ ಬೀಳುತ್ತೆ ಕಂಬಗಳು ಅನ್ನುವಂತ ಆಪತ್ತು ಇತ್ತು. ಅದರ ಜೊತೆಗೆ ಅಲ್ಲಿರುವಂತದ್ದು ರಸ್ತೆಗಳೆಲ್ಲ ಬದಲಾಗಿ ತೋಡಿನ ರೀತಿಯಲ್ಲಿ ನೀರು ಬರ್ತಾ ಇತ್ತು. ಆ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಪುತ್ರಬೈಲಲ್ಲಿರುವಂತಹ ನದಿ ಉಕ್ಕಿ ಹರಿದಿರುವಂತದ್ದು ಸಂಪೂರ್ಣವಾಗಿ ಇಲ್ಲಿ ಬ್ಲಾಕ್ ಆಗಿದೆ. ಯಾಕೆಂತಂದ್ರೆ ಸಂಪರ್ಕಕ್ಕೆ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ನದಿಗೆ ಬಂದಿರುವಂಥದ್ದು. ನದಿ ಈಗ ಹೇಗೆ ಮಾರ್ಗಕ್ಕೆ ಬಂದಿದೆ ಅನ್ನುವಂಥದ್ದನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣ ಬ್ಲಾಕ್ ಆಗಿದೆ. ಒಂದು ಕಡೆಯಿಂದ ಅಗ್ನಿಶಾಮಕ ದಳದವರು ಬರ್ತಾ ಇರುವಂಥದ್ದು, ಮತ್ತೊಂದು ಕಡೆಯಿಂದ ಇಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಈ ಪರಿಸ್ಥಿತಿ ಇದೆ. ನೋಡಿ ಯಾವ ರೀತಿಯಾಗಿ ನದಿಯತ್ತ ನೀರು ಹರಿದು ಬರ್ತಾ ಇದೆ. ಮೇಲ್ಭಾಗದಿಂದ ನೀರು ಹರಿದು ಬರುವಂಥ ವೇಗವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಸಂಪೂರ್ಣ ಈ ಒಂದು ನದಿಯ ರೀತಿಯಲ್ಲಾಗಿದೆ. ಈಗ ನಾವು ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ನದಿಯ ಈ ಕಡೆ ಇರುವಂಥ ಖಾಲಿ ಜಾಗ, ಅದರ ಪಕ್ಕದಲ್ಲಿರುವಂಥ ಜಾಗ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮೇಲ್ಭಾಗಕ್ಕೆ ಬಂದಿದೆ. ನಾವು ಮೊನ್ನೆಯಷ್ಟೇ ಮಾಡಿದಂಥ ಸೇತುವೆಯ ಭಾಗದಲ್ಲಿ ನಾವಿದ್ದೇವೆ. ಸೇತುವೆ ಮುಳುಗಡೆ ಆಗಿರುವಂಥದ್ದು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ನದಿಯಲ್ಲ, ಇದು ಮಾರ್ಗ, ಇದೊಂದು ರೋಡಿನ ಹೇಗೆ ನೀರು ಹರಿದು ಬರ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದು ರಸ್ತೆಯಲ್ಲಿ ನಾವಿರುವಂಥದ್ದು. ನೋಡಿ ಮನೆಯ ಮುಂಭಾಗಕ್ಕೆ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಮನೆಯ ಮುಂಭಾಗ ಹೇಗಿದೆ ಅನ್ನುವಂಥದ್ದು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಸಂಪೂರ್ಣ ನೀರು ಬಂದಿರುವಂಥದ್ದನ್ನು ನೀವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ನಾವು ರಸ್ತೆಯಲ್ಲಿ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸಿದ್ವಿ. ಆ ಭಾಗದ ದೃಶ್ಯಾವಳಿ ಮತ್ತು ಅಲ್ಲಿ ಸೇರಿರುವಂಥ ಜನರನ್ನು ಕೂಡ ನಾವು ಈಗ ನಿಮಗೆ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಬಹಳಷ್ಟು ಡೇಂಜರಸ್ ಸಿಚುವೇಶನ್ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಿ. ಪುತ್ರಬೈಲ್ನ ಸಮೀಪದ ಡೇಂಜರಸ್ ಸಿಚುವೇಶನ್ ಇದು. ರಸ್ತೆ ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಂಡಿದೆ. ಇಲ್ಲಿ ದಾಟೋದು ಡೇಂಜರಸ್. ಆದರೆ ಜನರು ಬಹಳಷ್ಟು ದೊಡ್ಡ ಮಟ್ಟಿನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ. ಬಹಳ ಡೇಂಜರಸ್ ರೀತಿಯಲ್ಲಿ ಪುತ್ರಬೈಲಿನ ಸೇತುವೆ ಮುಳುಗಿರುವಂಥದ್ದು. ಪುತ್ರಬೈಲಿನ ಸೇತುವೆ ಮುಳುಗಿ ನೀರು ಹೋಗ್ತಾ ಇರುವಂತಹ ಸಿಚುವೇಶನ್ ಇದೇ ಜಾಗದಲ್ಲಿ
ಕಳೆದ ಬಾರಿ ನಾವು ನಿಂತು ವರದಿಯನ್ನ ಮಾಡಿದ್ದೆವು. ಕಳೆದ ಬಾರಿಯ ವರದಿಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಇದೀಗ ಇಲ್ಲಿ ಬಹಳಷ್ಟು ಜನರಿದ್ದಾರೆ. ಇಲ್ಲಿ ಸಾಗೋದು ಕಷ್ಟಕರ ಅನ್ನುವಂಥ ಸಿಚುವೇಶನ್ ಇದೆ. ಅವರನ್ನೆಲ್ಲರನ್ನು ಕೂಡ ಮಾತನಾಡಿಸಬೇಕು. ಬಹಳಷ್ಟು ಡೇಂಜರಸ್. ನೋಡಿ, ಇದು ಪುತ್ರಬೈಲ್ನ ಸೇತುವೆ. ಮೊನ್ನೆ ಇದ್ದಂಥ ಸೇತುವೆ ಇದೇ ಜಾಗದಲ್ಲಿ. ಈ ಜಾಗದಲ್ಲಿ ಇದೇ ಸೇತುವೆ ಮೊನ್ನೆ ಮುಳುಗಡೆ ಆಗಿರುವಂಥದ್ದು. ಈ ಸೇತುವೆಯ ಜಾಗವನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ವಿ. ಅದರ ಜೊತೆಗೆ ರಸ್ತೆ, ಮೊನ್ನೆ ಖಾಲಿ ಸ್ಥಳದಲ್ಲಿದ್ದಂಥ ರಸ್ತೆ. ಇಲ್ಲಿ ನೋಡಿ, ತಾರಾಯಿ ಅಂತ ಬೊಬ್ಬೆಡಿತಿದ್ದಾರೆ. ಬನ್ನಿ, ಬೋಡ ತಾರಾಯಿ. ನಮಸ್ತೆ, ಬನ್ನಿ. ಏನ್ ಹೆಸರು, ಏನ್ ಹೇಳ್ತೀನಿ? ಇವತ್ತು ಫುಲ್ ಬಂದಿದೆ. ಇನ್ನು ನಮ್ಮ ಮನೆ ಅಂಗಳಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಇರೋದು. ಅಲ್ಲಿ ಇನ್ನೊಂದು ಮನೆ ಅಂಗಳಕ್ಕೆ ಹೋಗಿದೆ ನೀರು. ಇವತ್ತು ಜನರಿಗೆ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತಾ ಇದೆ. ಮತ್ತೆ ಇನ್ನು ಕಡಿಮೆ ಆಗ್ಬೇಕಷ್ಟೇ ನೀರು. ಆಚೆ ಇದ್ದವರಿಗೆ ಈ ಕಡೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ನೋಡಿ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಅಗ್ನಿಶಾಮಕ ದಳದವರು ಬರ್ತಾ ಇದ್ದಾರೆ. ಅಗ್ನಿಶಾಮಕ ದಳದವರು ಹೇಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ಸ್ಪಷ್ಟವಾಗಿ. ಅಗ್ನಿಶಾಮಕ ದಳದವರು ಬರ್ತಾ ಇರುವಂತ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಇದು ಸುದ್ದಿಯಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ತಾವು ನೋಡ್ತಾ ಇರುವಂತದ್ದು. ಈ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಇಲ್ಲಿ ಜನರ ಸಮಸ್ಯೆಗೆ ಸ್ಪಂದನೆ ಮಾಡಲಿಕ್ಕೆ ಅಗ್ನಿಶಾಮಕ ದಳ ಧಾವಿಸಿ ಬರ್ತಾ ಇರುವಂತ ದೃಶ್ಯಾವಳಿ. ಕಷ್ಟಕರ ಸಿಚುವೇಶನ್ ನಲ್ಲಿ ಈ ಗ್ರಾಮದವರಿದ್ದಾರೆ, ಇಲ್ಲಿ ಹುಡುಗರಿದ್ದಾರೆ, ಮಾತನಾಡಿಸಬೇಕು. ಬನ್ನಿ, ಹೇಗಿದೆ? ಸಂಪರ್ಕ ಕಡಿತಗೊಂಡಿದೆ. ತುಂಬಾ ಮಂದಿಗೆ ಹಾನಿ ನಷ್ಟ ಆಗಿದೆ. ಮನೆ ಒಳಗೆಲ್ಲ ನೀರು ಹೋಗಿದೆ, ಮಕ್ಕಳು ಪರದಾಡ್ತಿದ್ದಾರೆ. ನಮ್ದು ಕೂಡ ಆ ಕಡೆ ಅಮ್ಮನವರೆಲ್ಲ ಆ ಕಡೆ ಇದ್ದಾರೆ, ಎಲ್ಲಿ ಆ ಸೈಡ್ ಇದ್ದಾರೆ. ಈಗ ಈ ಕಡೆ ಕರ್ಕೊಂಡ್ ಬರ್ಬೇಕು. ಬೇರೆ ಎಂತಾದ್ರು ವ್ಯವಸ್ಥೆ ಬರುತ್ತೋ ನೋಡ್ಬೇಕು. ಎತ್ಕೊಂಡು ಬರ್ತೀರಾ? ಬರುತ್ತೋ ನೋಡ್ಬೇಕು ಎಂತ ಮಾಡುದಂತ. ನೋಡಿ, ಇಲ್ಲಿ ಕೆಲವರಿದ್ದಾರೆ. ನೋಡಿ, ಆ ತೋಟದಲ್ಲಿ ನೀವು ಗಮನಿಸಿ ಸಂಪರ್ಕ ಕಡಿತಗೊಂಡು ಚಿಂತಾಕ್ರಾಂತರಾಗಿ ನಿಂತಿರುವ ಜನ. ಸಂಪರ್ಕ ಕಡಿತಗೊಂಡು ಚಿಂತಾಕ್ರಾಂತರಾಗಿ ನಿಂತಿರುವ ಜನವನ್ನ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಸಂಪೂರ್ಣವಾಗಿ ರಸ್ತೆ ಸಂಚಾರ ಕಡಿತಗೊಂಡಿದೆ. ಈಗ ಕಂಪ್ಲೀಟ್ ನೀರೆಲ್ಲ ಒಳಗೆ ಬಂದಿದೆ. ಅಲ್ಲಿಯ ತನಕ ನೀರು ಬಂದಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ವೆಹಿಕಲ್ಸ್ ಬರ್ತಾ ಇದೆ. ಕೆಲವೊಬ್ರು ಸಾಹಸವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಕಷ್ಟ. ನೋಡಿ ಸರ್, ಒಂದು ನಿಮಿಷ. ಅಭಿ ಏನ್ ಹೇಳ್ತೀರಿ? ಅಭಿ, ಇಂಥ ಮಳೆ ಇಲ್ಲಿ ತನಕ ನೋಡ್ಲಿಲ್ಲ. ಬಹುಶಃ ಇದು ಎಚ್ಚರಿಕೆ ಕಡೆಗಂಟೆ. ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಸುರಕ್ಷಿತ ಜಾಗಕ್ಕೆಲ್ಲ ತೆರಳುವುದು ಒಳ್ಳೇದು. ತೆರೆದುಕೊಂಡು ಹೋಗ್ಲೇಬೇಕು. ಬಹಳ ಕಷ್ಟಕರ. ಇಲ್ಲಿ ಬ್ಲಾಕ್ ಆಗಿದೆ. ಹೌದು, ಮೂರನೇ ರೋಡ್ ಅಲ್ಲಿ ಬರ್ತಿರೋದು. ಇದು 3ನೇ ರೋಡ್ ನಂಗೆ ಬ್ಲಾಕ್ ಸಿಗ್ತಿರೋದು. ಓಕೆ, ಏನ್ ಹೇಳ್ತೀರಿ? ಈ ಒಂದು ನದಿ ನಾನು ಇವತ್ತಿನ ತನಕ ನೋಡ್ಲಿಲ್ಲ. ಬಾರಿ ಡೇಂಜರಸ್ ಸಿಚುವೇಶನ್ ನಾವಿದ್ದೇವೆ. ಹೌದು, ಖಂಡಿತ. ಅಭಿನಂದನ್ ಹರೀಶ್ ಕುಮಾರ್ ಅವರು ಹೋಗ್ತಾ ಇರುವಂತದ್ದು ನೋಡಿ, ಬಾರಿ ಡೇಂಜರಸ್ ಸಿಚುವೇಶನ್ ನಾವಿದ್ದೇವೆ ಅನ್ನುವಂಥದ್ದನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ನೀರಿನ ಮಟ್ಟ ನಾವು ಮತ್ತೆ ತೋರಿಸ್ತಾ ಇದ್ದೀವಿ. ಆಗ ಬಂದಾಗ ಇಲ್ಲಿತ್ತು, ಈಗ ನೀರಿನ ಮಟ್ಟ ಏರ್ತಾ ಇದೆ. ಕಳೆದ ಬಾರಿ ನಾವು ವರದಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ವಿ. ನಾವು ಆ ಸೇತುವೆಯ ಮೇಲ್ಭಾಗದಲ್ಲಿ ನಿಂತ್ಕೊಂಡು ವರದಿಯನ್ನು ಮಾಡಿದ್ವಿ. ಇವತ್ತು ಸೇತುವೆ ಮುಳುಗಿ ಪಕ್ಕದಲ್ಲಿರ್ತಕ್ಕಂತಹ ರಸ್ತೆಯೂ ಮುಳುಗಿದೆ. ರಸ್ತೆ ಮುಳುಗಿದ್ದು ಮಾತ್ರವಲ್ಲ, ಪಕ್ಕದಲ್ಲಿರುವಂತಹ ಮನೆ ಒಳಗಡೆ ನೀರು ಬರುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ನಾವು ನಿಮಗೆ ಆ ಕಡೆ ಇರುವವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಡೇಂಜರಸ್ ಸಿಚುವೇಶನ್ ಅಲ್ಲಿದೆ ಲಾಯ್ಲಾ. ಸಮಸ್ಯೆ ಆಗಿರುವಂತದ್ದು ಅಲ್ಲಿ ನಿಮಗೊಂದು ಕಪ್ಪಿನ ಪೈಪು ಕಾಣ್ತಾ ಇದೆ ನೋಡಿ, ಪೈಪು. ಎಸ್, ಇದು ಕುಡಿಯುವ ನೀರಿನ ಪೈಪು. ಲಾಯ್ಲಾ ಗ್ರಾಮ ಪಂಚಾಯತಿನ ಕುಡಿಯುವ ನೀರಿನ ಪೈಪು ನೀವೀಗ ನೋಡ್ತಾ ಇರುವಂತದ್ದು. ಲಾಯ್ಲಾ ಗ್ರಾಮ ಪಂಚಾಯತ್ನ ಕುಡಿಯುವ ನೀರಿನ ಪೈಪು. ಬನ್ನಿ, ಆ ಕಡೆ ಇರುವವರನ್ನು ಮಾತನಾಡಿಸುವ. ಬಹಳಷ್ಟು ಡೇಂಜರಸ್ ಸಿಚುವೇಶನ್ ನಲ್ಲಿ ನಾವಿರುವಂತಹದನ್ನ ನಿಮಗೆ ಸ್ಪಷ್ಟಪಡಿಸ್ತಾ, ಇದು ನಮ್ಮೂರಿನ ಗ್ರಾಮಸ್ಥರ ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದನ್ನ ವರದಿ ಮಾಡುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಬನ್ನಿ, ಅವರನ್ನು ಮಾತಾಡಿಸುವ. ಫಸ್ಟ್ ಟೈಮ್ ಇದು ಬರ್ಪುನ ಈಗ ತೋರಿಸುತ್ತೆ. ಇತ್ತೆಗೆ 49 ವರ್ಷ ಆ ತೋರ್ಸದಿಂಚಿ ಈ ನಮ್ದೆ ಬಲ್ಲ ಬೈಜಿ ಫಸ್ಟ್ ಟೈಮ್ ಹೆಂಗ ತೋಟ ಪೂರ ಮುರುಕುದುಂಡು, ಫುಲ್ಲು ಮುರುಕುದುಂಡು. ತೋಟ ಫುಲ್ ಮುರುಕುದುಂಡು. ಎಸ್, ನಮ್ಮ ತೋಟ ಎಲ್ಲ ಮುಳುಗಿದೆ. 40 ವರ್ಷದಿಂದ ಇಂತಹ ಬೊಳ್ಳ ನಾವು ನೋಡ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ.
ಸರ್ ಏನಾದರೂ ಪ್ರಾಬ್ಲಮ್ ಆಗಿದೆ ಮೆಸ್ಕಾಂ ಕಡೆಯಿಂದ? ಮೆಸ್ಕಾಂ ಕಡೆಯಿಂದ ಈಗ ಕಂಬಗಳು ನೀರು ಹರಿತಾ ಇದೆ, ಬೀಳುತ್ತಾ ಅಂತ ಹೆದರಿಕೆ ಆಗ್ತಾ ಇದೆ ಈಗ. ಓಕೆ. ನೋಡಿ ಅದರ ಮಣ್ಣು ಕುಸಿತಾ ಇದೆ, ಅಷ್ಟು ಜೋರಾಗಿ ನೀರು ರೋಡಲ್ಲಿ ಹರಿತಾ ಇದೆ. ಅದಕ್ಕೆ ನಾವು ಇಲ್ಲೇ ನಿಂತಿದ್ದೇವೆ. ಏನು ಲೈನ್ ಎಲ್ಲ ಆಫ್ ಇದೆ, ಏನೋ ಮೈ ಮೇಲೆಲ್ಲ ಬೀಳಬಾರ್ದಂತೆಲ್ಲ ನಮ್ಮ ಎಲ್ಲ ಸಿಬ್ಬಂದಿಗಳು ಇಲ್ಲೇ ಇದ್ದೇವೆ. ಎಷ್ಟು ಜನ ಸಿಬ್ಬಂದಿ ಇದ್ದೀರಿ? ನಾವೊಂದು 10 ಮಂದಿ ಇದ್ದೇವೆ ಈಗ. 10 ಮಂದಿ ಇದ್ದೀರಿ. ಹೌದು. ಈಗ ನಿಮಗೆ JAEE ಇದರ ನಮ್ಮ ಜೊತೆಗೆ. ಇಲ್ಲಿ ಮೆಸ್ಕಾಮಿನ ಕಂಬಗಳು ನಾವು ತೋರಿಸ್ತಾ ಇದ್ದೀವಿ. ಮೆಸ್ಕಾಂನ ಕಂಬಗಳು ಬೀಳುವ ಪರಿಸ್ಥಿತಿಯಲ್ಲಿದ್ದಾವೆ. ಒಂದು ವೇಳೆ ಬಿದ್ದರೆ ಲೈನ್ ಆಫ್ ಆಗಿದೆ, ಆದ್ರೆ ಬಿದ್ದರೆ ಅಪಾಯ ಇದೆ. ಯಾಕಂತಂದ್ರೆ ಯಾರ್ದಾದ್ರೂ ತಲೆ ಮೇಲೆ ಬೀಳ್ಬೋದು ಅಥವಾ ತೊಂದರೆಗಳಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ 10 ಜನರನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಸರ್ ಎಷ್ಟು ಡೇಂಜರಸ್ ಸಿಚುವೇಶನ್ ಅಲ್ಲಿ ನಾವಿದ್ದೇವೆ? ಅದೇ ಇಲ್ಲಿ ಮೇನ್ ಅಂತ ಹೇಳಿದ್ರೆ ಈ ಕಂಬಗಳದ್ದು ಮೇನ್ ಮೇಲಿಂದ ಏನಾಗ್ತಾ ಇಲ್ಲ, ಗಾಳಿ ಇಲ್ಲ ಇವತ್ತು, ಅದರಿಂದಾಗಿ ನಾವು ಬಚಾವಾಗಿದ್ದೇವೆ. ಯಾವುದೇ ಮರಗಳು ಇವತ್ತು ಬಿದ್ದಿಲ್ಲ. ನಿನ್ನೆ ರಾತ್ರಿಯಿಂದ ಇಲ್ಲಿಗೆ ಮರಗಳು ಬಿದ್ದಿಲ್ಲ, ನೀರೇ ಕೊಚ್ಚಿಕೊಂಡು ಹೋಗಿ ಬುಡದ್ದು ಮಣ್ಣು ಸವಿತಾ ಇದೆ. ಅದರಿಂದಾಗಿ ನಾವು ಈಗ ಏನಾದ್ರೂ ಮೈ ಮೇಲೆ ಬೀಳಬಾರ್ದು, ಗಾಡಿ ಮೇಲೆ ಬೀಳಬಾರ್ದು ಅಂತ ಹೇಳಿ ಇದು ಮಾಡ್ತಾ ಇದ್ದೇವೆ. ರೆಡಿ ಇದ್ದೇವೆ ನಾವು. ರೆಡಿ. ಎಸ್, ಬುಡದಲ್ಲಿ ಅಂದ್ರೆ ನಾವು ಆ ಬುಡದಲ್ಲಿರುವಂತಹ ಮಣ್ಣು ಸವಕಳಿ ಆಗೋದ್ರಿಂದ ಅದು ಬೀಳುವಂತಹ ಸನ್ನಿವೇಶ ಇದೆ ಅನ್ನುವಂಥದ್ದನ್ನ ಇವರು ಹೇಳ್ತಾ ಇದ್ದಾರೆ. ನಾವು ಒಂದಷ್ಟು ಜನರನ್ನ ಮಾತನಾಡಿಸಿ ಮತ್ತೆ ಆ ಬದಿಯಲ್ಲಿ ತಹಶೀಲ್ದಾರ್ ಇದ್ದಾರೆ, ಅವರನ್ನು ಮಾತನಾಡಿಸ್ತೇವೆ. ನೋಡ್ಲೇ ಇಲ್ಲ ಇಷ್ಟವರೆಗೆ ನೋಡ್ಲೇ ಇಲ್ಲ. ನೀವು ಎಲ್ಲಿಯವರು? ಇಲ್ಲಿ ಮಂಗಡಿ ಅವರು ಕೊಲ್ಲಿ. ಈಗ ಹೇಗೆ ನೀವು ಮನೆಗೆ ಹೋಗುದು ಹೇಗೆ? ಮನೆಗೆ ಹೋಗ್ಲಿಕ್ಕೆ ಈಗ ಆಗೋದಿಲ್ಲ. ಇನ್ನು ಉಜಿರೆ ಮೇಲೆ ಹೋಗ್ಬೇಕು. ಬಟ್ ಅಲ್ಲಿ ಉಜಿರೆಯಲ್ಲಿ ಕೂಡ ಬ್ಲಾಕ್ ಆಗಿದೆ ಅಂತೆ ತುಂಬಾ. ಎಂತ ಮಾಡೋದಂತ ಗೊತ್ತಿಲ್ಲ. ನೋಡುದು ಲೈಲದಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡುದು, ಮತ್ತೆ ಹೋಗುದು. ಹೇಗೆ ಟೈಮ್ ಪಾಸ್? ಸುಮ್ಮನೆ ನಿಂತ್ಕೊಳ್ಬೇಕಾಗಿ ಟೈಮ್ ಪಾಸ್ ನೋಡಿ ಇದು ಮಾಡ್ಬೇಕಷ್ಟೇ. ಎಸ್, ನೀರ್ ನೋಡಿ ಟೈಮ್ ಪಾಸ್. ಬರ್ಲಿಕ್ಕೆ ಆಗುದಿಲ್ಲ. ಪುತ್ರವೇಲ್ ಫುಲ್ ಜಾಮ್ ಆಗಿದೆ. ಫುಲ್ ನೀರು ಬಂದು ಮನೆಯಲ್ಲಿಗೆಲ್ಲ ನೀರು ಇದೆ. ಒಂದು 2-3 ಫೀಟ್ ನೀರಿದೆ ಒಂದೊಂದು ಮನೆಯಲ್ಲಿ. ಆ ಮನೆಯವರನ್ನೆಲ್ಲ ಖಾಲಿ ಮಾಡಿದ್ದೇವೆ. ಈಗ ಖಾಲಿ ಮಾಡಿ ಈಗ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಬೇರೆ ಕಡೆನೂ ಮುಂದೆ ಎಲ್ಲ ಬ್ಲಾಕ್ ಆಗ್ತಾ ಉಂಟು ಫುಲ್ಲು. ಈ ಸಲ ಮಾತ್ರ ಇದು ಒಂದು 10 ವರ್ಷ ನಂತರ ಇದು ಫಸ್ಟ್. ಲಾಯ್ಲದ ಸಮೀಪ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಯಾಕಂತಂದ್ರೆ ನೀರು ಸಂಪೂರ್ಣವಾಗಿ ನದಿಯ ನೀರು ರಸ್ತೆಯಲ್ಲಿದೆ. ಮತ್ತೊಂದು ಕಡೆ ಕುತ್ರೊಟ್ಟಿನ ಮಾರ್ಗದಲ್ಲಿ ಬರುವಾಗ ಇಲ್ಲಿ ಮರ ಬಿದ್ದಿರುವಂತದ್ದಿದೆ. ಇಲ್ಲಿ ಬಹಳ ರೆಸ್ಕ್ಯೂ ಕಾರ್ಯದಲ್ಲಿ ತೊಡಗಿರುವಂತವರು ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ತಹಶೀಲ್ದಾರ್ ಇಬ್ರು ಕೂಡ ಜೊತೆಗಿದ್ದಾರೆ. ತಹಶೀಲ್ದಾರ್ ಸರ್, ಎಲ್ಲೆಲ್ಲಿ ಏನೇನಾಗಿದೆ? ಬಹಳಷ್ಟು ಸಿಚುವೇಶನ್ ಕೆಟ್ಟದಾಗಿ ಹೋಗ್ತಾ ಇದೆ. ಹೌದು, ಈಗ ಅತಿಯಾದ ಮಳೆ ಮತ್ತು ಘಟ್ಟದ ಮೇಲಿಂದ ಬಂದಿರೋ ನೀರಿಂದ ಲಾಯ್ಲಾದಲ್ಲಿ ಈಗ ಆಲ್ರೆಡಿ ನೀರಿನ ಮಟ್ಟ ಜಾಸ್ತಿಯಾಗಿ ರಸ್ತೆಗೆ ಬಂದಿದೆ. ಅದಾಗಿ ಮತ್ತೆ ಇನ್ನು ಮನೆಗಳಿಗೆ ಅಲ್ಲಿ ಬಂದಿರೋದ್ರಿಂದ ಅಲ್ಲಿ ಆಲ್ಮೋಸ್ಟ್ ಒಂದು 10ರಿಂದ 12 ಫ್ಯಾಮಿಲಿ ಶಿಫ್ಟ್ ಮಾಡಿದ್ದಾರೆ. ಈಗ ಇನ್ನೂ ಒಂದು ಫ್ಯಾಮಿಲಿ ಇದೆ. ಈಗ ನಮ್ಮ 3 ಫ್ಯಾಮಿಲಿ ಇದೆ. ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವ್ರನ್ನೂ ಶಿಫ್ಟ್ ಮಾಡ್ತಾರೆ. ಈಗ ಮತ್ತೆ ಈ ಮುಂಡಾಜೆಲ್ಲೂ ನೀರು ಸೇರ್ಕೊಂಡಿದೆ. ಅದಕ್ಕೆ ಈ ರೂಟಲ್ಲಿ ಹೋಗ್ತಾ ಇದ್ವಿ. ಆ ರೂಟ್ ಬ್ಲಾಕ್ ಆಗಿದೆ ಅಂತ. ಇಲ್ಲೂ ಒಂದು ಮರ ಬಿದ್ದಿರೋದ್ರಿಂದ ಈಗ ತೆರವು ಮಾಡಿಸ್ಕೊಂಡು ಹಿಂಗೆ ಹೋಗ್ತಾ ಇದೀವಿ. ಜನರು ಸಿಕ್ಕಾಪಟ್ಟೆ ಕಾಲ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹೌದು, ಕಾಲು ಮೆಸೇಜ್. ಬಟ್ ನಮಗೆಕ್ಕಿಂತ ಎಲ್ಲಾ ಕಡೆನೂ ನಮ್ಮ ಸಿಸ್ಟಮ್ ಸೆಟ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಂತೆ ನಿರ್ದೇಶನಂತೆ ಇನ್ಸಿಡೆಂಟ್ ಕಮಾಂಡರ್ ಸೆಟ್ ಮಾಡಿ ಅಲ್ಲಲ್ಲಿ ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಇದು ಮಾಡಿದೀವಿ. ಬಟ್ ಈ ತರ ರನ್ನಿಂಗ್ ವಾಟರ್ ಇದ್ದಾಗ ಇಕ್ವಿಪ್ಮೆಂಟ್ಸ್ ಏನೂ ಮಾಡೋದಕ್ಕಾಗಲ್ಲ. ಸೊ ಅದರಿಂದ ನೋಡ್ಕೊಂಡು ಎಲ್ಲ ಇದು ಮಾಡ್ತಾ ಇದೀವಿ. ರಸ್ತೆಯಲ್ಲಿ ಓಡಾಡೋದು ಇದನ್ನೆಲ್ಲ ಈಗಲೂ ನೋಡಿದ್ವಿ. ಆ ಥರ ಮಾಡಬಾರ್ದು ಅಂತ ಒಂದು ಕೇಳ್ಕೊತೀನಿ. ಯಾಕಂದ್ರೆ ವಾಟರ್ ತುಂಬಾ ರೈಸ್ ಆಗ್ತಾನೆ ಇದೆ, ಕಡಿಮೆ ಆಗ್ತಾ ಇಲ್ಲ. ರಾತ್ರಿ ಒದ್ದೆ ಆಗಿಕೊಂಡು ಇಡೀ ಬೆಳಗ್ಗಿಂದ ಓಡಾಡ್ತಿದ್ದೀರಿ ಸರ್, ಹೇಗಿದೆ? ಇಲ್ಲ, ಈಗ ನಮ್ಮ ಆಫೀಸಲ್ಲಿ ಒಂದು ಕಮಿಟಿ ಇತ್ತು. ಅದಾದ್ಮೇಲೆ ನಾನು ಇವರು ಬಂದ್ವಿ. ನದಿ ನೀರಂದ್ಮೇಲೆ ಒದ್ದೆ ಹಾಗೆ ಆಗುತ್ತೆ. ಈ ಒಂದು ಕಮಿಟಿ ಮುಗಿಸ್ಕೊಂಡ್ ಬಂದಿರೋದು. ಸರ್ ಏನ್ ಹೇಳ್ತೀರಿ? ಈಗ ಅದೇ ಲಾಯ್ಲಾ ಭಾಗದಲ್ಲಿ ಒಂದು 10ರಿಂದ 12 ಮನೆ ಶಿಫ್ಟ್ ಮಾಡಿದ್ದೇವೆ. ಈಗ ಅಲ್ಲಿ ಸ್ವಚ್ಛತಾ ಘಟಕದ ಹತ್ರ ಒಂದು 3 ಮನೆ ಹತ್ರ ನೀರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ತಕ್ಷಣ ಫೈರ್ನವರು ಹೋಗ್ತಾರೆ, ಅಲ್ಲಿ ಶಿಫ್ಟ್ ಮಾಡ್ತಾರೆ. ನಾವು ಎಷ್ಟು ಹೇಳಿದ್ರು ಅವ್ರು ಶಿಫ್ಟ್ ಮಾಡಿರ್ಲಿಲ್ಲ. ಈಗ ಮಾಡ್ತಾರೆ, ಈಗ ಮಾಡಿಸ್ತಾರೆ ಇದು ಮಾಡಿ. ಆಮೇಲೆ ಈಗ ಮುಂಡಾಜೆ ಈ ಕಡೆ ಭಾಗ ಎಲ್ಲ ಇದೆ. ಮತ್ತೆ ನಮ್ಮಲ್ಲಿ ಏನಂದ್ರೆ ನಾವು ಗ್ರಾಮ ಮಟ್ಟದಲ್ಲೇ ಡಿಸಾಸ್ಟರ್ಗೆ PDO ನೇತೃತ್ವದಲ್ಲಿ ಇನ್ಸಿಡೆಂಟ್ ಕಮಾಂಡರ್ ಅಂತ ಮಾಡಿ DC ಅವರು ಮಾನ್ಯ DC ಅವರು ಅಲ್ಲಿಗೆ ವ್ಯವಸ್ಥೆಗಳಿವೆ. ಎಲ್ಲಾದ್ರೂ ಜಾಸ್ತಿ ಮನೆಗಳನ್ನು ಶಿಫ್ಟ್ ಮಾಡಬೇಕಾದ್ರೆ ಅಲ್ಲಿ ಕಾಳಜಿ ಕೇಂದ್ರವನ್ನು ಕೂಡ ತೆಗಿತೇವೆ. ಈಗ ಲಾಯ್ಲಾದಲ್ಲಿ ಪಂಚಾಯತ್ ಹತ್ರನೇ ಒಂದು ಶಾಲೆಯಲ್ಲಿ ಇವತ್ತು ಓಪನ್ ಮಾಡ್ತೇವೆ. ಅಲ್ಲಿ ಕಾಳಜಿ ಕೇಂದ್ರ ಓಪನ್ ಆಗುತ್ತೆ ಲಾಯ್ಲಾದಲ್ಲಿ. ಎಲ್ಲಾದ್ರೂ ಈ ಕುಸಿತ ಆಗೋ ಸಂಭವ ಇರುತ್ತೆ. ಮನೆಗಳದ್ದು ಜರದು ಒಂದೊಂದ್ ಹತ್ರ 5 ಸೆಂಟ್ಸ್ ಮನೆ ಕಟ್ಸಿರೋದು ಅಥವಾ ಪಕ್ಕದ ಮನೆ ಗೋಡೆ ಇರೋದು ಈ ರೀತಿ ಅತ್ಯಡ್ಕದಲ್ಲಿದೆ. ಶಿಫ್ಟ್ ಆಗಲ್ಲ ಅಂತ ಟೇಬಲ್ ಬರೋದು, ಆಮೇಲೆ ಶಿಫ್ಟ್ ಆಗ್ತೀನಿ ಅಂತ. ಈಗ ಏನ್ ಮಾಡ್ತಾ ಇದೀವಿ, ಶಿಫ್ಟ್ ಆಗ್ಲೇಬೇಕಾಗುತ್ತೆ. ಅದಕ್ಕೆ ಸಹಕರಿಸ್ಬೇಕು. ಎಲ್ರಿಗೂ ಅದನ್ನ ಕೇಳ್ಕೊತೀವಿ. ಸರ್ ಹೇಗೆ ಏನ್ ಮಾಡ್ತಿದ್ರಿ? ಈಗ ಬಂದಿದ್ವಿ ನಾವು ಸರ್. ಅಲ್ಲಿ ಒಂದು 4 ಜನ ಸಿಲ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಹಾಗೆ ಬಂದಿದ್ವಿ. ಬಂದ ನಂತರ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿದ್ರು. ಇಲ್ಲೊಂದು ಮರ ಬಿದ್ದಿದೆ, ಅದನ್ನ ತೆರವು ಮಾಡಿಸ್ಕೊಡಿ ಅಂತ ಹೇಳಿದ್ರು. ಬಂದಿದ್ದೀವಿ. ಅಲ್ಲೇನೋ ಒಂದು ಫ್ಯಾಮಿಲಿ ಒಳಗೆ ಸಿಕ್ಕಾಕೊಂಡಿದಾರಂತೆ. ನಾವು ಹೋಗಿ ಇದನ್ನ ಮುಗಿಸಿ ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ. ಅಲ್ಲಿ
ಇದು ಈಗಿನ ವಾಸ್ತವ ಪರಿಸ್ಥಿತಿ. ಇದು ಬಹಳಷ್ಟು ಹದಗೆಡ್ತಾ ಇದೆ. ನಿರಂತರವಾಗಿ ಮಳೆ ಸುರಿಯುತ್ತಿರೋದ್ರಿಂದ ಬೆಳ್ತಂಗಡಿ ತಾಲೂಕಿನಾದ್ಯಂತ ಅಲ್ಲಲ್ಲಿಂದ ಕಂಪ್ಲೇಂಟ್ಸ್ ಬರ್ತಾನೆ ಇದೆ. ಆದರೆ ನಿರಂತರವಾಗಿ ಅಧಿಕಾರಿಗಳು ಶ್ರಮ ವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ನ ಅಧಿಕಾರಿ ವರ್ಗಗಳು ಇರ್ಬೋದು, ಸದಸ್ಯರುಗಳು ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನಲ್ಲೇ ತೊಡಗಿಕೊಂಡಿದ್ದಾರೆ. ಆದರೂ ಕೂಡ ಬಹಳಷ್ಟು ಕಡೆ ತೊಂದರೆಗಳು ಆಗ್ತಾನೆ ಇದಾವೆ. ಪಂಚಾಯತ್ ಚಾರ್ಮಡಿ ಜೊತೆಗೆ ದಾಮೋದರ ತೊಂಡಲೆ ಸುದ್ದಿ ನ್ಯೂಸ್ ಕುತ್ರೊಟ್ಟು. 3 ಗಂಟೆಗೂ ಅಧಿಕ ಕಾಲ ಕೊಲ್ಲಿ ಮತ್ತು ಬೆಳ್ತಂಗಡಿಯ ರಸ್ತೆ ಬ್ಲಾಕ್ ಆಗಿತ್ತು. ಕೂಡ ಪ್ರಯಾಣಿಕರು ಹರಸಾಹಸ ಪಡ್ತಾ ಇದ್ರು. ಗುರಿಂಗಾಣದಲ್ಲಿ ಬಹಳಷ್ಟು ಜನರಿಗೆ ತೊಂದರೆಗಳಾಗಿವೆ. ತಾಂತ್ರಿಕ ಅಡಚಣೆ ಮತ್ತೆ ಆಗಿದೆ. ಕಾರಣಾಂತರಗಳಿಂದ ತಾಂತ್ರಿಕ ಅಡಚಣೆಯಿಂದ ನಿಮಗೆ ಲೈವ್ ಸ್ವಲ್ಪ ಇಂಟರಪ್ಟ್ ಆಗಿದೆ, ಕ್ಷಮಿಸಿ. ಯಾಕೆಂತಂದ್ರೆ ಬಹಳಷ್ಟು ಸಮಸ್ಯೆಗಳು ಮಳೆಯಿಂದಾಗಿ ಫೇಸ್ ಮಾಡ್ತಾ ಇದ್ದಾವೆ. ಅದರ ನಡುವೆ ಇಲ್ಲಿ ತಾಂತ್ರಿಕ ತೊಂದರೆಗಳು ಕೂಡ ಆಗ್ತಾ ಇದೆ. ಲೈನ್ ನಲ್ಲಿ ಏನೋ ಫಾಲ್ಟ್ಗಳಿದಾವೆ. ಈ ಫಾಲ್ಟಿನ ನಡುವೆ ನಾವು ಮತ್ತೆ ಲೈವ್ ಅನ್ನ ಆರಂಭಿಸ್ತಾ ಇದ್ದೇವೆ. ಒಂದಷ್ಟು ಬೇರೆ ಬೇರೆ ತಯಾರಿಗಳನ್ನ ಮಾಡ್ತಾ ಆರಂಭಿಸ್ತಾ ಇದ್ದೇವೆ. ನಿರಂತರವಾಗಿ ತಾಂತ್ರಿಕ ತೊಂದರೆಗಳು ಆಗ್ತಾ ನಡುವೆಯೂ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ ಏನೇನಾಯ್ತು ಅನ್ನುವಂಥದ್ದು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಮತ್ತೊಂದು ಕಡೆ ಉಪ್ಪಿನಂಗಡಿಯ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಹೋದ್ರೆ ಉಪ್ಪಿನಂಗಡಿಯಲ್ಲಿ ಸಂಗಮದ ಕ್ಷಣಗಣನೆ ಆರಂಭವಾಗಿದೆ. ಉಪ್ಪಿನಂಗಡಿಯಲ್ಲಿ ಬಹಳಷ್ಟು ಹೆಚ್ಚಿನ ನೀರು ಬರ್ತಾ ಇರುವಂತ ಉಪ್ಪಿನಂಗಡಿಯಲ್ಲಿ ಸಂಗಮಕ್ಕೆ ಕ್ಷಣಗಣನೆ ಆಗ್ತಾ ಇರುವಂತದ್ದನ್ನ ನಾವೀಗ ನೋಡಬಹುದು. ಉಪ್ಪಿನಂಗಡಿಯಲ್ಲಿ ನಮ್ಮ ಪ್ರತಿನಿಧಿ ಗೌತಮ್ ಇದ್ದಾರೆ. ಆ ಒಂದು ಗೌತಮ್ ಅವ್ರು ಏನ್ ಹೇಳ್ತಾರೆ, ಈಗ ನಾವು ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಉಪ್ಪಿನಂಗಡಿಯ ಗೌತಮ್ ಅವರ ವಾಕ್ತೃವನ್ನ ಪ್ಲೇ ಮಾಡ್ತೀವಿ. ಅದಕ್ಕಿಂತ ಮೊದಲು ಉಪ್ಪಿನಂಗಡಿಯ ಒಂದು ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಆ ಒಂದು ಕ್ಷೇತ್ರದಿಂದ ನಿಮಗೆ ಸಂಪೂರ್ಣ ದೃಶ್ಯಾವಳಿಗಳನ್ನ ಕೊಡ್ತಾ ಇದೀವಿ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನ ಬಹಳಷ್ಟು ಜನರು ಕಾತುರದಿಂದ ಕಾಯ್ತಾ ಇರುವಂತಹ ಕ್ಷಣ. ಇದೀಗ ಸಂಗಮ ಆಗ್ತದೆ ಅನ್ನುವಂತಹ ರೀತಿಯಲ್ಲಿ ಕಾತುರದಿಂದ ಜನ ಕಾಯ್ತಾ ಇದ್ದಾರೆ. ಇದು ಬಹಳ ವಿಶೇಷವಾದಂತಹ ಕ್ಷಣ. ಯಾಕೆಂತಂದ್ರೆ ಬಹಳಷ್ಟು ಭಕ್ತರು ಈಗಾಗಲೇ ಉಪ್ಪಿನಂಗಡಿಯತ್ತ ಧಾವಿಸ್ತಾ ಇದ್ದು ನೋಡಿ. ಉಪ್ಪಿನಂಗಡಿಯತ್ತ ಧಾವಿಸ್ತಾ ಇರುವಂತದ್ದು ಯಾಕೆಂದ್ರೆ ಸಂಗಮ ಆಗುವಂತಹ ಕ್ಷಣವನ್ನ ನೋಡ್ಬೇಕು, ನಾವು ಸಂಗಮ ಕ್ಷೇತ್ರ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ನುವಂತ ಕಾರಣಕ್ಕಾಗಿ ಉಪ್ಪಿನಂಗಡಿಯಲ್ಲಿ ಸಹಸ್ರಾರು ಜನ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಉಪ್ಪಿನಂಗಡಿಯ ಕ್ಷೇತ್ರದಲ್ಲಿ ಏನೇನಾಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಗೌತಮ್ ಅವರು ವಾಕ್ತೃವನ್ನ ಮಾಡಿರ್ತಾರೆ. ಆ ವಾಕ್ತೃವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದೀಗ ಉಪ್ಪಿನಂಗಡಿ ಕ್ಷೇತ್ರದ ಮುಂಭಾಗದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಸಂಪೂರ್ಣವಾಗಿ ನದಿ ಮುಂಭಾಗವನ್ನ ಆಕ್ರಮಿಸಿಕೊಂಡಿರುವಂತದನ್ನ ತಾವೀಗ ನೋಡ್ತಾ ಇದ್ರಿ. ಕುಮಾರಾಧಾರ ಮತ್ತು ನೇತ್ರಾವತಿ ನದಿಗಳು ಸಂಗಮ ಆಗ್ತಾ ಇರುವಂತಹ ಪವಿತ್ರ ಕ್ಷಣಕ್ಕೆ ಕೋಟಿ ಕೋಟಿ ಭಕ್ತರು ಕಾಯ್ತಾ ಇದ್ದಾರೆ. ಯಾಕೆಂತಂದ್ರೆ ಎಲ್ಲರೂ ಕೂಡ ನಮಗೂ ಕೂಡ ಕರೆ ಮಾಡಿ ಕೇಳ್ತಾ ಇರುವಂತದ್ದು ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಗಮ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈಗಾಗಲೇ ಉಪ್ಪಿನಂಗಡಿ ಕ್ಷೇತ್ರದಲ್ಲಿ ಸಂಗಮಕ್ಕಾಗಿ ಬಹಳಷ್ಟು ಜನರು ಕಾಯ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ ಬಹಳಷ್ಟು ನೀರು ಹರಿದು ಬರ್ತಾ ಇದೆ. ಈಗಾಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ ಏನೇನೆಲ್ಲ ಸಮಸ್ಯೆಗಳಾಗಿವೆ ಅನ್ನುವಂಥದ್ದು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಮುಖ್ಯವಾಗಿ ಕಳೆಂಜದಲ್ಲಿ ಒಂದು ಪಿಕಪ್ ಮುಳುಗಿ ಹೋಗಿತ್ತು, ಸಂಪರ್ಕ ಕಡಿತಗೊಂಡಿತ್ತು. ಅವುಗಳನ್ನೆಲ್ಲವನ್ನೂ ಕೂಡ ನಿಮಗೆ ತಿಳಿಸ್ಲಿಕ್ಕಿದ್ದೇವೆ. ಉಜಿರೆಯಲ್ಲಿ ಏನೇನಾಗಿದೆ, ಬೆಳ್ತಂಗಡಿಯಲ್ಲಿ ಏನೇನಾಗಿದೆ, ವೇಣೂರಲ್ಲಿ ಏನೇನಾಗಿದೆ, ಸರಳಿಕಟ್ಟೆಯಲ್ಲಿ ಇವತ್ತು ಬೆಳಗ್ಗೆ ಏನೇನಾಗಿತ್ತು ಎಲ್ಲವನ್ನೂ ಕೂಡ ತಿಳಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮೊದಲು ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಆ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಎಸ್, ಇದೀಗ ಕಳೆಂಜದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಕಳೆಂಜದಲ್ಲಿ ಏನೇನಾಗಿತ್ತು ಇವತ್ತು ಬೆಳಗ್ಗೆ ಅನ್ನುವಂತಹದನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಇದು ಕಳೆಂಜದ ಸಮೀಪ ಕಳೆಂಜ ಕಾಯರ್ತಡ್ಕ ರಸ್ತೆಯ ಮಧ್ಯಭಾಗದಲ್ಲಿ, ಅಂದ್ರೆ ಬರೆಂಗಾಯ ಕಾಯರ್ತಡ್ಕ ರಸ್ತೆಯ ಮಧ್ಯಭಾಗದಲ್ಲಿ ಇರುವಂತಹ ದೃಶ್ಯ. ಇಲ್ಲಿ ನಾವಿವತ್ತು ವರದಿಗೆ ಹೋಗಿದ್ವಿ. ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ಏನ್ ಹೇಳುತ್ತೆ ಕೇಳೋಣ. ಮಳೆಯಿಂದಾಗಿ ಒಂದು ಸಂಪರ್ಕವನ್ನೇ ಕಸಿದುಕೊಂಡಿರುವಂಥದ್ದು, ಸಂಪರ್ಕವೇ ಕಡಿತ ಆಗಿರುವಂತಹ ಘಟನೆ ನಡೆದಿರುವಂಥದ್ದು ಕಾಯರ್ತಡ್ಕದಲ್ಲಿ. ನಾವೀಗ ನೋಡ್ತಾ ಇರುವಂಥದ್ದು ಕಾಯರ್ತಡ್ಕದಿಂದ ಸುಬ್ರಹ್ಮಣ್ಯ ಧರ್ಮಸ್ಥಳ ಮೈನ್ ರೋಡಿಗೆ ಕನೆಕ್ಟ್ ಆಗುವಂತಹ ರಸ್ತೆ. ಇದು ಕಳೆಂಜ, ಕಾಯರ್ತಡ್ಕ ಮತ್ತು ಬರೆಂಗಾಯದ ಮಾರ್ಗವಾಗಿ ಆದಿತ್ಯ ವ್ಯೂ ಹತ್ರ ಇದು ಕನೆಕ್ಟ್ ಆಗ್ತಾ ಇದೆ. ಅಂದ್ರೆ ಕುದ್ರಾಯಕ್ಕೆ ಕನೆಕ್ಟ್ ಆಗುವಂತ ರಸ್ತೆ. ಇದೀಗ ಇಲ್ಲಿ ಸುತ್ತಲಿನ ತೋಟವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ತೋಟಗಳು ಮುಳುಗಿವೆ ಅನ್ನುವಂಥದ್ದು ನೋಡಿ. ಈಗ ಇಲ್ಲಿ ತೋಟ ಎಲ್ಲ ಕೂಡ ಮುಳುಗಿರುವಂಥ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ರಸ್ತೆ ಸಂಪೂರ್ಣವಾಗಿ ಇಲ್ಲಿ ಮುಳುಗಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಕಳೆಂಜ ಕಾಯರ್ತಡ್ಕ ರಸ್ತೆಯಲ್ಲಿರುವಂಥ ದೃಶ್ಯ. ಇದು ಸಂಪೂರ್ಣವಾಗಿ ಇಲ್ಲಿ ನೀರು ಬಹಳಷ್ಟು ಬಂದಿರುವಂಥದ್ದು. ಆ ಒಂದು ನೀರಿನ ನಡುವಲ್ಲಿ ಕಾಣ್ತಾ ಇರುವಂಥ ಸ್ಪ್ರಿಂಕ್ಲರ್ ಅನ್ನ ನೀವು ನೋಡ್ತಾ ಇರಬಹುದು, ಅಥವಾ ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸಂಪೂರ್ಣ ಸೇತುವೆಯ ಮೇಲೆಯೂ ಕೂಡ ನೀರು ಬರುವಂತ ಆತಂಕ ಇದೆ. ಅದರ ಜೊತೆಗೆ ಇಲ್ಲಿ ರಸ್ತೆ ಸಂಪೂರ್ಣವಾಗಿ
ಮುಳುಗಿದೆ. ಈಗ ಇದರಲ್ಲಿ ಹೋಗ್ಬೋದಾ ಅಂತ ಕೇಳ್ತಾ ಇದ್ದೇನೆ. ಸರ್, ನೀವು ಸಾಹಸ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ಇಲ್ಲ ಸರ್, ಮತ್ತೆ ಹೋಗ್ಬೋದು ಅಂತೇಳಿ ನೋಡ್ತಾ ಇದ್ದೇವೆ. ಎಂತ ಈಗ ಒಂದು ಪಿಕಪ್ ಮುಳುಗಿತ್ತಾ? ಇಲ್ಲ 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 ಸರ್. ಈಗ ಒಂದು ಪಿಕಪ್ ಮುಳುಗಿತ್ತು. ಆ ಪಿಕಪ್ ಮುಳುಗಿರುವ ದೃಶ್ಯವನ್ನು ಕೂಡ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಇಂಚಿ ಹಾಕೊಂಡ್ಲೆ ಚೂರು ಇಂಚಿ ಹಾಕೊಂಡ್ಲೆ ಇಂಚಿ ಕರೆಕ್ಟ್ പോകുന്നുണ്ട്. ಇಂಚಿ ಹಾಕೊಂಡ್ಲೆ ಚೂರು ಇಂಚಿ ಹಾಕೊಂಡ್ಲೆ ಇಂಚಿ ಕರೆಕ್ಟ್ പോകുന്നുണ്ട്. ಇಲ್ಲಿ ಪಿಕಪ್ ಒಂದು ಮುಳುಗಿತ್ತು. ಹರ ಸಾಹಸ ಪಟ್ಟು ಅದನ್ನ ಹೊರಗೆಳೆಯಲಾಯ್ತು. ಈಗ ನೀವು ಹೋಗ್ತೀರಿ ಇದರಲ್ಲಿ? ಇಲ್ಲ ಇಲ್ಲ ಸರ್, ನಾನು ಇದೀನಿಂತ ಹೋಗುದಿಲ್ವಾ? ಇಲ್ಲ ಇಲ್ಲ. ಹೋಗುದಿದ್ರೆ ಹೋಗಿ, ಸಾಧ್ಯ ಆಗ್ತದಾ? ಗೊತ್ತಿಲ್ಲ ಸರ್. ಓಕೆ, ಇದು ಇಲ್ಲಿಯ ಸ್ಥಳೀಯರು. ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ನೋಡಿ, ಇಲ್ಲೇ ಕರೆಂಟಿನ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಈ ಟ್ರಾನ್ಸ್ಫಾರ್ಮರ್ನ ಮೇಲ್ಭಾಗಕ್ಕೂ ನೀರು ಬರ್ತಾ ಇದೆ. ನೋಡಿ, ಅಲ್ಲಿ ರಸ್ತೆ ದಾಟ್ತಾ ಇರುವಂಥವ್ರನ್ನು ಕೂಡ ತಾವು ನೋಡಬಹುದು, ಯಾವ ರೀತಿಯಾಗಿ ರಸ್ತೆ ದಾಟ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ಇದೀಗ ಸಂಪೂರ್ಣವಾಗಿ ನೀರು ಇಲ್ಲಿ ಆಕ್ರಮಿಸಿಕೊಂಡಿದೆ. ನನ್ನ ತೋಟವನ್ನು ತೋರಿಸಿ ಪಂಚೇಶ್, ತೋಟ ನೋಡಿ, ಸಂಪೂರ್ಣವಾಗಿ ಇಲ್ಲಿ ನೀರು ಬಂದು ಸಂಚಾರಕ್ಕೆ ಅಡೆತಡೆ ಆಗಿರುವಂಥ ದೃಶ್ಯಾವಳಿಗಳು. ಹೇಗಿದೆ ದೃಶ್ಯಾವಳಿಗಳು ಅನ್ನುವಂಥದ್ದು ನಿಮಗೆ ನೋಡ್ತಾ ಇದ್ದೀರಿ. ಇದು ತೋಟ ಮುಳುಗಿದೆ, ಒಂದಷ್ಟು ಸಂಕಟಗಳಾಗಿವೆ. ಈಗ ಅವರನ್ನು ಮಾತನಾಡಿಸಬೇಕು. ಇದರಲ್ಲಿ ನಡೆದುಕೊಂಡು ಹೋಗುದು ಕೂಡ ಸಾಹಸ. ಅವರು ಬರ್ತಾ ಇದ್ದಾರೆ ನೋಡಿ, ಅವರು ಈಗ ಬರ್ತಾ ಇರುವಂಥದ್ದು ವಿಡಿಯೋವನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಎಸ್, ಇಲ್ಲಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಬಹಳ ಡೇಂಜರಸ್ ಆಗಿ ಕಾಣ್ತಾ ಇದೆ ಈ ಟ್ರಾನ್ಸ್ಫಾರ್ಮರ್. ಇನ್ನೂ ಸ್ವಲ್ಪ ನೀರು ಬಂದರೆ ಟ್ರಾನ್ಸ್ಫಾರ್ಮರ್ನ ಮೇಲ್ಭಾಗಕ್ಕೂ ನೀರು ಬರ್ಬೋದು ಅನ್ನುವಂಥ ಆತಂಕ ಇದೆ. ಅದ್ರ ಜೊತೆಗೆ ಜನತೆಯೂ ಕೂಡ ಇಲ್ಲಿದ್ದಾರೆ ನೋಡುವ. ಸರ್, ಇದರಲ್ಲಿ ಹೋಗ್ತೀನಿ ಅಂತ ಹೇಳ್ತೀರಿ ನೀವು? ಹೌದು, ಹೋಗದಿದ್ರೆ ಅರ್ಜೆಂಟ್ ಇದ್ರೆ ಹೋಗದಿದ್ರೆ ಆಗೋದಿಲ್ಲ, ಆ ಥರನೇ ಹೋಗ್ಬೇಕಾಗ್ತದೆ. ಬೆಳಿಗ್ಗೆ ಒಂದು ಪಿಕಪ್ ಒಂದು ಮಧ್ಯದಲ್ಲಿ ಬಾಕಿ ಆಗಿದೆ. ಬೆಳಿಗ್ಗಿಂದ ಬಂದ ನೀರು ಇಷ್ಟುವರೆಗೂ ಕಡಿಮೆ ಆಗಲಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ ನಮಗೆ. ಯಾವ ತೋಡಿನ ನೀರು ಇದು? ಇದು ಗುಡ್ಡದಿಂದ ಬರುವ ತೋಡು ಸರ್. ಇದಕ್ಕೆ ಮೈರಾರ್ ಅಂತ ಹೇಳ್ತಾರೆ. ಮೈರಾರು. ಹೌದು ನೋಡಿ, ಮೈರಾರಿನಿಂದ ಬರುವಂತ ತೋಡು. ನೋಡಿ, ಇವರೀಗ ದಾಟ್ಕೊಂಡು ಬರ್ತಾ ಇದ್ದಾರೆ. ಸರ್ ನಮಸ್ಕಾರ. ಎಷ್ಟಿತ್ತು ನೀರು ಆಗ? ಆಗ ಹೌದು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ. ಹೌದು, ಬೆಳಿಗ್ಗೆ ಒಂದು ಪಿಕಪ್ ಬಾಕಿ ಆಗಿದೆ. ಹೌದು, ಇಲ್ಲಿ ಬಾಕಿ ಆಗಿದೆ ಸರ್. ಅದರಲ್ಲಿ ಗ್ರಾಮಸ್ಥರು ಸೇರಿ ದೂಡಿಕೊಂಡು ಆಚೆ ಹೋದರು. ಹೌದೌದು. ಈಗ ಹೇಗಾಗಿದೆ? ಈಗ ಸ್ವಲ್ಪ ಕಮ್ಮಿ ಆಗಿದೆ ನೀರು. ಇನ್ನು ಮಳೆ ಬಂದರೆ ನೀರು ಜಾಸ್ತಿ ಬರೋ ಚಾನ್ಸ್ ಉಂಟು. ಇದಕ್ಕೆ ಇಲ್ಲಿ ಮಣ್ಣನ್ನು ಹಾಕಿ ಎತ್ತರ ಮಾಡಿದರೆ ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಹೋಗ್ಬೋದು.
ಅದಕ್ಕೆ ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡಿದರೆ ಒಳ್ಳೆದಿತ್ತು. ಇದು ಯಾರ ತೋಟ? ಇದು ಪೈಲಿಯ ಅಂತ ಬರೋದು. ಹೌದೌದು. ಇದು ಬಂಡೇರಿ ಡಿ ಕೆ ಗೌಡ್ರದ್ದು. ಹೌದು, ಅದು ನಮ್ಮದು ಇದು ಅಂತ. ಹೌದೌದು. ಈಗ ಇದು ಎಷ್ಟು ವರ್ಷದಿಂದ ಈಗ ಆಗ್ತದೆ? ಇದು ಸರ್ ಒಂದು ನಾನು 50 ವರ್ಷದಿಂದಲೂ ನಾನು ಇಲ್ಲಿದ್ದೇನೆ. ಆ ಟೈಮಲ್ಲಿ ಕೂಡ ಹಾಗೆ 50 ವರ್ಷದಿಂದ ಈಗ. ಹೌದೌದು. ನಾನು ಇದ್ದ ಟೈಮದು ಇದ್ದದ್ದು ಒಂದು 50 ವರ್ಷದ ಹಿಂದೆ. ಆ ಟೈಮಿಂದ ಈಗ ಆಗುತ್ತೆ ಇದೆ. ಹೌದೌದು. ಈಗ ಸೇತುವೆ ಆದ ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ಸೇತುವೆ ಇಲ್ಲದ್ರೆ ಇಲ್ಲಿ ದಾಟಲಿಕ್ಕೆ ಆಗುದಿಲ್ಲ. ಅಂತೆಲ್ಲ ಸಮಸ್ಯೆ ಇತ್ತು ಇಲ್ಲಿ. ನೋಡಿ ಇಲ್ಲಿ ಇವರು ಹೇಳ್ತಿದ್ದಾರೆ 50 ವರ್ಷದಿಂದ ಹೀಗಿದೆ ಅಂತ. ನೋಡಿ ಎಲ್ಲರೂ ಬಂದು ಹೀಗೆ ವೀಕ್ಷಣೆ ಮಾಡ್ತಾ ಇದ್ದಾರೆ, ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನೋಡ್ತಾರೆ. ಇಲ್ಲಿ ಎಷ್ಟು ನೀರು ಬಂದಿದೆ ಹೇಗೆ ಅನ್ನುವಂಥದ್ದನ್ನು ಪ್ರತಿ ವರ್ಷವೂ ಕೂಡ ಹೀಗೆ ಬಂದು ನೋಡಿ ಹೋಗುವಂಥದ್ದು ಕಾರ್ಯಕ್ರಮ ಇಲ್ಲಿ. ನೋಡಿ ಇಲ್ಲಿ ತೋಟ ಎಲ್ಲ ಮುಳುಗಿರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಅಲ್ಲಿ ಸೇತುವೆಯನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ಯಾವ ರೀತಿಯಾಗಿ. ನೋಡಿ ಈ ತೋಡು ಅಂದರೆ ಅಲ್ಲಿ ಸೇತುವೆ ಎಲ್ಲ ಮುಳುಗಿ ಆ ಸೇತುವೆಯ ಮೇಲ್ಭಾಗಕ್ಕೆ ಬರುವಷ್ಟು ನೀರು ಬಂದು ತೋಟದ ಮೂಲಕವಾಗಿ ಹೀಗೆ ನೀರು ಬಂದು ರಸ್ತೆಗೆ ಬರುವಂಥದ್ದು. ಇದು ಪ್ರತಿ ವರ್ಷ ಆಗ್ತದೆ, ಆದರೆ ಈ ವರ್ಷ ಸ್ವಲ್ಪ ಜಾಸ್ತಿ ನೀರು ಬಂದಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸ್ಥಳೀಯರು ಕೂಡ ಇದ್ದಾರೆ, ಅವರ ಹತ್ರ ಮಾತನಾಡಿಸಬೇಕು. ಬಹಳಷ್ಟು ನೀರು ಬಂದಿರುವಂಥದ್ದು, ಜೊತೆಗೆ ಹುಳ ಹುಪ್ಪಟೆ ಇದರಲ್ಲಿ ಹೋಗೋದು ಕೂಡ ಎಷ್ಟು ಡೇಂಜರಸ್ ಅನ್ನುವಂಥದ್ದನ್ನು ನಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಇಂಥ ಹಾವು ಹುಳ ಹುಪ್ಪಟೆ ಇವೆಲ್ಲವೂ ಕೂಡ ಇಲ್ಲಿ ಬಂದು ಓಡಾಡ್ತಾ ಇರ್ತದೆ. ಅದು ಬಹಳ ಡೇಂಜರಸ್ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಅಂಥದ್ದು ಇಲ್ಲಿ ಕಾಣಸಿಗ್ತದೆ. ಅದರ ಜೊತೆಗೆ ಇಲ್ಲಿ ಸ್ಥಳೀಯರಿದ್ದಾರೆ, ನಮ್ಮ ಪ್ರತಿನಿಧಿಗಳು ರೂಪೇಶ್ ಮತ್ತು ಭುವನೇಂದ್ರ ಅವರು ಕೂಡ ಇದ್ದಾರೆ. ಅವರನ್ನು ಮಾತನಾಡಿಸುವ. ಯಾಕೆಂತಂದರೆ ಹೀಗೆ ನಿರಂತರ ಮಳೆ ಬರ್ತಾ ಇದೆ, ಏನು ಹೇಳ್ತಾರೆ ಅಂತ ಕೇಳುವ. ಅದಕ್ಕಿಂತ ಮೊದಲು ಇಲ್ಲಿ ರಾಜೇಶ್ ಅವರಿದ್ದಾರೆ, ಜೊತೆಗೆ ಎಲ್ಲರ ಸ್ನೇಹಿತರಿದ್ದಾರೆ, ಅವರನ್ನು ಮಾತನಾಡಿಸುವ. ರಾಜೇಶ್ ಅವರೇ, ಹೇಗಿದೆ ಉಂಟು ಮಳೆ? ಮಳೆ ತುಂಬ ಜಾಸ್ತಿ ಇದೆ, ಮಳೆಗಾಲಲ್ವಾ. ಮುಳುಗಡೆ ಆಗಿದೆ, ಜನರಿಗೆ ಓಡಾಡುವುದಕ್ಕೆ ತುಂಬ ಕಷ್ಟ ಆಗ್ತದೆ. ಆದರೆ ನಾವು ಅದನ್ನು ಈಗ ಒಪ್ಪಲೇಬೇಕು, ಯಾಕಂದರೆ ಮಳೆಗಾಲ, ಮಳೆ ಬಂದಿದೆ. ಅದನ್ನು ಮುಂದಿನ ದಿವಸಗಳಲ್ಲಿ ಈ ರಸ್ತೆಯನ್ನು ಸ್ವಲ್ಪ ಮೇಲ್ದರ್ಜೆಗೆ ಎತ್ತರ ಮಾಡಿದರೆ ಸ್ವಲ್ಪ ಹೋಗುವ ಸಂಚಾರಕ್ಕೆ ಸ್ವಲ್ಪ ಸುಲಭ ಆಗ್ಬೋದು. ಈಗ ಇಲ್ಲಿ ಅಂತಲ್ಲ, ಅಲ್ಲಿ ಸಹ ಬ್ಲಾಕ್ ಆಗುವ ಲಕ್ಷಣಗಳಿದೆ. ಹಿಂದುಗಡೆ ಅಲ್ಲಿ ಬ್ಲಾಕ್ ಆಗಿದೆ, ಇಲ್ಲಿ ಪಾಂಗಲ ಬ್ಲಾಕ್ ಆಗಿದೆ. ಈಗ 3 ಬ್ಲಾಕ್ ಆದರೆ ನಾವು ಮಧ್ಯದಲ್ಲಿ ಇರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾವುದೆಲ್ಲ ಬ್ಲಾಕ್ ಆದರೆ? ಇಲ್ಲಿ ನೋಡಿ, ಇದು ಮೈರಾರ್, ಅಲ್ಲಿ ಪಾಂಗಾಲ ಇದೆ, ಅಲ್ಲಿ ನಮ್ಮದು ಪುತ್ಯ ಸಂಖ್ಯೆ ಇದೆ, ಅದು ಸಹ ರೋಡ್ ಲೆವೆಲ್ಗೆ ಬಂದಿದೆ ನೀರು. ಇವಾಗ ಅದು 3 ಬ್ಲಾಕ್ ಆದರೆ ಈ ಕಡೆಯವರು ಓಡಾಡಲಿಕ್ಕೆ ಕಷ್ಟ ಆಗ್ಬೋದು ಅಂತ ಆಗುವ ಪರಿಸ್ಥಿತಿ ಎದುರಾಗ್ತದೆ. ಏನು ಹೇಳ್ತೀರಿ? ಹಾಗೆ ನಮ್ದು ಅದೇ ಬೇರೆ ಏನಿಲ್ಲ ಸತ್ಯ ಧಾರೆ ಬಂದಿದೆ. ನಮಸ್ಕಾರ. ಹೇಗೆ ನೀರು ಬಂದು ನನಗೆ ಸಮಸ್ಯೆ ಆಗಿದೆ? ಸಮಸ್ಯೆ ಆಗಿದೆ ಸ್ವಲ್ಪ. ನೀರು ಬಂದಿದೆ, ಬೆಳಗ್ಗೆ ಬಸ್ ಎಲ್ಲ ಹೋಗ್ಲಿಕ್ಕೆ ಎಲ್ಲ ಕಷ್ಟ ಆಯಿತು, ಮಕ್ಕಳಿಗೆಲ್ಲ, ಶಾಲಾ ಮಕ್ಕಳಿಗೆಲ್ಲ ಹೋಗ್ಲಿಕ್ಕೆ. ಓಕೆ, ನಮ್ಮ ಪ್ರತಿನಿಧಿಗಳಿದ್ದಾರೆ. ಭುವನೇಂದ್ರ, ಏನು ಅನ್ಸುತ್ತೆ ಈಗ ಇಲ್ಲಿ ನಿಮ್ಮದು ಏರಿಯಾ ಓಡಾಡ್ಲಿಕ್ಕೆ ಕಷ್ಟ ಆಗ್ತಿದೆಯಾ? ಹೌದು, ಒಂಥರ ಪರ್ಯಾಯ ರಸ್ತೆಗಳಲ್ಲಿ ಸುತ್ತು ಬಳಸಿ ಬರುವಂತಾಗಿದೆ. ಈಗ ಇದು ಮುಖ್ಯ ರಸ್ತೆ. ಈ ಕಡೆ ಹೋದರೆ ಕಕ್ಕಿಂಜೆ ಸಂಪರ್ಕಿಸ್ತದೆ, ಈ ಕಡೆ ಹೋದರೆ ಸುಬ್ರಹ್ಮಣ್ಯ ರೋಡಿಗೆ ಸಂಪರ್ಕಿಸ್ತದೆ. ಇದು ಸಂಪರ್ಕ ಕಟ್ ಆಗಿರೋದ್ರಿಂದ ಪರ್ಯಾಯ ರಸ್ತೆಗಳು ಹೋಗಬೇಕಾಗ್ತದೆ. ಪರ್ಯಾಯ ರಸ್ತೆ ಎಷ್ಟು ದೂರ ಆಗ್ತದೆ? 1-2 ಕಿಲೋಮೀಟರ್ ಜಾಸ್ತಿ ಆಗ್ಬೋದು ಅಷ್ಟೇ ಸುತ್ತು ಬಳಸಿ. ಆದರೆ ಇದು ಸಮಸ್ಯೆಗೆ ಪರಿಹಾರ ಅಲ್ಲ. ಪರ್ಯಾಯ ಸಮಸ್ಯೆಗೆ ಪರಿಹಾರ ಅಂದರೆ ಇದು ಹೊಸ ರೋಡ್ ಆದರೆ ಇದು ಎತ್ತರ ಆಗ್ತದಂತೆ. ಸೊ ಈಗ ಸದ್ಯಕ್ಕೆ ಇದು ಸಮಸ್ಯೆ ಹೀಗೆ ಉಂಟು. ಈಗ ತೋಟದವ್ರದ್ದೆಲ್ಲ ಪಾಪ ಕತೆ ಏನು ಸಮಸ್ಯೆ ಆಗೋದಿಲ್ಲ, ಅಡಿಕೆ ತೋಟಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ಗೊಬ್ಬರ ಹಾಕಿದ್ರೆ ಹೋಗುವುದಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ. ಆಗೋದಿಲ್ಲ. ಗಿಡಗಳಿದ್ರೆ ಸಮಸ್ಯೆ ಅಷ್ಟೇ, ಗಿಡಗಳಿಲ್ಲ. ಚಿಕ್ಕ ಗಿಡಗಳಿದ್ರೆ ಸಮಸ್ಯೆ. ಹೌದು. ಈಗ ಬಹಳಷ್ಟು ತೋಟಗಳು ಮುಳುಗಿವೆ ಇಲ್ಲಿ. ಅಲ್ಲಿ ಜೇನುಗೂಡು ಮುಳುಗಿದೆ, ಅಲ್ಲಿ ಎದುರುಗಡೆ ಜೇನುಗೂಡು ಇಟ್ಟಿದ್ದಾರೆ ತೋಟ, ರಬ್ಬರ್ ತೋಟದಲ್ಲಿ. ಅದು ಮುಳುಗುವ ಹಂತಕ್ಕೆ ಬಂದಿದೆ. ಕಡಿಮೆ ಆಗಿದೆ, ಈಗ 1 ಫೀಟ್ ನೀರು ಕಡಿಮೆ ಆಗಿದೆ, ಜಾಸ್ತಿ ಇತ್ತು ಆಗ ನೀರು. ಇಲ್ಲಿ ತಾವು ಈಗ ನೋಡ್ತಾ ಇದ್ರಿ, ಕೆಲವೊಂದು ಜೇನು ಪೆಟ್ಟಿಗೆಗಳು ಕೂಡ ಮುಳುಗಡೆಯ ಭೀತಿಯಲ್ಲಿವೆ ಅನ್ನುವಂಥದ್ದು. ಮತ್ತೊಂದು ಕಡೆ ಇಲ್ಲಿರ್ತಕ್ಕಂಥ ಕೆಲವು ಜೇನು ಪೆಟ್ಟಿಗೆಗಳು ಮುಳುಗಿವೆ ಅನ್ನುವಂತಹ ದೃಶ್ಯಾವಳಿಗಳು ಕೂಡ ತಾವು ನೋಡ್ತಾ ಇದ್ರಿ. ಇಲ್ಲಿ ಕೆಲವು ಜೇನು ಪೆಟ್ಟಿಗೆಗಳಿತ್ತು, ಅವು ಮುಳುಗಿವೆ ಅನ್ನುವಂಥದ್ದು ನಿಮಗೆ ಕಾಣ್ತಾ ಇದೆ. ಯಾಕಂದರೆ ಕೆಲವು ಮುಳುಗಿರುವಂಥದ್ದು ಇದೆ ಇಲ್ಲಿ. ಇದು ಕಳೆಂಜದ ವಾಸ್ತವ ಪರಿಸ್ಥಿತಿ. ಇಲ್ಲಿಯ ರಸ್ತೆಯಲ್ಲಿ ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಂಡಿರುವಂಥದ್ದು. ಈಗ ಮತ್ತೆ ಮಳೆ ಜಾಸ್ತಿ ಆಗಿದೆ, ಮತ್ತೆ ನೀರಿನ ಪ್ರಮಾಣದ ಏರಿಕೆ ಆಗಿದೆ. ಅದರಿಂದ ಇದು ನಿತ್ಯ ನಿರಂತರ. ನೋಡಿ, ಎರಡೂ ಕಡೆಯ ತೋಟಗಳಿಗೂ ನೀರು ಬಂದು ನುಗ್ಗಿರುವಂಥದ್ದು, ಕೃಷಿಗೆ ಹಾನಿಯಾಗಿರುವಂಥದ್ದು, ಅದರ ಜೊತೆಗೆ ಇಲ್ಲಿಯ ರಸ್ತೆ ಮುಳುಗಿರುವಂಥದ್ದು ಎಲ್ಲವೂ ಕೂಡ ಇದೆ. ಅದ್ರ ಜೊತೆಗೆ ಇಲ್ಲಿಯ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಇದು ಪ್ರತಿ ವರ್ಷದ ಕಿರಿಕಿರಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಇಷ್ಟೊಂದು ನೀರು ಕಳೆದ ವರ್ಷ ಬಂದಿರಲಿಲ್ಲ. ಅದಕ್ಕಿಂತ ಹಿಂದಿನ ವರ್ಷ ಅಂದರೆ 2019ರಲ್ಲಿ ಈ ಸೇತುವೆಯ ಮೇಲ್ಭಾಗಕ್ಕೆ ನೀರು ಬಂದಿತ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದು ಕಳೆಂಜ ಮತ್ತು ಕಾಯರ್ತಡ್ಕ ಮತ್ತು ಬರೆಂಗಾಯದ ಜನರಿಗೆ ಸಂಪರ್ಕ ಕಡಿತಗೊಳಿಸುವಷ್ಟು ಈಗ
ನೀರು ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ನಡುವಿನಲ್ಲಿ ಹೋದಂಥ ವಾಹನಗಳು ಬಾಕಿಯಾಗುವಂಥ ದೃಶ್ಯಗಳು ಸಾಮಾನ್ಯವಾಗಿದೆ. ಎಸ್, ಇದೀಗ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನ ನಮ್ಮ ಪ್ರತಿನಿಧಿ ವಿವರಿಸ್ತಾ ಹೋಗ್ತಾರೆ. ಅದಕ್ಕಿಂತ ಮೊದಲು ಬೆಳ್ತಂಗಡಿ ತಾಲೂಕಿನಲ್ಲಿ ಏನೇನ್ ಆಗಿದೆ ಅನ್ನುವಂಥದ್ದನ್ನು ನಿಮಗೆ ವಿವರಿಸ್ತಾ ಹೋಗ್ತೀವಿ. ಬಹಳಷ್ಟು ಸಮಸ್ಯೆಗಳಾಗಿವೆ ಬೆಳ್ತಂಗಡಿ ತಾಲೂಕಿನಾದ್ಯಂತ. ಈಗಾಗಲೇ ಲಾಯ್ಲಾದ ಸುತ್ತಮುತ್ತ ಕಾಳಜಿ ಕೇಂದ್ರವನ್ನ ನಿರ್ಮಿಸುವಂತಹ ಸನ್ನಿವೇಶಗಳಿದೆ. ಅದರ ಜೊತೆಗೆ ತಹಶೀಲ್ದಾರ್ ಬೆಳಗ್ಗಿನಿಂದಲೇ ಫೀಲ್ಡ್ ನಲ್ಲಿದ್ದಾರೆ. ಜೊತೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಬೆಳಗ್ಗಿನಿಂದಲೇ ಫೀಲ್ಡ್ ನಲ್ಲಿದ್ದಾರೆ. ನಮ್ಮ ಪ್ರತಿನಿಧಿಗಳು ಎಲ್ಲರೂ ಕೂಡ ಬೆಳಗ್ಗಿನಿಂದಲೇ ಫೀಲ್ಡ್ ಇದ್ದಾರೆ. ಬೇರೆ ಬೇರೆ ಸರಳಿಕಟ್ಟೆಯಲ್ಲಿ ಇರಬಹುದು, ಬೆಳ್ತಂಗಡಿ ತಾಲೂಕಿನ ಬೇರೆ ಬೇರೆ ಕಡೆಯಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನು ಕೂಡ ವಿವರವಾಗಿ ಹೇಳ್ತಾ ಹೋಗ್ತೀವಿ. ಇದೀಗ ಉಪ್ಪನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ನೇತ್ರಾವತಿ ಕುಮಾರಧಾರ ಸಂಗಮಕ್ಕೆ ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇದೆ ಅನ್ನುವಂತಹದ್ದು. ಜೊತೆಗೆ ಈಗಾಗಲೇ ಉಪ್ಪಿನಂಗಡಿ ಕ್ಷೇತ್ರಕ್ಕೆ ಅರುಣ್ ಪುತ್ತಿಲ ಸೇರಿದಂತೆ ಪ್ರಮುಖರು ಆಗಮಿಸಿದ್ದು ಅಲ್ಲಿ ಉಪ್ಪಿನಂಗಡಿ ಕ್ಷೇತ್ರದಲ್ಲಿ ಇದ್ದಾರೆ. ಅರುಣ್ ಪುತ್ತಿಲ ಇರಬಹುದು, ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು ಇರಬಹುದು, ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಪ್ರತಿನಿಧಿಯ ಜೊತೆಗೆ ಅವರು ಮಾತನಾಡಿದ್ದಾರೆ. ಅದು ಏನ್ ಮಾತನಾಡಿದ್ದಾರೆ, ಅದು ಯಾವ ರೀತಿಯಾಗಿ ಸಂಗಮ ಆಗ್ತಾ ಇದೆಯಾ, ಏನಾಗ್ತಾ ಇದೆ ಅಲ್ಲಿ ಅನ್ನುವಂಥದ್ದು ನಮ್ಮ ಪ್ರತಿನಿಧಿ ಮಾಡಿರುವಂತಹ ವರದಿ ಇದೆ. ಆ ವರದಿಯನ್ನು ಕೂಡ ನಾವು ನಿಮಗೆ ವಿವರಿಸ್ತಾ ಹೋಗ್ತೀವಿ. ಬಹಳಷ್ಟು ಕಡೆ ಸಮಸ್ಯೆಗಳಾಗಿರುವಂತಹದನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಎಲ್ಲರ ಕಾತುರದಿಂದ ಕಾಯ್ತಾ ಇರುವಂತದ್ದು ಉಪ್ಪಿನಂಗಡಿಯಲ್ಲಿ ಏನಾಗ್ತಾ ಇದೆ, ಉಪ್ಪಿನಂಗಡಿಯಲ್ಲಿ ಸಂಗಮ ಆಗ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಜನ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಆ ಕಾತುರತೆಯಿಂದ ಕಾಯ್ತಾ ಇರುವುದಕ್ಕಾಗಿ ನಿಮಗಾಗಿ ಆ ವರದಿಯನ್ನ ಹಾಕ್ತಾ ಹೋಗ್ತೀವಿ. ಅಲ್ಲಿ ನಮ್ಮ ಪ್ರತಿನಿಧಿ ಗೌತಮ್ ಇದ್ದಾರೆ. ಗೌತಮ್, ಓವರ್ ಟು ಯು ಗೌತಮ್. ನಾನೀಗ ನಿಂತಿರುವಂತಹ ಜಾಗ ಇದು ಉಪ್ಪಿನಂಗಡಿಯ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ಪ್ರಾಂಗಣದಲ್ಲಿ ನಾನಿರುವಂಥದ್ದು. ನೀವು ಈ ಭಾಗದಲ್ಲಿ ನೋಡ್ತಾ ಇರುವಂಥದ್ದು ಇದು ಮಹಾಕಾಳಿ ದೇವಸ್ಥಾನ, ಮಹಾಕಾಳಿಯ ಗುಡಿಯನ್ನು ನೀವು ನೋಡಬಹುದು. ದೇವಸ್ಥಾನದ ಪ್ರಾಂಗಣಕ್ಕೆ ಅಂದರೆ ಈ ಹಿಂದೆ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾ ಇದ್ದ ಜಾಗ, ಮೆಟ್ಟಿಲುಗಳಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ನೇತ್ರಾವತಿ ನದಿಯ ನೀರಿನಿಂದ ಮುಳುಗಡೆಯಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೋಡಬಹುದು ಎಲ್ಲೆಲ್ಲೂ ನೀರು ನಮಗೆ ಕಾಣೋದಕ್ಕೆ ಸಿಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಂಗಮ ಆಗಬಹುದು ಎನ್ನುವಂತಹ ಒಂದು ನಿರೀಕ್ಷೆ. ಆದರೆ ಕುಮಾರಧಾರ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗಬೇಕಾಗಿದೆ. ಹಾಗಾಗಿ ಈಗ ಸಂಗಮ ಆಗುತ್ತೋ ಇಲ್ಲೋ ಅನ್ನುವಂಥ ಒಂದು ಕುತೂಹಲ ಕೂಡ ಇರುವಂಥದ್ದು. ಅದರ ಜೊತೆಗೆ ಆ ಭಾಗವನ್ನು ಗಮನಿಸಿದ್ರೆ ಬಹಳಷ್ಟು ಮಂದಿ ಒಂದು ಕುತೂಹಲದಿಂದ ಬಂದು ಸೇರಿರುವಂಥದ್ದು. ಭಕ್ತಾದಿಗಳಿರ್ಬೋದು ಅಥವಾ ಜನರು ಬಂದು ಸೇರಿದ್ದಾರೆ. ಅವರೆಲ್ಲರನ್ನೂ ಕೂಡ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಒಂದು ಮರದ ಈಚೆ, ಅಶ್ವತ್ಥ ಮರದಿಂದ ಈಚೆಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ಅಂದರೆ ನೀರಿನ ಪ್ರಮಾಣ ಅಲ್ಲಿವರೆಗೂ ಕೂಡ ಇದೆ. ಈಗಾಗಲೇ ಸರಿಸುಮಾರು ಪಾದಗಳು ಮುಳುಗುವಷ್ಟು ನೀರು ತುಂಬಿಕೊಂಡಿದೆ. ಅದರ ಜೊತೆಗೆ ಕ್ಷಣ ಕ್ಷಣಕ್ಕೆ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ಆ ಭಾಗದಲ್ಲಿ ಒಂದು ಹಗ್ಗವನ್ನು ಕಟ್ಟಿ ಅದರಕ್ಕಿಂತ ಮುಂಚೆ ಬರೋದಿಕ್ಕೆ ಇವರಿಗೆ ಒಂದು ಅವಕಾಶವನ್ನ ಕೊಡ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ, ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸಂಗಮ ಆಗಬಹುದು ಎನ್ನುವಂಥ ಒಂದು ನಿರೀಕ್ಷೆಗಳು ಕೂಡ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಅನೇಕ ಪ್ರಮುಖರು ಕೂಡ ಬರ್ತಾ ಇದ್ದಾರೆ, ಬಂದು ಇಲ್ಲಿನ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ನೀರಿನ ಒಂದು ಮಟ್ಟ ಯಾವ ರೀತಿ ಏರಿಕೆ ಆಗ್ತಾ ಇದೆ, ಹೇಗಾಗ್ತಾ ಇದೆ ಅನ್ನುವಂಥದ್ದು. ಬಹುಶಃ 2019 ಬಳಿಕ ಇಷ್ಟೊಂದು ಪ್ರಮಾಣದ ನೀರನ್ನು ಇದೇ ಮೊದಲ ಬಾರಿಗೆ ನಾವು ಗಮನಿಸ್ತಾ ಇರುವಂಥದ್ದು. 2019 ಬಳಿಕ 19ರಲ್ಲಿ ಭಾರಿ ನೆರೆ ಬಂದಿತ್ತು. ಅನೇಕ ಸಂದರ್ಭದ ಪ್ರದೇಶಗಳು ಜಲಾವೃತ ಎಲ್ಲ ಆಗಿತ್ತು. ಆ ಬಳಿಕ ಇದೆ ಅಂದರೆ 2024ರ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ನೀರನ್ನು ನಾವು ಕಾಣ್ತಾ ಇದ್ದೇವೆ. ನದಿ ಇಷ್ಟೊಂದು ಉಕ್ಕಿ ಹರಿದಿರುವಂಥದ್ದು ಇದೆ ಮೊದಲು ಎನ್ನುವಂಥ ಒಂದು ಅನಿಸಿಕೆಗಳು ಈ ಭಾಗದ ಜನರಿಂದ ವ್ಯಕ್ತ ಆಗಿರುವಂಥದ್ದು.
ಒಂದಷ್ಟು ನೀರಿನ ಪ್ರಮಾಣ ನಮಗೆ ಹೆಚ್ಚಾಗಿ ಕಾಣೋದಕ್ಕೆ ಸಿಕ್ಕಿದ್ದು. ಸೊ ಈಗ ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಬರ್ತಾ ಇದ್ದಾರೆ. ಬಹುಶಃ ಈ ಭಾಗದವರೇ, ಜೊತೆಗೆ ಪುತ್ತೂರಿನ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಮಠಂದವರು ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಅವರು ನೋಡಿದ ಹಾಗೆ ಉಪ್ಪಿನಂಗಡಿಯ ಸಂಗಮ ಮತ್ತು ಈ ಒಂದು ನೇತ್ರಾವತಿ ನದಿಯ ಹರಿವು, ಈ ಹಿಂದಿನ ಪ್ರವಾಹಗಳು ಎಲ್ಲವನ್ನು ಕೂಡ ಒಂದಷ್ಟು ಅವರ ಅನುಭವಗಳಿಂದ ತಿಳಿದುಕೊಳ್ಳೋಣ ಅಂತ ಹೇಳ್ತಾರೆ. ನಮಸ್ತೆ. ನಮಸ್ಕಾರ. ಬಹುಶಃ ಈ ಬಾರಿ ಬಹಳಷ್ಟು ಹೆಚ್ಚಾಗಿದೆ ನೀರಿನ ಪ್ರಮಾಣ, ನೋಡ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ? ನಾನು 1974 ನೆರೆಯನ್ನು ಕಂಡವ. ಉಪ್ಪಿನಂಗಡಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವತ್ತು ದೋಣಿಯ ಮುಖಾಂತರ ಜನರ ಸಾಮಾನುಗಳನ್ನು ಜನರನ್ನು ರಕ್ಷಣೆ ಮಾಡುವಂಥ ಕೆಲಸ ಅವತ್ತಿನ ದಿನಗಳಲ್ಲಿ ಆಗಿತ್ತು. ಆಮೇಲೆ 2019 ಆಮೇಲೆ ಬಹಳಷ್ಟು ನೆರೆ ಬಂದಿದೆ, ಸಂಗಮ ಕೂಡ ಆಗಿದೆ. ಆದರೆ ನಾವು ಕಂಡುಕೊಂಡ ಹಾಗೆ 50 ವರ್ಷದ ಹಿಂದಿನ ನೆರೆ ಇಲ್ಲಿ ಅತ್ಯಧಿಕ ನೀರು ನಿಂತು ಒಂದಷ್ಟು ಜೀವಹಾನಿ ಆಗಲಿಲ್ಲ, ಆದರೆ ಒಂದಷ್ಟು ಮನೆ ಹಾನಿಯಾಗಿದೆ, ಒಂದಷ್ಟು ಪ್ರಾಣಿಗಳ ಒಂದು ಜೀವ ಹೋಗಿದೆ. ಅದನ್ನು ಬಿಟ್ಟರೆ ಬಹುಶಃ ಇವತ್ತು ಕಾಣ್ತಾ ಉಂಟು ನನಗೆ ಈ ಸಲದ ಈ ಒಂದು ನೆರೆ ಒಂದು ಭೀಕರವಾಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದರೆ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆ, ಪಶ್ಚಿಮ ಘಟ್ಟದ ನೀರು ಎಲ್ಲ ಇವತ್ತು ಕುಮಾರಧಾರ ನೇತ್ರಾವತಿ ಮುಖಾಂತರ ಹರಿದು ಬರಬೇಕಿದ್ರೆ ಅದು ಉಪ್ಪಿನಂಗಡಿಯಲ್ಲಿ ಸಂಗಮ ಆಗುವಂಥ ಜಾಗದಲ್ಲಿ ಒಂದಷ್ಟು ಈ ನೆರೆಯ ನೀರು ನಿಂತು ಇವತ್ತು 2 ನದಿಗಳು ಒಂದಷ್ಟು ನಿಧಾನವಾಗಿ ಹರಿಯುವ ಪರಿಣಾಮ ಇವತ್ತು ನೆರೆ ಏರ್ತಾ ಇದೆ. ಈ ನೆರೆ ಏರುವಂಥ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಉಪ್ಪಿನಂಗಡಿಯ ಅಲ್ಲಿ ಒಂದಷ್ಟು ಜನ ನೆರೆ ನೀರು ನೋಡಲಿಕ್ಕೆ ಬರ್ತಾರೆ. ಕಾರಣ ಅಂದರೆ ಪೇಟೆ ಪಟ್ಟಣದವರಿಗೆ ಈ ಅವಕಾಶಗಳು ಸಿಗುವುದಿಲ್ಲ, ಅಲ್ಲಿಯವರಿಗೆ ಇದು ಮಾಮೂಲಾಗಿರ್ತದೆ. ಪೇಟೆ ಪಟ್ಟಣಕ್ಕೆ ಅವರು ಇಲ್ಲಿ ಬರಬೇಕಿದ್ರು ಉಪ್ಪಿನಂಗಡಿಯಲ್ಲಿ ಅಪಾಯ ಕಡಿಮೆ, 2 ಬದಿಯಲ್ಲಿ ಸೇತುವೆಗಳಿದೆ, ಉಪ್ಪಿನಂಗಡಿ ಪೇಟೆ ಎತ್ತರದಲ್ಲಿದೆ, ನೀರು ಬರುವುದಿಲ್ಲ ಅಂತೇಳಿ ಬರ್ತಾರೆ. ಅದರ ಜೊತೆಯಲ್ಲಿ ಪವಿತ್ರವಂತ ನಮ್ಮ ದಕ್ಷಿಣ ಕಾಶಿ ಗಯಾಪದ ಕ್ಷೇತ್ರ ಶಾಸ್ತ್ರಲಿಂಗೇಶ್ವರ ಮಹಾಕಾಳಿಯ ಈ ಸನ್ನಿಧಿಯಲ್ಲಿ ನೆರೆ ನೀರು ನಿಂತು ಸಂಗಮ ಆದಾಗ ಪವಿತ್ರವಾದಂಥ ಆ ಒಂದು ಸಂಗಮ ಕ್ಷೇತ್ರದ ತೀರ್ಥಕ್ಷೇತ್ರದ ಸ್ನಾನ ಮಾಡಬೇಕು ಅಂತೇಳಿ ಒಂದಷ್ಟು ಜನ ಬರ್ತಾರೆ. ಆ ಸಂದರ್ಭದಲ್ಲಿ ಆ ನೀರಿನಲ್ಲಿ ಮುಳುಗಿ ಎದ್ದರೆ ನಮಗೆ ಪಾವನವಾಗ್ತದೆ ಎನ್ನುವಂಥ ಒಂದು ಮನೋಭಾವನೆ, ಧಾರ್ಮಿಕ ಮನೋಭಾವನೆ ಭಾಳಷ್ಟು ಜನರಲ್ಲಿದೆ. ಆದ್ದರಿಂದ ಇವತ್ತು ಜನ ಕಾಯ್ತಾ ಇದ್ದಾರೆ. ಬಹುಶಃ ನಾನು ಹೇಳುವಂಥದ್ದು, ನೆರೆ ಬಂದರೆ ಒಂದಷ್ಟು ಸಹಜವಾಗಿ ಕೃಷಿಗೆ ಹಾನಿಯಾಗ್ತದೆ, ಜನರಿಗೆ ಹಾನಿಯಾಗ್ತದೆ, ಪ್ರಕೃತಿಗೆ ಹಾನಿಯಾಗ್ತದೆ. ಹಾನಿಯಾಗುವಂಥದ್ದನ್ನು ಒಂದು ಕಡೆಯಿಂದ ತಡೆಗಟ್ಟಬೇಕು. ಇನ್ನೊಂದು ಸಂಗಮ ಆಗುವಂಥ ಸಂದರ್ಭದಲ್ಲಿ ಕೂಡ ಆ ಪಾವಿತ್ರ್ಯತೆಯನ್ನು ನಾವು ಉಳಿಸ್ಕೊಳ್ಬೇಕು. ಅದಕ್ಕಾಗಿ ಇವತ್ತು ಜನ ಜಾಗೃತರಾಗಬೇಕು, ನೆರೆ ನೀರಿಗೆ ಇಳಿಬಾರ್ದು, ಅಪಾಯವನ್ನು ಯಾವುದು ಒಡ್ಡಬಾರ್ದು. ಸರ್ಕಾರ ಕೂಡ ಇವತ್ತು ತಕ್ಷಣ ಎಲ್ಲೆಲ್ಲಿ ಪ್ರಾಕೃತಿಕ ವಿಕೋಪಗಳಾಗ್ತದ, ಎಲ್ಲಿ ನೆರೆ ನೀರು ಬಂದು ನಿಲ್ತದ ಅಂಥ ಸ್ಥಳಗಳನ್ನು ಗುರುತಿಸಿ ಅಲ್ಲಿ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬೇಕು. ಜನರಿಗೆ ಇವತ್ತು ಎಲ್ಲಿಯಾದರೂ ಅನಿವಾರ್ಯ ಆದರೆ ಆ ಒಂದು ನಮ್ಮ 2019ರಲ್ಲಿ ನಾವು ಏನು ಪುನರ್ವಸತಿ ಕೇಂದ್ರಗಳನ್ನು ಮಾಡಿದ್ದೆವು ಅಂಥ ಪುನರ್ವಸತಿ ಕೇಂದ್ರಗಳನ್ನು ಮಾಡಬೇಕು. ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ದಿನ ರಾತ್ರಿ 24 ಗಂಟೆಯೂ ಎಚ್ಚರದಿಂದಿದ್ದು ಜನರ ಜೀವ ರಕ್ಷಣೆ ಮಾಡುವಂಥದ್ದು, ಪ್ರಾಣಿಗಳ ರಕ್ಷಣೆ ಮಾಡುವಂಥದ್ದು ಮತ್ತು ಎಲ್ಲೆಲ್ಲಿ ಅಪಾಯಕಾರಿ ಜಾಗಗಳಿದೆ ಅಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೊಳ್ಳುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೂ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಸಂಗಮಕ್ಕೆ ಬಹಳಷ್ಟು ಒಂದು ಪ್ರಾಮುಖ್ಯತೆ ಇದೆ, ತಾವೇ ಹೇಳಿದ ಹಾಗೆ. ಬಹುಶಃ ಈ ಬಾರಿಯ ಒಂದು ಲಕ್ಷಣವನ್ನು ಗಮನಿಸಿದ್ರೆ ಇತ್ತೀಚಿನ ವರ್ಷಗಳಲ್ಲಿ ಸಂಗಮ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಮಾತ್ರ, ಆದರೆ ಆಗ್ತಾ ಇಲ್ಲ. ಸೊ ಈ ಬಾರಿಯ ಒಂದು ಲಕ್ಷಣ ಗಮನಿಸಿದ್ರೆ ಎಂಥ ಒಂದು ಸಾಧ್ಯತೆ ಇದೆಯಾ ಅಂತ? ಸಾಧ್ಯತೆಗಳು ತುಂಬ ಇದೆ ಅಂತ ಕಾಣ್ತಾ ಇತ್ತು. ನೀರು ಹಿಂದೆ ಎಲ್ಲ ಭಾರಿ ನಿಧಾನವಾಗಿ ಏರ್ತಾ ಇತ್ತು, ಆದರೆ ಇವತ್ತು ನಾನು ಈಗ ಸುಮಾರು ಒಂದು ಕಾಲು ಗಂಟೆ ನೋಡ್ತಾ ಇದ್ದ ಹಾಗೆ ಭಾರಿ ವೇಗವಾಗಿ ನೀರು ಏರ್ತಾ ಇದೆ. ಕಾರಣ ಅಂದರೆ ಇವತ್ತು ಪಶ್ಚಿಮ ಘಟ್ಟ ಆ ಭಾಗದಿಂದ ಬರ್ತಿರೋ ನೀರು ಮತ್ತು ಸ್ಥಳೀಯವಾಗಿ ಬೀಳ್ತಿರುವಂಥ ಮಳೆ, ಇದರಿಂದಾಗಿ ಇವತ್ತು ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. 100ಕ್ಕೆ 100 ಸಂಗಮ ಆಗ್ಬೋದು ಅಂತೇಳಿ ಜನರ ಮನಸ್ಸಿನ ಭಾವನೆಯಲ್ಲಿದೆ. ಯಾಕಂದರೆ ವಾತಾವರಣ ನೋಡಿಕೊಂಡು ಇವತ್ತು ಆ ಎಲ್ಲ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಒಟ್ಟು ಸಂಗಮ ಆದಾಗ ಜನರಿಗೆ ಒಂದಷ್ಟು ಸಂಭ್ರಮ ಇದ್ದೇ ಇದೆ. ನೆರೆ ಬಂದರೂ ನೆರೆಯಲ್ಲಿ ಸಂಭ್ರಮಿಸುವಂಥ ಕೆಲಸ ಈ ಪಾವಿತ್ರ್ಯತೆಯ ದೃಷ್ಟಿ ಸಂಗಮದಲ್ಲಿ ಜನ ಮಾಡ್ತಾರೆ. ಧನ್ಯವಾದಗಳು. ಈಗ ಇನ್ನೋರ್ವ ಹಿರಿಯರು ಉಪ್ಪಿನಂಗಡಿಯ ಜೊತೆಗೆ ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಕೂಡ ಹೌದು ಉಮೇಶ್ ಅಣ್ಣಯ್ಯವರಿದ್ದಾರೆ, ಅವರ ಜೊತೆಗೆ ಮಾತನಾಡಿಕೊಳ್ಳೋಣ. ಸಂಗಮದ ಬಗ್ಗೆ ಅವರಿಗಿರುವಂಥ ಒಂದಷ್ಟು ನೆನಪುಗಳು ಮತ್ತು ನೆರೆಯ ನೆನಪುಗಳ ಬಗ್ಗೆ. ನಮಸ್ತೆ ಸರ್. ನಮಸ್ತೆ. ನೀವು ಗಮನಿಸಿದ ಹಾಗೆ ಅಥವಾ ನಿಮ್ಮ ನೆನಪನ್ನು ಒಮ್ಮೆ ಸ್ವಲ್ಪ ಬಿಚ್ಚಿಡೋದು. 1974ರಲ್ಲಿ ನೆರೆ ಬರುವಾಗ ನಾವೆಲ್ಲ ಇಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ದೇವೆ. ತುಂಬ
ಜನಗಳಿಗೆ ಏನು ತೊಂದರೆ ಆಗದೆ ಬಾಕಿ ತುಂಬ ನಷ್ಟ ಎಲ್ಲ ಆಗಿದೆ. ಅದಲ್ಲದೆ ಈ ಸರ್ತಿಯ ಈ ಸಂಗಮ ಬರುವಂಥದ್ದು ಈಗ ಇವತ್ತು ನಾವು ಬೆಳಿಗ್ಗೆ 10 ಗಂಟೆಗೆ ಬಂದು ನೋಡುವಾಗ ಇದೀಗ ಪಜಿರಡ್ಕ ಕ್ಷೇತ್ರದಲ್ಲಿಯೂ ಕೂಡ ಸಂಗಮ ಆಗ್ತದೆ, ಸಂಗಮ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪಜಿರಡ್ಕ ಕ್ಷೇತ್ರದಲ್ಲಿ ಅದಕ್ಕಾಗಿ ಮಾಡಿರುವಂತಹ ವೈದಿಕ ವಿಧಿವಿಧಾನಗಳನ್ನ ದೃಶ್ಯ ಸಮೇತ ತಾವೀಗ ನೋಡ್ತಾ ಇದ್ದೀರಿ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರವಿ ಭಟ್ ಪಜಿರಡ್ಕ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ದಾಮೋದರ ಅವರೇ. ಸರ್ ಈಗ ಪಜಿರಡ್ಕದಲ್ಲಿ ಈ ಬಾರಿ ಸಂಗಮ ಆಗಿದ್ಯಾ ಸರ್? ಖಂಡಿತ. ಇವತ್ತು ನೋಡಿ ಅಲ್ಲಿ ಸಂಗಮ ಆಗಿರುವಂತದ್ದು ದೇವಸ್ಥಾನದ ಎದುರು ಭಾಗದಲ್ಲಿ ಮಾಮೂಲಿಯಾಗಿ ನೇತ್ರಾವತಿ ಮೃತ್ಯುಂಜಯ ನದಿಗಳು ಸಂಗಮ ಆಗ್ತದೆ. ಅದು ಸರಿಸುಮಾರು ಒಂದು 50 ಮೀಟರ್ ಮೇಲ್ಗಡೆ ಇರ್ತದೆ. ಯಾವಾಗ ನದಿಗಳು ತುಂಬಿ ಹರಿತವೆ ಆಗ ದೇವಸ್ಥಾನದ ನೇರ ಎದುರು ಭಾಗದಲ್ಲಿ ಸಂಗಮ ಆಗ್ತದೆ. ಇವತ್ತು ಹೊಳೆ ಹರಿವು ಜಾಸ್ತಿ ಇರೋದ್ರಿಂದ ಇವತ್ತು ಸಂಗಮ ಆಗಿದೆ. ಬೆಳಿಗ್ಗೆ ಅರ್ಚಕ ನಮ್ಮ ರಾಜೇಶ್ ಹೊಳ್ರು ವೈದಿಕ ವಿಧಿವಿಧಾನಗಳ ಮುಖಾಂತರವಾಗಿ ನೇತ್ರಾವತಿಗೆ ಬಾಗಿನ ಸಮರ್ಪಣೆಯನ್ನು ಕೂಡ ಮಾಡಿದ್ದಾರೆ. ಈಗ ಈ ಸಂಗಮ ಆದಂತಹ ಸಂದರ್ಭದಲ್ಲಿ ಹೇಗೆ ಸರ್ ಅದು ವೈದಿಕ ವಿಧಿವಿಧಾನಗಳು ಏನೆಲ್ಲ ಮಾಡ್ಬೇಕಾಗ್ತದೆ? ಅಂದ್ರೆ ದೇವಸ್ಥಾನದ ಎದುರಿನಲ್ಲಿ ಯಾವಾಗ ನದಿ ನೇರವಾದಂತಹ ಕೇಂದ್ರ ಬಿಂದುವಿನಲ್ಲಿ ಸಂಗಮ ಆಗ್ತದೆ ಆ ಹೊತ್ತಿನಲ್ಲಿ ಅದು ಎಷ್ಟೇ ಹೊತ್ತಿಗಾದ್ರೂ ನಾವು ದೇವರ ಬಾಗಿಲು ತೆಗಿಬೇಕು. ಪಜಿರಡ್ಕದ ಸದಾಶಿವೇಶ್ವರ ದೇವರ ಗರ್ಭಗುಡಿಯ ಬಾಗಿಲನ್ನು ತೆರೆದು ಅಲ್ಲಿ ಒಂದು ತೆಂಗಿನಕಾಯಿಯನ್ನ ಹಣ್ಣುಕಾಯಿ ಮಾಡಿ ಆ ಹಣ್ಣುಕಾಯಿಯಲ್ಲಿ ತುಪ್ಪದ ದೀಪವನ್ನ ಹಚ್ಚಬೇಕು. ಅಲ್ಲಿ ದೇವರಿಗೆ ಆರತಿ ಮಾಡಿ ಒಂದು ಬಾಳೆ ಎಲೆಯಲ್ಲಿ ಬಾಗೀನವನ್ನ ಇಟ್ಟುಕೊಂಡು ಒಂದು ಪಾವು ಅಕ್ಕಿ ಮತ್ತೆ ಅದರಿಂದ ಒಂದು ನಂದಾದೀಪ, ದೇವರ ಗಂಧ ಪ್ರಸಾದ ತುಳಸಿ, ಹೂ ಇತ್ಯಾದಿ ನೈರ್ಮಾಲ್ಯಗಳನ್ನು ತಂದು ನೇತ್ರಾವತಿಯ ನದಿಯ ಆ ನೀರಿಗೆ ಗಂಗಾ ಪೂಜೆಯನ್ನು ಮಾಡಿ ಬಾಗಿನವನ್ನ ಕೊಡಬೇಕು. ಇದು ಪಜಿರಡ್ಕದಲ್ಲಿ ನಡ್ಕೊಂಡ್ ಬರುವಂತ ಪದ್ಧತಿ. ಹೀಗೆ ಮಾಡಿದ್ರೆ ಕೆಲವೇ ಗಂಟೆಗಳಲ್ಲಿ ನೀರು ಇಳಿಮುಖ ಆಗ್ತದೆ. ಇದು ಅಲ್ಲಿ ವಿಶೇಷತೆ. ಸರ್ ಈಗ ಈ ಬಾರಿ ಸಂಗಮ ಎಷ್ಟು ಬಾರಿ ಆಗಿದೆ ಸರ್ ಪಜಿರಡ್ಕದಲ್ಲಿ? ಸಂಗಮ ಇದು 2ನೇ ಬಾರಿ ಆಗ್ತಿರೋದು. ಆದ್ರೆ ಹೈಯೆಸ್ಟ್ ತುಂಬಾ ನೀರು ಬಂದದ್ದು ಇವತ್ತೇ. ಇವತ್ತು ತುಂಬಾ ನೀರು ಬಂದಿದೆ. ನಮ್ಮ ಅಶ್ವತ್ಥ ಕಟ್ಟೆ ಮುಳುಗಿದೆ, ನಾಗನ ಕಟ್ಟೆ ಕೂಡ ಮುಳುಗಿದೆ. ದೇವಸ್ಥಾನದ ಹೊರಾಂಗಣದ ಹಾಕಿತ್ತು ಅಲ್ಲಿವರೆಗೆ ನೀರು ಬಂದಿದೆ. ಅಲ್ಲಿ ತನಕ ನೀರು ಬಂದಿದೆ. ಓಕೆ ಸರ್, ಹೇಗಿತ್ತು ಇವತ್ತು ಮಳೆ? ಹೇಗಿತ್ತು? ತುಂಬಾ ಇದು ಬಹುಶಃ ಒಂದು ಕೆಲವು ವರ್ಷಗಳಲ್ಲಿ ಈ ರೀತಿಯಾದಂತ ಮಳೆ ಪುಷ್ಯ ನಕ್ಷತ್ರದಲ್ಲಿ ಬಂದದ್ದಿಲ್ಲ ಅಂತ ಕಾಣುತ್ತದೆ. ತುಂಬಾ ಜೋರಾಗಿತ್ತು. ಮತ್ತೆ ಈ ಗಂಗಾ ಪೂಜೆ ಮಾಡಿದ ನಂತರದಲ್ಲಿ ಈಗ ಇಳಿಕೆ ಆಗ್ತಾ ಉಂಟು ನಿಧಾನದಲ್ಲಿ. ಈಗ ನಾವು ಸಾಯಂಕಾಲ ನೋಡುವಾಗ ಒಂದು 2 ಮೆಟ್ಲು ಕಡಿಮೆ ಆಗಿದೆ. 2 ಮೆಟ್ಲು ಕಡಿಮೆ ಆಗಿದೆಯಾ? ಹೌದು ಹೌದು ಹೌದು. ಓಕೆ ಸರ್, ನಮ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ. ಧನ್ಯವಾದಗಳು. ಓಕೆ, ಇದು ಪಜಿರಡ್ಕದ ಕ್ಷೇತ್ರದಲ್ಲಿ ಏನ್ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಪಜಿರಡ್ಕ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಇದೀಗಾಗಲೇ ನಮಗೆ ಕಾಮೆಂಟ್ಗಳು ಬರ್ತಾ ಇದೆ. ನಾಳೆ ರಜೆ ಇದೆಯಾ ಅನ್ನುವಂಥದ್ದು ನಾವು ತಹಶೀಲ್ದಾರ್ ಮತ್ತು ಎಸಿ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಕೂಡ ಈ ಸಂಬಂಧ ಮಾಡ್ತೀವಿ. ಯಾಕೆಂತಂದ್ರೆ ಇವತ್ತು ಬೆಳಗ್ಗೆ ಏನೇನಾಗಿತ್ತು ಮತ್ತು ಇವತ್ತು ಬೆಳಗ್ಗೆ ರಜೆ ಇದ್ದೇ ಇಲ್ಲ ಅನ್ನುವಂತಹ ವಿಚಾರದ ಬಗ್ಗೆ ತಹಶೀಲ್ದಾರ್ ನಮಗೆ ಕರೆ ಮಾಡಿದ್ರು. ಪ್ರಮುಖವಾಗಿ ನಾವು ತಹಶೀಲ್ದಾರ್ ಅಲ್ಲಿ ವಿಚಾರಿಸಿದಂತ ಸಂದರ್ಭದಲ್ಲಿ ಇವತ್ತು ಯಾರ್ಯಾರ ಮಕ್ಕಳಿಗೆ ತೋಡು ದಾಟುವಂತ ಸಂದರ್ಭ ಇರುತ್ತೋ ಅವರಿಗೆ ಮಾತ್ರ ರಜೆ ಕೊಡುವಂತಹ ವಿಚಾರವನ್ನ ತಿಳಿಸ್ತೀವಿ. ಅದಾದ ನಂತರ ಎಲ್ಲರಿಗೂ ರಜೆ ಇಲ್ಲ ಅನ್ನುವಂತ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಮಳೆ ಬಿಡದೇ ಇರುವಂತಹ ಹಿನ್ನೆಲೆಯಲ್ಲಿ 8:25 ಆಗುವಾಗ ರಜೆ ಕೊಡ್ತೇವೆ ಅನ್ನುವಂಥದ್ದನ್ನ ಅವರು ತಿಳಿಸಿದ್ರು. ಇದೀಗ ನೀವು ನೋಡ್ತಾ ಇರುವಂತದ್ದು ನೇತ್ರಾವತಿ ಸ್ನಾನಘಟ್ಟದ ದೃಶ್ಯ. ನೇತ್ರಾವತಿ ಸ್ನಾನಘಟ್ಟವು ಕೂಡ ತುಂಬಿ ತುಳುಕ್ತಾ ಇದ್ದು ಯಾತ್ರಿಕರು ಬಹಳಷ್ಟು ಸಂಭ್ರಮವನ್ನ ಪಡ್ತಾ ಇದ್ದಾರೆ. ಆದರೆ ಅಷ್ಟೇ ಡೇಂಜರಸ್ ಆಗಿ ನೇತ್ರಾವತಿ ಅಲ್ಲಿ ಹರಿತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಎಚ್ಚರಿಸ್ತಾ ಇದ್ದಾರೆ, ದಯವಿಟ್ಟು ಅಲ್ಲಿಗೆ ಹತ್ರ ಹೋಗಬೇಡಿ ಅಥವಾ ಅಲ್ಲಿ ಕೆಳಭಾಗದಲ್ಲಿ ರೀಲ್ಸ್ ಮತ್ತು ವಿಡಿಯೋ ಮತ್ತು ಫೋಟೋ ತೆಗೆಯುವಂತಹ ಹುಚ್ಚು ಬೇಡ. ಯಾಕೆಂತಂದ್ರೆ ನೇತ್ರಾವತಿ ಬಹಳ ವೇಗವಾಗಿ ಹರಿತಾ ಇರೋದ್ರಿಂದ ಒಂದು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರೂ ಕೂಡ ನಮ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನ ಅಲ್ಲಿ ಬಂದವರಿಗೆ ಹೋದವ್ರಿಗೆ ಎಲ್ಲರಿಗೂ ಕೂಡ ತಿಳಿಸ್ತಾರೆ. ಆದ್ರೂ ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ರೀಲ್ಸ್ ಮಾಡುವಂತ ಒಂದು ಪ್ರಮೇಯದಲ್ಲಿ ಇರ್ತಾರೆ. ನಮಗೂ ಕೂಡ ಅಂತದ್ದೇ ಒಂದು ವಿಡಿಯೋ ಸಿಕ್ಕಿದೆ. ಆ ನೇತ್ರಾವತಿಯಲ್ಲಿ ಏನಾಗ್ತಾ ಇದೆ, ನೇತ್ರಾವತಿ ಸ್ನಾನಘಟ್ಟದಲ್ಲಿ ಇವತ್ತು ಮಧ್ಯಾಹ್ನ 3:55 ವೇಳೆಗೆ ಇದ್ದಂತಹ ಒಂದು ಸಂದರ್ಭ ಹೇಗೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೀವಿ. ನೇತ್ರಾವತಿ ಸ್ನಾನಘಟ್ಟದ 3:55 ವಿಡಿಯೋವನ್ನ ನೀವೀಗ ನೋಡ್ತಾ ಇದ್ದೀರಿ.
ನಾವೀಗ ಇರುವಂತಹದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬಹಳ ರುದ್ರ ನರ್ತನ ಅಂತ ಹೇಳ್ಬೋದು. ನೇತ್ರಾವತಿ ನದಿ ರುದ್ರ ನರ್ತನವನ್ನು ತೋರ್ತಾ ಇರುವಂತಹದ್ದು. ನಾವೀಗ ಸ್ನಾನಘಟ್ಟದ ಸಮೀಪ ಇರ್ತಕ್ಕಂತಹ ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಿದ್ದು ಬಹಳ ರೌದ್ರಾವತಾರದ ರೀತಿಯಲ್ಲಿ ನೇತ್ರಾವತಿ ಹರಿತಾ ಇರುವಂಥದ್ದು. ಈಗಾಗಲೇ ಬಹಳಷ್ಟು ಮೇಲ್ಭಾಗಕ್ಕೆ ನೀರು ಬಂದಿರುವಂಥದ್ದು. ಮೊನ್ನೆಯೂ ಕೂಡ ನಾವು ಈ ವರದಿಯನ್ನು ಮಾಡಿದ್ವಿ, ನೇತ್ರಾವತಿ ಸ್ನಾನಘಟ್ಟದಿಂದ ವರದಿಯನ್ನು ಮಾಡಿದ್ವಿ. ಇಲ್ಲಿ ಯಾತ್ರಾರ್ಥಿಗಳು ಈಗಾಗಲೇ ಒಂದು ಕಡೆ ಮಳೆ ಬರ್ತಾ ಇದ್ರೆ ಮತ್ತೊಂದು ಕಡೆ ಸ್ನಾನ ನಿರತರಾಗಿದ್ದಾರೆ. ನೋಡಿ, ಇಲ್ಲಿ ಇವರು ಫೋಟೋಗ್ರಫಿಯನ್ನು ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ನೇತ್ರಾವತಿ ಮಳೆಯ ನಡುವೆ ಫೋಟೋಗ್ರಫಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಫೋಟೋಗ್ರಫಿ ಅದರ ಜೊತೆಗೆ ಇವರಿಗೆಲ್ಲ ಮಳೆ ಕಡಿಮೆ ಅಂತ ಅನ್ಸುತ್ತೆ, ಅದರಿಂದ ಬಹಳಷ್ಟು ಜನ ಇಲ್ಲಿ ಬಂದು ಈಗಾಗಲೇ ಇದೇ ನೀರಿನ ಸ್ನಾನವನ್ನು ಕೂಡ ಮಾಡ್ತಾ ಇದ್ದಾರೆ, ಫೋಟೋಗ್ರಫಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಹಳಷ್ಟು ಎಚ್ಚರಿಕೆಯಿಂದ ಕೂಡ ಇರಬೇಕು ಅನ್ನುವಂಥದ್ದನ್ನು ಇದು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆಟ ಆಡಬೇಡಿ, ದಯವಿಟ್ಟು ಬನ್ನಿ ಮೇಲೆ ಯಾವುದೇ ಕಾರಣಕ್ಕೆ ಆಟ ಆಡಬೇಡಿ. ಯಾಕಂತಂದರೆ ತಮಾಷೆ ಅಲ್ಲ, ನೀರು ಬಹಳ ವೇಗವಾಗಿದೆ. ಅದರಿಂದ ಇಲ್ಲಿ ಸ್ವಲ್ಪ ಕ್ಷಣ ಮಾತ್ರದಲ್ಲಿ ಎಚ್ಚರ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನು ಈಗಾಗಲೇ ಬಹಳಷ್ಟು ಬಾರಿ ಇಲ್ಲಿ ಅನೌನ್ಸ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ಹೇಗಿದೆ ಅನ್ನುವಂಥದ್ದು ಕೇಳಬೇಕು. ಮೇಡಮ್ ನಮಸ್ತೆ. ನಮಸ್ಕಾರ. ನಿಮ್ಮ ಹತ್ರ ಯಾವ ಊರು? ನಮ್ದು ಚಿತ್ರದುರ್ಗ ತಾಲೂಕು. ಚಿತ್ರದುರ್ಗ. ಏನ್ ಅನ್ಸತ್ತೆ ನೀರ್ ನೋಡಿದಾಗ ಚಿತ್ರದುರ್ಗದವರಿಗೆ? ಅನ್ನಿಸ್ತತೇನೆ. ನಿಮ್ಮಲ್ಲಿ ಹೆಂಗೆ? ನಮ್ಮಲ್ಲಿ ಇಲ್ಲ ಈ ತರ. ಹೆಂಗಿದೆ ಮತ್ತೆ? ಅಯ್ಯೋ, ಅಲ್ಲಿ ಬಿಸಿಲು ಮಳೆ ಇಲ್ಲ ಜಾಸ್ತಿ. ಫುಲ್ ಬಿಸಿಲು ಅಲ್ವಾ? ಫುಲ್ ಬಿಸಿಲು. ಖುಷಿ? ಅಲ್ಲಿ ಖುಷಿಯೋ ಇಲ್ಲಿ ಖುಷಿಯೋ? ಇದು ಖುಷಿ ಐತೆ. ಖುಷಿ ಆಯ್ತಾ? ಯಾಕಂದ್ರೆ ಸ್ನಾನ ಮಾಡಿ ಮನೆಯಿಂದ ಮಾಡ್ಕೊಂಡು ಇಲ್ಲೇ ಐತೆ ಮನೆ ಪಕೋಡದಲ್ಲಿ, ಇಲ್ಲಿಂದ ಬಂದ್ವಿ. ನೀವು ಪಕ್ಕಡದಲ್ಲೇ ಇರೋದಾ? ಡ್ಯೂಟಿ ಮಾಡ್ತಾ ಇದಾರೆ ಡ್ಯೂಟಿ ಮಾಡ್ತಿದ್ದಾರೆ. ಟೀಚರ್ ಸರ್, ಟೀಚರ್ ನೇಲಡ್ಕ ಶಾಲೆಯಲ್ಲಿ. ನೇಲಡ್ಕ ಶಾಲೆಯಲ್ಲಿ. ಹೆಂಗೆ ನಿಮ್ಮೂರ ಹೆಂಗೆ ನಮ್ಮೂರ ಹೆಂಗೆ? ಇಲ್ಲಿ ಚೆನ್ನಾಗಿದೆ ಸರ್, ಮಳೆ ಬರ್ತದೆ. ಹೇಳಿ ಸರ್, ನಮ್ಮೂರಿಗೆ ಇಲ್ಲಿ ಚೆನ್ನಾಗಿದೆ ಸರ್. ಬಹಳ ಚೆನ್ನಾಗಿದೆ, ವಾತಾವರಣನೂ ಚೆನ್ನಾಗಿದೆ, ಒಳ್ಳೆ ಜನನೂ ಚೆನ್ನಾಗಿದ್ದಾರೆ. ಎಲ್ಲಾನು ಇಷ್ಟ ಆಗುತ್ತೆ ಸರ್. ಇದು ಎಲ್ಲದಕ್ಕೂ ಇಷ್ಟ. ನೀರ್ ನೋಡಿದ್ಮೇಲೆ ಇಂಥ ನೀರ್ ನಾವು ನೋಡೇ ಇಲ್ಲ. ಅಲ್ಲಿ 20 ವರ್ಷ ಆಯ್ತಾ 30 ವರ್ಷ ಆಯ್ತಾ ನೋಡೇ ಇಲ್ಲ. ಚಿತ್ರದುರ್ಗಕ್ಕೆ ಇಂಥದ್ದೊಂದು ಮಳೆ ಬರ್ಬೇಕಲ್ಲ? ಬರ್ಬೇಕು. ಡ್ಯಾಮ್ ಕಲ್ಲಿನ ಕೋಟೆ ಸ್ವಲ್ಪ ತಂಪಾಗಬೇಕಂದ್ರೆ ಇನ್ನೊಂದು ಮಳೆ ಬರ್ಬೇಕು ಸರ್. ನೋಡಿ, ಇಲ್ಲಿ ಈಗಾಗಲೇ ಫೋಟೋ ಎಲ್ಲ ತಗೊಂಡವ್ರು ಇದಾರೆ ನೋಡುವ. ಎಲ್ಲ ಫೋಟೋ ತಗೊಂಡವ್ರು ಇದ್ದಾರೆ. ಮೇಡಮ್, ಆಟ ಆಡಕ್ ಹೋಗ್ಬೇಡಿ. ಇಲ್ಲ ಸರ್. ಏನ್ ಅನ್ಸುತ್ತೆ? ನಮಗೆ ಇಲ್ಲಿ ಈ ಪ್ರದೇಶಕ್ಕೆ ಬಂದು ತುಂಬಾ ಖುಷಿ ಅನ್ಸುತ್ತೆ. ಅಲ್ಲಿ ನೀರು ಮುಳುಗಿಲ್ಲ ಅಂತ ಅದೇ ಒಂದು ಬಾಧೆ. ಅಂದ್ರೆ ನೀರ್ ಮೂರ್ ಸತಿ ಮುನ್ಬೇಕಾಗುತ್ತೆ. ಅದೊಂದು ಸ್ವಲ್ಪ ಇದೈತೆ, ನೀರ್ ಜಾಸ್ತಿ ಹರಿಯೋದ್ರಿಂದ. ಆದ್ರೆ ನಂಗೆ ತುಂಬಾ ಬಹಳ ಖುಷಿ ಆಗ್ತೈತೆ ಸರ್. ಫೋಟೋಗ್ರಫಿ ಎಲ್ಲ ಮಾಡ್ತಾ ಇದ್ವಿ. ಸರ್, ಮತ್ತೆ ಮಾಡಕ್ಕಾಗಲ್ವಲ್ಲ. ನಾವು ಬೆಂಗಳೂರು ಮಳೆಗೂ ಈ ಮಳೆಗೂ ಏನ್ ವ್ಯತ್ಯಾಸ? ಅಲ್ಲಿಗೂ ತುಂಬಾ ಆಯ್ತಾ? ಇಲ್ಲಿ ತುಂಬಾ ಜಾಸ್ತಿ ಐತೆ ಮಳೆ. ಬ್ಯಾಂಗ್ಳೂರಲ್ಲಿ ಮಳೆನೇ ಇಲ್ಲ, ಇಲ್ಲಿ ಜಾಸ್ತಿ ಮಳೆ ಬರ್ತೈತೆ. ಏನಂದ್ರೆ ಸ್ವಲ್ಪ ಜಾಸ್ತಿ ಹ್ಯಾಪಿಯಾಗಿ ಐತೆ. ಕ್ಲೈಮೇಟ್ ಅಂತೂ ಸೂಪರ್ ಆಗೈತೆ. ಫೋಟೋಸ್ಗೆ ಎಲ್ಲ ಸೂಪರ್ ಆಗೈತೆ ಕ್ಲೈಮೇಟ್. ಫ್ರೆಂಡ್ಸಿಗೆಲ್ಲ ಉರ್ಸಕ್ಕಿದ್ಯಾ? ಹೌದು ಸರ್. ನೋಡಿ, ಇಲ್ಲಿ ನೇತ್ರಾವತಿ ಹೇಗೆ ಹರಿತಾ ಇದ್ದಾಳೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆ ಪುಟ ಹೆಂಗಿದೆ? ಎಸ್, ಈಗ ನೀವು ನೋಡ್ತಾ ಇದ್ದೀರಿ ಹೇಗೆ ನೇತ್ರಾವತಿಯ ಧುಮ್ಮಿಕ್ಕೆ ಹರಿತಾ ಇದ್ದಾಳೆ ಅನ್ನುವಂಥದ್ದು. ಇಲ್ಲಿ ಸ್ಥಳೀಯರು ಕೂಡ ಕೆಲವರು ಇದ್ದಾರೆ, ನೋಡುವ, ಮಾತಾಡಿಸ್ಬೇಕು. ನಮಸ್ಕಾರ. ನಮಸ್ಕಾರ. ಎಲ್ಲಿ ಊರು? ನಮ್ದು ಮಂಗಳೂರು. ನೀರ್ ನೋಡಕ್ಕೆ ಬಂದ್ರ? ನಾವು ನೋಡ್ಲಿಕ್ಕೆ ಬಂದದ್ದು ಮಂಗಳೂರಿಂದ. ಧರ್ಮಸ್ಥಳ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ, ಧರ್ಮಸ್ಥಳ, ಸೌತಡ್ಕ, ಸುಬ್ರಹ್ಮಣ್ಯ ಹಾಗೆಲ್ಲ ಹೋಗಿ ಬಂದ್ವಿ. ಮಳೆಗೆ ಹೆಂಗಾಗ್ತದೆ? ಆರಾಮ, ಖುಷಿ ಆಗ್ತದೆ. ಇನ್ನು ನೋಡ್ಬೇಕು ನೀರು ಹಿಂಗ ನೋಡುವಷ್ಟು. ಆದರ್ಶ. ಇವ್ರದ್ದು ಎಂತ ಹೆಸರು? ನಂದು ಧೀರಜ್. ಯಾರು? ಸಿಟ್ಟಲಿಲ್ಲ, ಚಳಿಯಲ್ಲಿದ್ದೇವೆ. ಮಳೆ ಅಲ್ಲ, ನೀವಾದ್ರೆ ಜಾಕೆಟ್ ಹಾಕಿದಿರಿ. ಇಲ್ಲ, ಈಗ ಇಲ್ಲಿ ಬಂದದಷ್ಟೇ, ಇನ್ನು ಹೋಗ್ಬೇಕು ಧರ್ಮಸ್ಥಳ. ಖುಷಿ ಆಗ್ತದೆ. ಇಲ್ಲ, ನಾವೀಗ ಬಂದದಷ್ಟೇ, ಇನ್ನು ಇಲ್ಲಿ ಬರುವ ನೀರಿಲ್ಲ, ಮಳೆ. ಬರ್ತಾ ಇದೆ ಅಲ್ಲ.
ಎಸ್, ಈಗ ನದಿಯಲ್ಲಿ ನೀರಿನ ಮಟ್ಟ ಏರ್ತಾ ಇರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದು ನೋಡಿ. ಇದೇ ರೀತಿಯಾಗಿ ಕೆಳಭಾಗದ ಒಂದು ಮೆಟ್ಟಿಲುಗಳೆಲ್ಲವೂ ಕೂಡ ಮುಳುಗಿರುವಂಥದ್ದು. ಆ ಮುಳುಗಿರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ರಕ್ಷಣೆಗಾಗಿ ಇಲ್ಲಿ ಯಾರು ಕೂಡ ಕೆಳಭಾಗಕ್ಕೆ ಇಳಿಯದಂತೆ ಒಂದು ಬಿದಿರಿನ ಒಂದು ಗೇಟಿನ ರೀತಿಯಲ್ಲಿ ಕಟ್ಟಲಾಗಿದೆ. ಅದಕ್ಕಿಂತ ಕೆಳಭಾಗಕ್ಕೆ ಹೋದರೆ ಅಪಾಯ, ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಗೇಟನ್ನು ಕಟ್ಟಲಾಗಿದೆ. ಇದು ಇಲ್ಲಿರ್ತಕ್ಕಂತಹ ಪ್ರದೇಶ. ಈಗ ನೋಡಿ, ನೇರವಾಗಿ ಬಂದು ನೀರು ಬಡಿತಾ ಇದೆ, ಅಂದರೆ ನೀರಿನ ಮಟ್ಟ ಏರ್ತಾ ಇದೆ. ಈಗ ನಾವು ಇದರ ಕೆಳಗಿನ ಮೆಟ್ಲು ತನಕ ನೀರಿತ್ತು, ಈಗ ಈ ಮೆಟ್ಲು ಕೂಡ ಮುಳುಗುವ ಅಂತಹಕ್ಕೆ ಬಂದಿರುವಂಥದ್ದು. ನೀರಿನ ಮಟ್ಟ ಏರ್ತಾ ಇರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಹೇಗೆ ನೇತ್ರಾವತಿ ಧುಮ್ಮಿಕ್ಕಿ ಬರ್ತಾ ಇದ್ದಾಳೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಸ್ನಾನಘಟ್ಟದಿಂದ ನಿಮಗಾಗಿ ಮಾಡಿರುವಂತಹ ವರದಿ. ಯಾತ್ರಿಕರೇ ಎಚ್ಚರ, ಯಾಕಂತಂದರೆ ಅಷ್ಟು ನೀರಿನ ಮಟ್ಟ, ಅಪಾಯದ ಮಟ್ಟದ ರೀತಿ ತಲುಪ್ತಾ ಇದೆ. ವೇಗವಾಗಿ ನೇತ್ರಾವತಿ ಹರಿತಾ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ತಮಾಷೆ ಆಡಬೇಡಿ. ಫೋಟೋಗೆ ಅಥವಾ ವಿಡಿಯೋಗಾಗಿ ನೀರಿಗೆ ಹಾರುವಂಥದ್ದೆಲ್ಲ ಮಾಡಬೇಡಿ. ದಯವಿಟ್ಟು ಅಂಥದ್ದು ಯಾವುದನ್ನು ಕೂಡ ಮಾಡಬಾರ್ದು ಅಂತ ಇಲ್ಲಿ ಕ್ಷೇತ್ರದ ವತಿಯಿಂದ ಆಗಾಗ ಮನವಿಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಕೂಡ ಅದೇ ಮನವಿಯನ್ನು ಮಾಡ್ತೀವಿ. ಬಹಳ ಡೇಂಜರಸ್ ಆಗಿ ಈಗ ನದಿಗಳು ಹರಿತಾ ಇರೋದ್ರಿಂದ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅತ್ಯಗತ್ಯ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಪಂಚೇಶ್ ಕೆ ಚಾರ್ಮಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಸ್ನಾನಘಟ್ಟ, ನೇತ್ರಾವತಿ. ನೇತ್ರಾವತಿ ಸ್ನಾನಘಟ್ಟದ ದೃಶ್ಯಾವಳಿಗಳನ್ನು ತಾವೀಗ ನೋಡಿದ್ರಿ. ಇದು 3:50 ದೃಶ್ಯಾವಳಿಯನ್ನು ತಾವೀಗ ನಿಮಗೆ ತೋರಿಸಿರುವಂತದ್ದು. ಇದೀಗ ನೇತ್ರಾವತಿ ಸ್ನಾನಘಟ್ಟದ ನೀರಿನ ಹರಿವು ಇನ್ನೂ ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಯಾತ್ರಾರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಯಾವುದೇ ತಮಾಷೆ ಆಡಬಾರದು ಅನ್ನುವಂತಹ ಮನವಿಯನ್ನ ಈ ಮೂಲಕ ನಾವು ಕೂಡ ಮಾಡ್ತಾ ಇದ್ದೀವಿ. ಕ್ಷೇತ್ರದ ವತಿಯಿಂದ ಅಲ್ಲಿ ನಿಯೋಜಿಸಲ್ಪಟ್ಟಂತಹ ಸಿಬ್ಬಂದಿಗಳು ಕೂಡ ಅಲ್ಲಿ ಅದೇ ಒಂದು ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಸ್ನಾನವನ್ನ ಮಾಡಿ, ಯಾವುದೇ ಕಾರಣಕ್ಕೂ ನೀರಿನಲ್ಲಿ ಆಟ ಆಡುವಂತಹದನ್ನ ಮಾಡಬೇಡಿ. ಯಾಕೆಂತಂದ್ರೆ ನೀರಿನ ಹರಿವು ಕ್ಷಣದಿಂದ ಕ್ಷಣಕ್ಕೆ ಏರ್ತಾ ಹೋಗ್ತಾ ಇದೆ. ನೇತ್ರಾವತಿಯ ಸ್ನಾನಘಟ್ಟದ ನೀರಿನ ಹರಿವು ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಕೇವಲ ದಕ್ಷಿಣ ಕನ್ನಡದಲ್ಲಿ ಮಳೆ ಬಂದ್ರೆ ಮಾತ್ರ ನೇತ್ರಾವತಿಯ ನೀರಿನ ಹರಿವು ಏರಿಕೆ ಆಗೋದಲ್ಲ, ಬದಲಾಗಿ ಘಟ್ಟದ ಮೇಲೆ ಮಳೆ ಬಂದರೂ ಕೂಡ ನೀರಿನ ಹರಿವು ಏರಿಕೆ ಆಗ್ತಾ ಇರೋದ್ರಿಂದ ಏಕಾಏಕಿ ನೀರಿನ ಹರಿವು ಏರಿಕೆ ಆಗ್ತಾ ಇರುವಂತದ್ದು. ಇದೇ ರೀತಿಯಾಗಿ ನೇತ್ರಾವತಿ ಸ್ನಾನಘಟ್ಟ ಅದರ ಕೆಳಭಾಗ ಅಂದ್ರೆ ಹೊಳೆಗಂಡಿ ಅಂತ ಏನ್ ಕರಿತೀವಿ, ಅಲ್ಲಿಯೂ ಕೂಡ ನೀರಿನ ಮಟ್ಟ ಏರ್ತಾ ಇದೆ. ನಿರಂತರವಾಗಿ ನೀರಿನ ಮಟ್ಟ ಏರ್ತಾ ಇರೋದ್ರಿಂದ ಅಲ್ಲಿಯೂ ಕೂಡ ಅಪಾಯ, ಕೆಲವು ಕಡೆ ಅಪಾಯದ ಮಟ್ಟವನ್ನ ಮೀರಿ ನದಿ ಹರಿತದ ಅನ್ನುವಂತ ಭೀತಿಯೂ ಕೂಡ ಇದೆ. ಎಸ್, ನೇತ್ರಾವತಿ ಸ್ನಾನಘಟ್ಟದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಮುಂಡಾಜೆಯ ಸಮೀಪ ಇರುವಂತಹ ಒಂದು ತೂಗು ಸೇತುವೆ, ಅದು ಕೂಡ ಅಪಾಯಕಾರಿ ತೂಗು ಸೇತುವೆ. ಅದು ಜಾರ್ತಾ ಇದೆ. ಅಲ್ಲಿ ಸುಮಾರು 50 ಮನೆಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ತೂಗು ಸೇತುವೆ. ಅಲ್ಲಿಯ ದೃಶ್ಯಾವಳಿಗಳು ಮತ್ತು ಅಲ್ಲಿಯ ಸ್ಥಳೀಯರು ಏನ್ ಹೇಳ್ತಾರೆ, ತೂಗು ಸೇತುವೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಾವೀಗ ನಿಮಗೆ ತೋರಿಸ್ಲಿಕ್ಕಿದ್ದೇವೆ. ಮುಂಡಾಜೆಯ ತೂಗು ಸೇತುವೆಯ ನಾವು ಮಾಡಿದಂತ ವರದಿ ಈಗ ನಿಮ್ಗಾಗಿ. ಮುಂಡಾಜೆಯ ತೂಗು ಸೇತುವೆ ಸಮೀಪ ನಾವಿದ್ದೇವೆ. ಪರಶುರಾಮ ದೇವಸ್ಥಾನದ ಸಮೀಪ ಇರತಕ್ಕಂಥ ಒಳಭಾಗದ ತೂಗು ಸೇತುವೆ. ಇದು ಕೂಡ ಬಹಳ ಹಿಂದಿನ ತೂಗು ಸೇತುವೆ ಆಗಿರೋದ್ರಿಂದ ಕೊಂಚ ಈ ತೂಗು ಸೇತುವೆ ಬಗ್ಗೆಯೂ ಕೂಡ ಒಂದು ಅಪಸ್ವರ ಇದೆ. ಬಹಳಷ್ಟು ಹಳೆಯದಾದ ತೂಗು ಸೇತುವೆ ಆಗಿರೋದ್ರಿಂದ ಇಲ್ಲಿ ಭಯ ಕೂಡ ಇದೆ. ಆದರೆ ಈಗ ಇತ್ತೀಚೆಗೆ ಕೆಲವೊಂದು ರಿಪೇರಿ ವರ್ಕಲ್ಲಿ ಇಲ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ನೋಡಿ, ಈ ತೂಗು ಸೇತುವೆಯ ನಡುಭಾಗ ಕೆಲವೊಂದು ಕಡೆ ಹೋಗಿದೆ. ಕೆಳಭಾಗದಲ್ಲಿ ಮೃತ್ಯುಂಜಯ ನದಿ ಬಹಳ ಅಪಾಯಕಾರಿಯಾಗಿ ಹರಿತಿದೆ. ಆದರೆ ತೂಗು ಸೇತುವೆ ಹೀಗಿದೆ ನೋಡಿ. ಇದು ತೂಗು ಸೇತುವೆಯ ನೈಜ ದೃಶ್ಯ ನೋಡಿ ಹೇಗಿದೆ ಅನ್ನುವಂತ ನಿಮಗೆ ತೋರಿಸ್ತೀನಿ. ನೋಡಿ, ಇದು ತೂಗು ಸೇತುವೆ. ನೋಡಿ, ಇಲ್ಲಿ ಮಕ್ಕಳ ಕಾಲು ಹೀಗೆ ಹೋಗ್ಬೋದು. ನೋಡಿ, ಇದೆ ಅಪಾಯ, ಕಟ್ಟಿಟ್ಟ ಬುತ್ತಿ. ಅದರ ಜೊತೆಗೆ ಹೀಗೆ ಬಂದ್ರೆ ಇಲ್ಲಿಯೂ ಕೂಡ ತೂಗು ಸೇತುವೆ ನೋಡಿ ಹೇಗಾಗಿದೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮುಂಡಾಜೆಯಲ್ಲಿರ್ತಕ್ಕಂಥ ತೂಗು ಸೇತುವೆಯ ದೃಶ್ಯ. ಇನ್ನು ನಿಮಗೆ ತೋರಿಸ್ತೀನಿ, ಎದುರು ಭಾಗಕ್ಕೆ ಹೋಗ್ತೀವಿ ನೋಡಿ. ನದಿ ಹೇಗೆ ಅಪಾಯಕಾರಿಯಾಗಿ ಹರಿತಾ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಮುಂಡಾಜೆಯ ಈ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿಗೆ ನಾವು ಆಗಮಿಸಿ ತೂಗು ಸೇತುವೆಯ ನಿರ್ವಹಣೆ ಮತ್ತು ತೂಗು ಸೇತುವೆ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿ ಸ್ಥಳೀಯರಿದ್ದಾರೆ. ಸರ್, ಕೊಡೆಂಚೂರು ಇಂಚು ಬದಲೆ ಅಂಚಿತೂಲೆ ಸರ್, ತೂಗು ಸೇತುವೆ ಹೇಗಿದೆ? ಸದ್ಯದ ಮಟ್ಟಿಗೆ ತೊಂದರೆ ಇಲ್ಲ. ಆದ್ರೂ ಅದಕ್ಕೆ ಮೇಂಟೈನ್ಸ್ ಇಲ್ಲ. ವರ್ಷಕ್ಕೊಮ್ಮೆ ಆಯಿಲಿಂಗ್ ಎಲ್ಲ ಮಾಡಬೇಕು. ಅದು ಪಂಚಾಯತ್ನವರಿಗೆ ತುಂಬ ಸರ್ತಿ ನಾನು ಹೇಳಿದೆ, ಅವರು ಆ ವಿಷಯದಲ್ಲಿ ಗಮನವೇ ಇಲ್ಲ. ಇನ್ನೊಂದು 2-3 ವರ್ಷ ಹೀಗೆ ಬಿಟ್ಟರೆ ಇದು ತೂಗು ಸೇತುವೆ ಹೋಗುವ ಲಕ್ಷಣ. ಅಲ್ಲಿ ಬೆಂಡಾದ ರೋಪ್ ಉಂಟಲ್ವಾ, ಅಲ್ಲಿ ಅದರ ಒಂದೊಂದೇ ಪೀಸ್ ಕಟ್ಟಾಗ್ತಾ ಬಂದಿದೆ.
ತುಕ್ಕು ಹಿಡಿದು. ಹಾಗೆ ಭಾರಿ ಕಷ್ಟದಲ್ಲಿ ಹೆಗ್ಡೆಯವರು, ಊರಿನವರು, ಆಚೆ ದುಮ್ಮೆಟ್ಟಿನವರೆಲ್ಲ. ಈಗ ಇದು ಎಲ್ಲೆಲ್ಲಿಗೆ ಸಂಪರ್ಕ ಕಲ್ಪಿಸುತ್ತೆ? ಇದು ಕಾನರ್ಪ, ಮತ್ತೆ SC/ST ಕಾಲೋನಿ ಇದೆ ಒಂದು 50 ಮನೆ, ಮತ್ತೆ ವಾಳ್ಯದಲ್ಲಿ ಬೀಡೆ, ಕಾಡಿಲ್ಕರ್ ಕೆಲವು ಮನೆಗಳು ಇವೆ ಒಂದು 10 ಮನೆ. ಅವರು ಇಲ್ಲಿಂದಲೇ ಹೋಗೋದು. ವೆಹಿಕಲ್ ಇದ್ದವರು ಮೇಲಿಂದ ಹೋಗ್ತಾರೆ, ಆದ್ರೂ ಆ ರೋಡ್ ಒಳ್ಳೆ ಇಲ್ಲ. ಮತ್ತೆ ವೆಹಿಕಲ್ ಇಲ್ಲದವರೆಲ್ಲ ಒಂದು ಮನೆಯಲ್ಲಿ 5-6 ಜನ ಇದ್ರೆ ಒಂದು ಇಬ್ಬರೆಲ್ಲ ಈ ಕಡೆಯಿಂದ ಹೋಗ್ತಾರೆ. ನಡ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಜನ ಇರ್ತಾರೆ ಪ್ರತಿದಿನ? ಒಂದು ಡೈಲಿ 20-25 ಜನ ಇದ್ದಾರೆ. 25 ಜನ ಇದ್ದಾರೆ. ಹೌದು. ಕೆಲವು ನರ್ಸ್ ಶಾಲೆಗೆ ಕೆಲವು ಪ್ಲೇಟ್ಗಳು ಹೋಗಿದ್ದಾವಲ್ಲ. ಎಷ್ಟು ನೀರು ಬರ್ತದೆ? ನಡ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಜನ ಇರ್ತಾರೆ ಪ್ರತಿದಿನ? ಒಂದು ಡೈಲಿ 20-25 ಜನ ಇದ್ದಾರೆ. 25 ಜನ ಇದ್ದಾರೆ. ಹೌದು. ಕೆಲವು ನರ್ಸ್ ಶಾಲೆಗೆ ಕೆಲವು ಪ್ಲೇಟ್ಗಳು ಹೋಗಿದ್ದಾವಲ್ಲ. ಎಷ್ಟು ನೀರು ಬರ್ತದೆ ಜೋರು ಮಳೆ ಬಂದ್ರೆ? ಜೋರು ಮಳೆ 19ರಲ್ಲಿ ಇದಕ್ಕೆ ಟಚ್ ಆಗಿದೆ. ಈಗ ನೋಡಿ ಒಂದು 8 ಫೀಟ್ ಡಿಸ್ಟೆನ್ಸ್ ಉಂಟು ಅಷ್ಟೇ. 8 ಫೀಟ್. ಈಗ ನಿನ್ನೆ ಇವತ್ತು ಸ್ವಲ್ಪ ನೀರು ಜಾಸ್ತಿ ಇತ್ತು, ಅದು ಬ್ರಿಡ್ಜಿಗೆ ತಾಗ್ಲಿಲ್ಲ. ಹೌದು. ನಂದು ವಿಶ್ವನಾಥ್ ಲೋಂಡೆ. ವಿಶ್ವನಾಥ್ ವಿ ಲೋಂಡೆ. ಹೌದು. ಧನ್ಯವಾದ. ಎಸ್, ನದಿ ಹೇಗೆ ಅಪಾಯಕಾರಿಯಾಗಿ ಹರಿತಾ ಇದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ತೂಗು ಸೇತುವೆಯ ಎಡ್ಜ್ ತನಕವೂ ಕೂಡ ನಿಮಗೆ ಈ ಒಂದು ತೂಗು ಸೇತುವೆ ಮೇಲ್ಭಾಗದಲ್ಲಿ ಪಾಸ್ ಆಗಿ ನಿಮಗೆ ಇದರ ನೈಜ ದೃಶ್ಯವನ್ನು ತೋರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ವರದಿಯನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಜನ ಈ ಹಿಂದೆಯೂ ಕೂಡ ಸುದ್ದಿ ವರದಿ ಮಾಡಿತ್ತು, ಇಲ್ಲಿಗೆ ಒಂದು ಶಾಶ್ವತ ಪರಿಹಾರ ಬೇಕು, ಬಹಳಷ್ಟು ಜನರಿಗೆ ಸಂಪರ್ಕ ಕಲ್ಪಿಸುವಂತಹ ತೂಗು ಸೇತುವೆ ಇದು. ಆದ್ದರಿಂದ ಇಲ್ಲಿ ಬಹಳಷ್ಟು ಅವಶ್ಯಕತೆ ಇದೆ. ಈ ಇಲ್ಲೊಂದು ಶಾಶ್ವತ ಸೇತುವೆಯ ಅವಶ್ಯಕತೆ ಇದೆ ಅನ್ನುವಂಥದ್ದು ಬಹಳಷ್ಟು ಜನರ ಕೂಗಾಗಿತ್ತು. ಇದೀಗ ಸೇತುವೆಯ ಕೊನೆಗೆ ನಾವು ಬಂದಿದ್ದೇವೆ. ಆದರೆ ಇಲ್ಲಿ ಪ್ರಮುಖವಾಗಿ ಇರುವಂಥದ್ದು ನೋಡಿ, ಒಂದು ಅಪಾಯ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ತೂಗು ಸೇತುವೆ ಇದು ಕುಣಿತಾ ಇದೆ, ಯಾಕಂತಂದರೆ ಅಷ್ಟರ ಮಟ್ಟಿಗೆ ಇದರಲ್ಲಿ ತುಂಬ ಜನ ಓಡಾಡುವಾಗ ಭಯ ಕೂಡ ಆಗಬಹುದು. ಅಂತಹದೊಂದು ವಾತಾವರಣ ಇಲ್ಲಿದೆ. ತೂಗು ಸೇತುವೆ ಹೇಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ, ಅದರ ಜೊತೆಗೆ ಅಪಾಯದ ಮಟ್ಟ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಈ ತೂಗು ಸೇತುವೆಯ ರಿಯಾಲಿಟಿ. ಆದರೆ ಇಲ್ಲಿಗೆ ಒಂದು ಶಾಶ್ವತ ಪರಿಹಾರ ಅಗತ್ಯ ಇದೆ. ಜೊತೆಗೆ ಇಂಥದ್ದು ತೂಗು ಸೇತುವೆಯಲ್ಲಿ ಮಳೆಗಾಲದಲ್ಲಿ ಹೋಗುವಂಥದ್ದು ಕೂಡ ಬಹಳಷ್ಟು ಅಪಾಯ. ಆದರೆ ಇರುವುದರಲ್ಲಿ 80% ಸೇಫ್ ಇದೆ. ಆದರೆ ಮಕ್ಕಳೇನಾದರೂ ಓಡಾಡುವಾಗ ಆ ಒಂದು ಕೆಲವೊಂದು ಪ್ಲೇಟ್ಗಳು ಹೋಗಿವೆ, ಅಲ್ಲಿ ಸ್ವಲ್ಪ ಡೇಂಜರಸ್ ಇದೆ, ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕಾಗ್ತದೆ. ಅದರ ಜೊತೆಗೆ ಅಕ್ಕಪಕ್ಕವು ಸ್ವಲ್ಪ ಗ್ಯಾಪ್ಗಳು ಕಾಣ್ತಾ ಇದೆ. ಅದರಿಂದ ಇದನ್ನೆಲ್ಲವನ್ನು ನೋಡಿಕೊಂಡು ಜಾಗರೂಕತೆಯಿಂದ ಹೆಜ್ಜೆ ಹಾಕೋದು ಒಳಿತು. ಪಂಚೇಶ್ಗೆ ಜಾರ್ಮಾಡಿ ಜೊತೆಗೆ ದಾಮೋದರ ತೊಂಡಲೆ, ಸುದ್ದಿ ನ್ಯೂಸ್, ಮುಂಡಾಜ. ಎಸ್, ಶಿರಾಡಿ ಘಾಟಿನ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡದಿಂದ ವಿವಿಧ ಜಿಲ್ಲೆಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಚಾರ್ಮಾಡಿ ಘಾಟ್ ಮತ್ತು ಶಿರಾಡಿ ಘಾಟ್ ಬಹಳ ಆತಂಕದಲ್ಲಿದೆ. ಈಗಾಗಲೇ ಚಾರ್ಮಾಡಿ ಘಾಟ್ ಮತ್ತೆ ಕುಸಿತ ಕಂಡಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಚಾರ್ಮಾಡಿ ಘಾಟ್ನಲ್ಲಿ ಮತ್ತೆ ಕುಸಿತ ಆಗಿದೆ ಅನ್ನುವಂಥ ಮಾಹಿತಿಗಳಿಗೆ ಲಭ್ಯವಾಗ್ತಾ ಇರುವಂತದ್ದು. ತಾವೀಗ ನೋಡ್ತಾ ಇದ್ದೀರಿ ಶಿರಾಡಿ ಘಾಟಿಯ ದೃಶ್ಯಾವಳಿಗಳು. ಚಾರ್ಮಾಡಿ ಘಾಟಿಯ ದೃಶ್ಯಾವಳಿಗಳಿಗಾಗಿ ನಾವು ಈಗ ವೆಯ್ಟ್ ಮಾಡ್ತಾ ಇದೀವಿ. ಯಾಕೆಂತಂದ್ರೆ ನಮ್ಮ ಪ್ರತಿನಿಧಿ ಪಂಚೇಶ್ ಚಾರ್ಮಾಡಿ ಅವರು ಈಗಾಗಲೇ ಚಾರ್ಮಾಡಿ ಘಾಟಿಯ ಮೇಲ್ಭಾಗದಲ್ಲಿದ್ದಾರೆ. ಅಲ್ಲಿಂದ ದೃಶ್ಯಾವಳಿಗಳು ಬರ್ಲಿಕ್ಕಾಗಿ ನಾವೀಗ ಕಾಯ್ತಾ ಇದ್ದೇವೆ. ಇದೀಗ ಶಿರಾಡಿ ಘಾಟಿಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಪಂಚೇಶ್ ಚಾರ್ಮಾಡಿ ಅವರ ಸಂಪರ್ಕ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅವರು ಚಾರ್ಮಾಡಿ ಘಾಟಿಯಲ್ಲಿದ್ದಾರೆ, ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಸಂಪರ್ಕಕ್ಕೆ ಸಿಗ್ಲಿಕ್ಕಿದ್ದಾರೆ. ಇದೀಗ ಶಿರಾಡಿ ಘಾಟಿಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀವಿ. ಶಿರಾಡಿ ಘಾಟಿಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಗುಡ್ಡ ಕುಸಿದಿರೋದ್ರಿಂದ ಶಿರಾಡಿ ಘಾಟಿಯಲ್ಲಿ ಸಂಪರ್ಕ ಕಷ್ಟ ಸಾಧ್ಯ ಅನ್ನುವಂತ ರೀತಿಯಲ್ಲಿದೆ. ಶಿರಾಡಿ ಘಾಟ್ ಓಪನ್ ಆಗುತ್ತಾ ಇಲ್ವಾ ಅನ್ನುವಂತ ಬಹಳಷ್ಟು ಜನರ ಪ್ರಶ್ನೆಗೆ ಈಗ ಸದ್ಯಕ್ಕಿಲ್ಲ ಅನ್ನುವಂತಹದ್ದೇ ಉತ್ತರ ಅನ್ನುವಂಥದ್ದು ಸದ್ಯಕ್ಕೆ ನಮಗೆ ಬರ್ತಿರುವಂತ ಮಾಹಿತಿ. ಆದ್ರೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಿದೆ. ಚಾರ್ಮಾಡಿ ಘಾಟಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿರೋದ್ರಿಂದ ಅಲ್ಲಿ ಈಗ ಸಂಚಾರಕ್ಕೆ ಕಷ್ಟ ಸಾಧ್ಯ ಅನ್ನುವಂಥದ್ದು ಕೂಡ ಇದೆ. ಈಗ ತಾವು ನೋಡ್ತಾ ಇರುವಂತದ್ದು ಶಿರಾಡಿ ಘಾಟ್ನ ದೃಶ್ಯಾವಳಿಗಳು. ಶಿರಾಡಿ ಘಾಟ್ನಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರೆ. ಅದ್ರ ಜೊತೆಗೆ ಶಿರಾಡಿ ಘಾಟಿಯಲ್ಲಿ ಇನ್ನು ಸಂಚಾರಕ್ಕೆ ಬಹಳಷ್ಟು ಕಷ್ಟ ಅನ್ನುವಂಥದ್ದಿದೆ. ಮತ್ತೊಂದು ಕಡೆಯಿಂದ ಸಂಪಾಜ ಘಾಟ್ ಪುತ್ತೂರಿನ ಶೇಖಮಲೆಯ ಸಮೀಪ ಗುಡ್ಡ ಕುಸಿತ ಉಂಟಾಗಿರೋದ್ರಿಂದ ಪುತ್ತೂರು ಮತ್ತು ಸುಳ್ಯದ ನಡುವೆ ಸಂಪರ್ಕ ಕಡಿತಗೊಂಡಿತ್ತು. ಅದು ಕೆಲವೇ ಕ್ಷಣಗಳಲ್ಲಿ ಕೆಲ ಗಂಟೆಗಳಲ್ಲಿ ಶೇಖಮಲೆಯ ಗುಡ್ಡ ಕುಸಿತ ಆಗಿರುವಂತಹದನ್ನ ಅಲ್ಲಿ ತೆರವುಗೊಳಿಸಲಾಗಿದೆ. ತೆರವುಗೊಳಿಸಿ ನಂತರ ಸಂಪರ್ಕಕ್ಕೆ ಸಾಧ್ಯ ಮಾಡಲಾಗಿದೆ. 1.5 ಗಂಟೆಗಳ ಕಾಲ ಪುತ್ತೂರು ಸುಳ್ಯ ಸಂಪರ್ಕ ಕಡಿತಗೊಂಡಿತ್ತು. ಅದಾದ ನಂತರ ಇದೀಗ ಸಂಪಾಜೆಯ ಮೂಲಕ ವಾಹನ ಸಂಚಾರ ಮಾಡಬಹುದು ಅನ್ನುವಂಥದ್ದು
ಆದ್ರೆ ವಯನಾಡಿನ ಘಟನೆ ಆದ ನಂತರ ಬಹಳಷ್ಟು ಆತಂಕದಲ್ಲಿ ಜನರಿದ್ದಾರೆ. ಯಾಕೆಂತಂದ್ರೆ ಸಂಪಾಜೆಯ ಮೇಲ್ಭಾಗದಲ್ಲಿ ಜೋಡ್ಪಾಲ 2019 ದುರ್ಘಟನೆಯನ್ನ ನೆನಪು ಮಾಡಿಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ವಯನಾಡಿನಲ್ಲಿ ಅದೇ ರೀತಿಯಾದಂತಹ ದುರ್ಘಟನೆ ಸಂಭವಿಸಿರುವಂತದ್ದು. ಈಗಾಗಲೇ ಸುಮಾರು 100ಕ್ಕೂ ಅಧಿಕ ಮಂದಿ ವಯನಾಡಿನಲ್ಲಿ ನಾಪತ್ತೆಯಾಗಿದ್ದಾರೆ. 7ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಸ್ತೆಯ ಪಂಜಳ ಸಮೀಪದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಸ್ತೆಯ ಪಂಜಳ ಸಮೀಪದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಆ ಒಂದು ಮುಖ್ಯ ರಸ್ತೆಗೆ ನೀರು ಹೇಗೆ ಬಂದಿದೆ ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇರುವಂತದ್ದು. ಉಪ್ಪಿನಂಗಡಿಯ ಪಂಜಳ ರಸ್ತೆ ಮಧ್ಯಾಹ್ನದ 4:15 ಸಮಯದಲ್ಲಿ ಅಲ್ಲಿ ಹೇಗೆ ನೀರು ಬಂದಿದೆ ಅನ್ನುವಂಥದ್ದನ್ನ ಕೂಡ ತಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಆ ರಸ್ತೆಯು ಕೂಡ ಸಂಪರ್ಕ ಆ ಕ್ಷಣದಲ್ಲಿ ಸಾಧ್ಯ ಆಗಿರಲಿಲ್ಲ. ಬಹಳಷ್ಟು ಕಡೆ ಇಂತಹ ಸಮಸ್ಯೆಗಳಾಗಿವೆ. ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿನ ಒಳಗಡೆ ಮಾತ್ರ ಸಮಸ್ಯೆ ಆಗಿರೋದಲ್ಲ, ಘಾಟ್ ಸೆಕ್ಷನ್ಗಳಲ್ಲಿ ಶಿರಾಡಿ ಇರ್ಬೋದು, ಚಾರ್ಮಾಡಿ ಇರ್ಬೋದು, ಸಂಪಾಜೆ ಇರ್ಬೋದು, ಈ 3 ಘಾಟ್ಗಳಲ್ಲೂ ಕೂಡ ಸಮಸ್ಯೆಗಳು ಇದಾವೆ. ಆ ಭಯದಲ್ಲೇ ಇದ್ದಾರೆ. ಈಗಾಗಲೇ ಬೆಂಗಳೂರು ಸುತ್ತಮುತ್ತ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಆತಂಕದಲ್ಲೇ ಇದ್ದಾರೆ. ನಮ್ಮ ಹತ್ರ ಬಹಳಷ್ಟು ಜನ ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಚಾರ್ಮಾಡಿ ಘಾಟ್ನಲ್ಲಿ ಹೋಗಬಹುದಾ ಅಥವಾ ಶಿರಾಡಿ ಘಾಟ್ನಲ್ಲಿ ಹೋಗಬಹುದಾ ಅಥವಾ ಸಂಪಾಜೆ ಘಾಟ್ನಲ್ಲಿ ಹೋಗಬಹುದಾ ಅನ್ನುವಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ರೆ ಯಾವ ಘಾಟ್ನಲ್ಲಿ ಹೋಗ್ಬಹುದು ಅಂತ ಹೇಳಿ ಧೈರ್ಯದಿಂದ ಉತ್ತರಿಸುವಂತಹ ಪರಿಸ್ಥಿತಿಯಲ್ಲಿ ನಾವ್ ಯಾರು ಇರೋದಿಲ್ಲ. ಯಾಕಂತಂದ್ರೆ ಅಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಈಗ ಎಲ್ಲ ಘಾಟ್ಗಳಿದ್ದಾವೆ. ಈಗಾಗಲೇ ಬೆಳ್ತಂಗಡಿಯ ವ್ಯಾಪ್ತಿ ಮತ್ತು ಚಿಕ್ಕಮಗಳೂರಿನ ವ್ಯಾಪ್ತಿಯಲ್ಲಿ ಬರುವಂತಹ ಈ ಬಗ್ಗೆ ನಿಮ್ಮ ಊರಿನಲ್ಲಾದಂತಹ ಸಮಸ್ಯೆಗಳ ಬಗ್ಗೆ ತಾವು ಕರೆ ಮಾಡಬಹುದು, ಕರೆ ಮಾಡಿ ಮಾತನಾಡಬಹುದು. ಏನ್ ಸಮಸ್ಯೆಗಳಾಗಿವೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾತನಾಡಬಹುದು. ಬಹಳಷ್ಟು ಸಮಸ್ಯೆಗಳು ಬೆಳ್ತಂಗಡಿ ತಾಲೂಕಿನಲ್ಲಾಗಿವೆ. ಜೊತೆಗೆ ಸಂಪರ್ಕಕ್ಕೆ ಕಷ್ಟ ಸಾಧ್ಯ ಆಗಿರುವಂತಹ ಸಂದರ್ಭಗಳು ಕೂಡ ಇದಾವೆ. ಈಗ ನಾವು ಪಂಜಳದ ದೃಶ್ಯ, ನೀರು ಇಳಿದ ನಂತರದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಬೆಳ್ತಂಗಡಿ ತಾಲೂಕು ಮತ್ತು ಮೂಡಿಗೆರೆ ತಾಲೂಕು ಈ ನಡುವಲ್ಲಿ ಚಾರ್ಮಾಡಿ ಘಾಟ್ ಬರುವಂತದ್ದು ಈಗ ಮತ್ತೆ ಕುಸಿತ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸ್ಪಷ್ಟವಾದಂತಹ ಮಾಹಿತಿಗಳು ಇನ್ನೂ ಕೂಡ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಇತ್ತೀಚಿನ ಒಂದು ವರದಿ ಬೆಳ್ತಂಗಡಿ ತಾಲೂಕಿನ ಕತ್ಪಾಜೆಯಲ್ಲಿ ನಾವು ಮಾಡಿದಂತ ವರದಿ. ಲಾಯ್ಲಾ ಮತ್ತು ವೆಲತಬೆಟ್ಟು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕತ್ಪಾಜೆ ಗ್ರಾಮದ ಕತ್ಪಾಜೆಯಲ್ಲಿ ಕುಸಿತ ಆಗಿತ್ತು. ಅಲ್ಲಿರ್ತಕ್ಕಂತಹ ಮಾರ್ಗ ಕುಸಿಯುವಂತ ಭೀತಿಯಲ್ಲಿತ್ತು. ಇಂತಹ ಸಂದರ್ಭದಲ್ಲಿ ಅದು ಅಲ್ಲಿಗೆ ಯಾವ ರೀತಿಯಾಗಿ ಸಮಸ್ಯೆಗಳಾಗಿವೆ, ಅಲ್ಲಿ ಯಾವ ರೀತಿಯಾಗಿ ಆ ಒಂದು ಮರಳಿನ ಮೂಟೆಗಳನ್ನು ಇಡಲಾಗಿತ್ತು. ಮರಳಿನ ಮೂಟೆಗಳನ್ನು ಇಟ್ಟು ತಾತ್ಕಾಲಿಕವಾಗಿ ಆ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಲಾಗಿತ್ತು. ಆದರೆ ಇವತ್ತು ಬೆಳಿಗ್ಗೆ ಮರಳಿನ ಮೂಟೆ ಮತ್ತೆ ಕುಸಿದಿದೆ. ಇದು ಈ ಹಿಂದಿನ ದೃಶ್ಯಾವಳಿಗಳು. ಮೊನ್ನೆ ಅಷ್ಟೇ ಮರಳಿನ ಮೂಟೆಯನ್ನ ಹೇಗೆ ಜೋಡಿಸಿಟ್ಟಿದ್ರು ಅನ್ನುವಂಥ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಬೆಳ್ತಂಗಡಿ ತಾಲೂಕಿನ ಕದಪಾಜೆಯಲ್ಲಿ ಮರಳಿನ ಮೂಟೆಗಳನ್ನ ಹೇಗೆ ಜೋಡಿಸಿಟ್ಟಿದ್ದರು ಅನ್ನುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಆದರೆ ಇದಾದ ನಂತರ ಬೆಳ್ತಂಗಡಿ ತಾಲೂಕಿನಲ್ಲಿ ಮರಳಿನ ಮೂಟೆಯನ್ನ ಜೋಡಿಸಿಟ್ಟಂತಹ ಆ ಮರಳಿನ ಮೂಟೆ ಹೇಗೆ ಮತ್ತೆ ಕುಸಿಯಿತು ಅನ್ನುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಎರಡೂ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಬೆಳ್ತಂಗಡಿ ತಾಲೂಕಿನ ಕದ್ಪಾಜೆಯಲ್ಲಿ ಈಗ ತಾವು ನೋಡ್ತಾ ಇದ್ರಿ ಆ ದೃಶ್ಯಾವಳಿಗಳು. ನೋಡಿ, ಕುಸಿದಿರುವ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂತದ್ದು. ಕುಸಿದಿರುವ ದೃಶ್ಯಾವಳಿಗಳನ್ನು ತಾವೀಗ ತಾವೀಗ ಗಮನಿಸ್ತಾ ಇದ್ರಿ. ಇದು ಕುಸಿದಿರುವ ದೃಶ್ಯಾವಳಿ. ಬೆಳ್ತಂಗಡಿ ತಾಲೂಕಿನ ಕದ್ಪಾಜೆಯ ಮರಳಿನ ಮೂಟೆಗಳನ್ನ ಇಟ್ಟಂತಹ ಕಾಮಗಾರಿ ಸುಮಾರು 1 ವಾರದಿಂದ ಮಾಡಿದ್ರು. ಆ 1 ವಾರದ ಕೆಲಸ ವ್ಯರ್ಥವಾಯಿತು. ಅದೀಗ ಕುಸಿದಿದೆ. ಆತಂಕದಲ್ಲಿದ್ದಾರೆ ಜನ. ಬೆಳ್ತಂಗಡಿ ತಾಲೂಕಿನ ಕದ್ಪಾಜೆಯ ಆ ಒಂದು ಮರಳಿನ ಮೂಟೆ ಇಟ್ಟಂತಹ ದಿನದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಮರಳಿನ ಮೂಟೆ ಇಟ್ಟಂತಹ ದಿನದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇವತ್ತು ಬೆಳಿಗ್ಗೆ ಮರಳಿನ ಮೂಟೆ ಕುಸಿದಿದೆ. ಬಹಳಷ್ಟು ಆತಂಕದಲ್ಲಿದ್ದಾರೆ ಜನ. ಅಲ್ಲಿನ ಜನ ಬಹಳಷ್ಟು ಆತಂಕದಲ್ಲಿದ್ದಾರೆ. ಮತ್ತೆ ಕುಸಿಯುವ ಭೀತಿಯಲ್ಲಿದೆಯಾ ಅನ್ನುವಂತಹ ಆತಂಕದಲ್ಲಿ ಅಲ್ಲಿನ ಜನರಿದ್ದಾರೆ. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಮರಳಿನ ಮೂಟೆ ಕುಸಿದಿರುವಂತಹ ದೃಶ್ಯಾವಳಿಗಳು ಮತ್ತು ಮೊನ್ನೆ ಮರಳಿನ ಮೂಟೆ ಇಟ್ಟಂತಹ ದೃಶ್ಯಾವಳಿಗಳು ಎರಡನ್ನೂ ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಕತ್ಪಾಜೆಯ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಅಜಿಲಮುಗುರು ಮಸೀದಿಯ ಸಮೀಪದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಅಜಿಲಮುಗುರು ಮಸೀದಿಯ ಸಮೀಪದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿದೆ ಅಜಿಲಮುಗುರು ಮಸೀದಿಯ ಸಮೀಪದ ದೃಶ್ಯಾವಳಿಗಳು
ಯಾಕೆಂತಂದ್ರೆ ಉಪ್ಪಿನಂಗಡಿಯಲ್ಲಿ ಸಹಸ್ರಲಿಂಗೇಶ್ವರ ಕ್ಷೇತ್ರದಲ್ಲಿ ಸಂಗಮ ಆಗುವಂತಹ ಸಂದರ್ಭದಲ್ಲಿ ಅಜಿಲಮುಗುರು ಕ್ಷೇತ್ರದಲ್ಲಿ ಈ ರೀತಿ ಆಗುತ್ತೆ. ಆದ್ರೆ ಇವತ್ತು ಬಹಳಷ್ಟು ನೀರು ಬಂದಿರೋದ್ರಿಂದ ಅಜಿಲಮುಗುರು ಕ್ಷೇತ್ರದ ದೃಶ್ಯಾವಳಿಗಳನ್ನು ಕೂಡ ನಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಅಜಿಲಮುಗುರು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಒಂದು ನೀರು ನಿಂತಿದೆ ಅನ್ನುವಂಥದ್ದನ್ನ ಕೂಡ ತಾವೀಗ ನೋಡ್ತಾ ಇದ್ರಿ. ನೀರಿನ ಪ್ರವಾಹ ಯಾವ ರೀತಿ ಹರಿದು ಬಂದಿದೆ ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ನಿರೀಕ್ಷೆಗೂ ಮೀರಿ ಬಹಳಷ್ಟು ಕಡೆ ಇದನ್ನ ನಾವು 40 ವರ್ಷಗಳಿಂದ ನೋಡ್ಲಿಲ್ಲ ಸರ್, ಇಂಥದ್ದೊಂದು ಆಗಿದೆ ಅನ್ನುವಂಥದ್ದು ನಮಗೆ 40 ವರ್ಷದಿಂದ ಗೊತ್ತಾಗ್ಲಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಈಗೊಂದು ಮತ್ತೊಂದು ದೃಶ್ಯಾವಳಿಗಳನ್ನ ನಾವು ನೋಡುವ, ಸವನಾಲ್ನ ದೃಶ್ಯಾವಳಿಗಳು. ಸವನಾಲ್ನ ದೃಶ್ಯಾವಳಿಗಳನ್ನ ನಾವೀಗ ನೋಡುವ. ಸವನಾಲ್ನ ದೃಶ್ಯಾವಳಿಗಳನ್ನ ನಾವೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡ್ತಾ ಇದ್ದೇವೆ. ಅಜಿಲಮುಗರ್ನ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇದ್ದೇವೆ. ಅಜಿಲಮುಗರ್ನ ಮಸೀದಿಯ ಮುಂಭಾಗದ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇದ್ದೇವೆ. ಸವನಾಲು ಕಂಬಳದಡ್ಡ, ಯಾವ ರೀತಿಯಾಗಿ ಸವನಾಲು ಕಂಬಳದಡ್ಡದ ಆ ಒಂದು ತೋಟಕ್ಕೆ ನೀರು ಬಂದಿರುವಂತದ್ದು ಇದು ಬಹಳ ವಿಶೇಷ. ಏನು ಯಾಕೆಂತಂದ್ರೆ ಎಲ್ಲ ಕಡೆ ನಾವು ಕಳಂಜಕ್ಕೆ ಹೋಗಿದ್ದೆವು. ಬಂದಾರ್ನಲ್ಲಿ ಸುಮಾರು 20 ದಿನಗಳಿಂದ ಬಂದಾರ್ನಲ್ಲಿ ತೋಟದಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು ಕೂಡ ಇದೆ. ಬಂದಾರ್ನ ದೃಶ್ಯಾವಳಿಗಳು ಕೂಡ ಇದಾವೆ, ನಿಮಗೆ ತೋರಿಸ್ತೀವಿ. ಇದೀಗ ನೀವು ನೋಡ್ತಾ ಇರುವಂತದ್ದು ಸವನಾಲ್ನ ಕಂಬಳದಡ್ಡದ ದೃಶ್ಯಾವಳಿಗಳು. ತೋಟದಲ್ಲಿ ಸಂಪೂರ್ಣವಾಗಿ ನೀರು ನಿಂತಿರುವಂತದ್ದು. ಬೆಳೆಗೆ ಹಾನಿ ಆಗತ್ತೆ, ಕೃಷಿಕರು ತೊಂದರೆಯಲ್ಲಿದ್ದಾರೆ ಅನ್ನುವಂತಹ ಸಮಸ್ಯೆಯನ್ನ ತೋರಿಸುವುದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಯವರು, ಮಾನ್ಯ ಶಾಸಕರು, ಮಾನ್ಯ ಸಂಸದರು, ಮಾನ್ಯ ತಹಶೀಲ್ದಾರ್ ಅವರು, ಮಾನ್ಯ AC ಅವರು ಇತ್ತ ಕಡೆ ನೋಡ್ಬೇಕು. ಯಾಕೆಂತಂದ್ರೆ ಇದು ಕೃಷಿಗೆ ಹಾನಿ ಆಗ್ತಾ ಇದೆ. ಸವನಾಲ್ನ ಕಂಬಳದಡ್ಡದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಉಜಿರೆಯ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಉಜಿರೆಯ ದೃಶ್ಯಾವಳಿಗಳು ಪಂಚೇಶ್ ಕೆ ಚಾರ್ಮಾಡಿ ಅವರ ಕ್ಯಾಮರಾ ಕಣ್ಣಲ್ಲಿ ಸೆರೆಯಾದಂತಹ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಉಜಿರೆಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಉಜಿರೆಯಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು, ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ನವರು ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ಸರಿ ಆಗ್ತಿಲ್ಲ ಸರ್, ತುಂಬಾ ನೀರು ಬರ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದೀಗ ಒಂದು ಕರೆ ಇದೆ. ಸರ್ ನಮಸ್ತೆ, ಯಾರು? ಇಲ್ಲಿ ಬೆಳ್ತಂಗಡಿಯಿಂದ ಫೋನ್ ಮಾಡಿದೀವಿ ಸರ್. ಹೇಳಿ ನಿಮ್ಮ ಹೆಸರು? ಇದು ಕಳೆದ 2 ದಿನದಿಂದ ಸತತವಾಗಿ ಮಳೆ ಬರ್ತಾ ಇದೆ. ಇವರು ತಾಲೂಕಿನವರು ಏನ್ ಮುಂಜಾಗ್ರತೆ ಕ್ರಮ ವಹಿಸ್ಕೊಂಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಏನ್ ಸರ್ ತಾಲೂಕಿನವರು ಯಾವ ರೀತಿಯ ಒಂದು ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ? ತಾಲೂಕಿನವರು ಯಾವ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಂಡಿದ್ದರು? ಹೌದೌದೌದು. ಓಕೆ, ತಾಲೂಕಿನವರು ಯಾವ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೋ ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಹತ್ರ ಪ್ರಶ್ನೆ ಮಾಡಬೇಕು ಅಂತ ನೀವು ಹೇಳ್ತಾ ಇರೋದು? ಹೌದೌದು ಅಲ್ವಾ? ಹಲೋ, ಹೌದೌದು ಸರ್. ಓಕೆ. ಈಗ ನಿಮ್ಮ ಏರಿಯಾದಲ್ಲಿ ಹೇಗಾಗ್ತಿದೆ ಮಳೆ? ನಾವು ಈ ಒಂದು ಪ್ರಶ್ನೆಯನ್ನ ಅಧಿಕಾರಿಗಳ ಮುಂದೆ ಇಡ್ತೀವಿ. ಈಗ ಕಳೆದ ಒಂದು 3 ವರ್ಷದಿಂದನೂ ಸುದ್ದಿ ಈ ನಮ್ಮ ಒಂದು ಉಜಿರೆಯ ಒಂದು ಅವ್ಯವಸ್ಥೆ ಬಗ್ಗೆ ಒಂದು ವರದಿ ಮಾಡ್ತಾನೆ ಇದೆ. ಅಲ್ಲಿ ನೀರು ತುಂಬಿಕೊಂಡು ವಾಹನಗಳು ಓಡಾಡಕ್ಕಾಗ್ತಿಲ್ಲ. ಆದ್ರೆ ಏನು ಪರಿಹಾರ ಆಗಿಲ್ಲ ಇದುವರೆಗೆ. ಇವತ್ತು ಸಹ ಅದೇ ಪರಿಸ್ಥಿತಿ ಇದೆ ಅಲ್ಲಿ. ಇದಕ್ಕೆ ಏನಂತಾರೆ ಅಂತ? ಇಲ್ಲ, ಇದು ಖಂಡಿತವಾಗಿಯೂ ನೀವು ಈ ವಿಚಾರದ ಬಗ್ಗೆ ಮಾತನಾಡ್ತಿರೋದು ಸರಿ ಇದೆ. ಯಾಕೆಂತಂದ್ರೆ ನಾವು ಉಜಿರೆಯಲ್ಲಿ ಹೋಗಿ ಮೈಕ್ ಹಿಡ್ಕೊಂಡು ನಿಂತ್ರೆ ಅಲ್ಲಿ ಇರುವವರು ಕೂಡ ಹೇಳ್ತಾರೆ 3 ವರ್ಷದಿಂದ ನೀವು ಬೊಬ್ಬೆ ಹಿಡಿತಿದ್ದೀರಿ, ಏನು ಆಗ್ತಾ ಇಲ್ಲ ಅನ್ನುವಂಥದ್ದು. ಏನು ಆಗದೆ ಇರುವುದಕ್ಕೆ ಅಲ್ಲಿಯ ಸಮಸ್ಯೆಗಳು ನೂರಾರಿದೆ. ಈಗ ಕಳೆದ ವರ್ಷ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ತೋಡನ್ನ ಕ್ಲೀನ್ ಮಾಡಿ ನೀರನ್ನ ಬಿಡುವಂತಹ ವ್ಯವಸ್ಥೆಯನ್ನ ಮಾಡಿದ್ರು. ಆದ್ರೆ ಮತ್ತೊಂದು ಸಮಸ್ಯೆ ಇದೆ. ಅಲ್ಲಿ ಕಸ ಕಡ್ಡಿಗಳನ್ನ ಬಹಳಷ್ಟು ಜನ ಅಲ್ಲಿ ಹಾಕ್ತಾ ಇರೋದ್ರಿಂದ, ಕಸ ಕಡ್ಡಿಗಳನ್ನ ಬಹಳಷ್ಟು ಜನ ಹಾಕ್ತಾ ಇರೋದ್ರಿಂದ ಅದು ತೊಂದರೆ ಆಗ್ತಾ ಇದೆ. ಪ್ರಮೋದ್ ಅವರೇ, ಪ್ರಮುಖವಾಗಿ ಅಲ್ಲಿ ಕಸ ಕಡ್ಡಿಗಳು ತುಂಬಿ ತುಳುಕ್ತಾ ಇವೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂತಹ ಗದ್ದೆಯ ನೀರು ನೇರವಾಗಿ ಇಲ್ಲಿಗೆ ಬರ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಅದರ ಜೊತೆಗೆ ಕಳೆದ ಬಾರಿಯೂ ಕೂಡ ನಮಗೆ ಸಿಲ್ಕ್ ಸ್ಯಾರಿ ಸಿಕ್ಕಿತ್ತು ಪ್ರಮೋದ್ ಅವರಲ್ಲಿ. ಆ ಒಂದು ಮೋರಿಯಲ್ಲಿ ನಮಗೆ ಸಿಲ್ಕ್ ಸ್ಯಾರಿ ಸಿಕ್ಕಿತ್ತು. ಸಿಲ್ಕ್ ಸೀರೆ, ಯಾವುದು ಬೇರೆ ಚಿಲ್ಲರೆ ಸೀರೆ ಅಲ್ಲ, ಸಿಲ್ಕ್ ಸೀರೆ ಸಿಕ್ಕಿತ್ತು. ಅಷ್ಟರ ಮಟ್ಟಿಗೆ ಕಸವನ್ನ ಕಳೆದ ಬಾರಿ ಬಿಸಾಕಿದ್ರಲ್ಲಿ ರವಿ ಬರಮೇಲ್ ಅವರು ಕಳೆದ ಬಾರಿಯೂ ಕೂಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ರು. ಅವರು ಇದ್ದಂತಹ ಸಂದರ್ಭದಲ್ಲಿ, ಅವರು ಕ್ಲೀನ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ, ಅಂದ್ರೆ ಗ್ರಾಮ ಪಂಚಾಯತ್ ಮತ್ತು ಹೈವೇ ಇಲಾಖೆ ಜಂಟಿಯಾಗಿ ಅಲ್ಲಿ ಕ್ಲೀನಿಂಗ್ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಸಿಲ್ಕ್ ಸೀರೆ ಸಿಕ್ಕಿತ್ತು. ಅಂದ್ರೆ ನಮ್ಮದು ಕೂಡ ತಪ್ಪಿದೆ. ಕೇವಲ ನಾವು ಇದನ್ನ ಒಂದು ಅಧಿಕಾರಿಯ ವರ್ಗದ ಮೇಲೆ ಹಾಕುವ ಮೊದಲು ಅಲ್ಲಿ ಬಹಳಷ್ಟು ಸಮಸ್ಯೆಗಳು ನಮ್ಮ ಕಡೆಯಿಂದಲೂ ಕೂಡ ಇದೆ ಅನ್ನುವಂಥದ್ದನ್ನ ನಾವು
ಗಮನಕ್ಕೆ ತರ್ತಾ ಇದ್ದೇವೆ. ಯಾಕೆಂತಂದ್ರೆ ಕಳೆದ ಬಾರಿ ಹೀಗಾಗಿತ್ತು, ಈ ಬಾರಿಯೂ ಕೂಡ ಇವತ್ತು ಕೂಡ ನಾವು ಉಜಿರೆ ಗ್ರಾಮ ಪಂಚಾಯತ್ನವ್ರ ಹತ್ರ ಕೇಳಿದೀವಿ ಇದು ಹೇಗೆ, ಈ ಸಮಸ್ಯೆ ಆಗ್ಲಿಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನ ಕೇಳಿದ್ವಿ. ಆದ್ರೆ ಅವ್ರು ಹೇಳ್ತಾ ಇದಾರೆ ನಿರಂತರವಾಗಿ ಅದನ್ನ ಸರಿಪಡಿಸುವಂತ ಕೆಲಸ ಕಾರ್ಯಗಳು ಆಗ್ತಾ ಇದಾವೆ, ಆದ್ರೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀರಿನ ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಬರ್ತಾ ಇದೆ, ನಾವು ಮಾಡ್ತಾ ಇರುವಂತ ಮೋರಿ ಸಾಕಾಗ್ತಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆಯಿಂದ ಉತ್ತರ ಬರ್ತಾ ಇದೆ. ಏನ್ ಮಾಡೋ ಸರ್, ನಾಡಿದ್ದು ಹೈವೇ ಬರ್ತಾ ಇದೆ, ಹೈವೇ ಆದಾಗ ಎಲ್ಲ ಸರಿಯಾಗುತ್ತೆ ಬಿಡಿ ಅನ್ನುವಂತ ಉತ್ತರವನ್ನ ಕೊಡ್ತಾ ಇದ್ದಾರೆ. ಹೈವೇ ಆಗೋದಕ್ಕೆ ತನಕ ಕಾಯ್ಬೇಕಾ ನಾವು ಅನ್ನುವಂತ ಪ್ರಶ್ನೆ ಸಾರ್ವಜನಿಕರದ್ದು. ಆದ್ರಿಂದ ಉಜಿರೆಯ ವಿಷಯದಲ್ಲಿ ಖಂಡಿತ ಪ್ರಮೋದ್ ಅವರೇ, ನೀವು ಹೇಳಿದಂತದ್ದನ್ನ ನಾವು ಒಪ್ತೀವಿ. ನಾವು ಇದನ್ನ ಪ್ರಶ್ನೆ ಮಾಡ್ಲೇಬೇಕು. 3 ವರ್ಷದಿಂದ ಮಾಡ್ತಾ ಇದ್ದೀರಿ, ಏನಾಗಿದೆ ಅನ್ನುವಂಥದ್ದು ನೀವು ಕೇಳ್ತಾ ಇದ್ದೀರಿ, ಖಂಡಿತವಾಗಿ ಉತ್ತರಿಸಬೇಕು. 3 ವರ್ಷದಿಂದ ಇದೇ ಸಮಸ್ಯೆಯನ್ನ ಹೇಳ್ತಾ ಯಾಕೆ ಹೇಳ್ತಾ ಇದ್ದೀವಿ, ನಿಮ್ಮ ಹಾಗೆ ಜನರಿಗೂ ಕೂಡ ಗೊತ್ತಾಗಬೇಕು. ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ, 3 ವರ್ಷದಿಂದ ಸಮಸ್ಯೆ ಇದೆ, ಏನು ಮಾಡಕ್ ಆಗ್ತಿಲ್ಲ ಅನ್ನುವಂಥದ್ದು ಜನರಿಗೂ ಗೊತ್ತಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ನಿರಂತರವಾಗಿ ಈ ವರದಿಯನ್ನ ಮಾಡ್ತಾ ಇರುವಂತದ್ದು. ನಾವು ಈ ವರದಿಯನ್ನ ನಿರಂತರವಾಗಿ ಮಾಡ್ತಾ ಇರೋದಕ್ಕೆ ಕಾರಣನೇ ಅದು. ಪ್ರಮೋದ್ ಅವರೇ ಸರ್, ಇನ್ನೊಂದು ವಿಷಯ ಸರ್, ಹೇಳಿ. ಈಗ ಇನ್ನೊಂದು, ನಾಳೆ ರಜೆ ಇದೆಯಾ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಬೆಳಿಗ್ಗೆ ನಮಗೊಂದು 8 ಗಂಟೆಗೆ ಗೊತ್ತಾದ್ರೆ ಸ್ಕೂಲಿಗೆ ಮಕ್ಕಳು ಹೋಗಿ ಆಗಿರ್ತದೆ. ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರಾ ಪ್ರಮೋದ್? ಹೌದು ಸರ್. ಓಕೆ, ಈಗ ನಾನು ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತೀನಿ ಪ್ರಮೋದ್, ಅಧಿಕಾರಿಗಳನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ನಾಳೆ ಬೆಳಗ್ಗೆ 8 ಗಂಟೆಯ ನಂತರ ರಜೆ ಘೋಷಣೆ ಮಾಡಿದ್ರೆ ಮಕ್ಕಳೆಲ್ಲ ಹೊರಟಿರ್ತಾರೆ, ಅಪ್ಪ ಅಮ್ಮನಿಗೆ ಕಷ್ಟ ಆಗ್ತದೆ ಅನ್ನುವಂಥದ್ದೆಲ್ಲ ನೀವು ಹೇಳ್ತಾ ಇರೋದು. ಖಂಡಿತ. ಓಕೆ, ಧನ್ಯವಾದ ಪ್ರಮೋದ್. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಖಂಡಿತವಾಗಿಯೂ ನಾವು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅಧಿಕಾರಿಗಳ ಹತ್ರ ಉತ್ತರವನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ ಪ್ರಮೋದ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಜೊತೆಗೆ ಮಾತನಾಡಿದಕ್ಕೆ. 3 ಪ್ರಶ್ನೆಗಳನ್ನ ಎತ್ತಿದ್ರು. 3 ಪ್ರಶ್ನೆಗಳಲ್ಲಿ ಒಂದು ನಮ್ಗೆ ಪ್ರಶ್ನೆಯನ್ನ ನೇರವಾಗಿ ಮಾಡಿದ್ರು. ಉಜಿರೆಯಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಸುದ್ದಿ ನಿರಂತರವಾಗಿ 3 ವರ್ಷಗಳಿಂದ ವರದಿ ಮಾಡ್ತಾ ಇದೆ, 3 ವರ್ಷಗಳಿಂದ ವರದಿ ಮಾಡ್ತಾ ಇದ್ರು, ಯಾವುದೇ ಪ್ರಯೋಜನ ಆಗ್ಲಿಲ್ಲ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಹೌದು, ಯಾವುದೇ ಪ್ರಯೋಜನ ಆಗ್ಲಿಲ್ಲ ಅನ್ನುವಂಥದ್ದು ಜನಗಳಿಗೂ ಕೂಡ ಗೊತ್ತಾಗಬೇಕಲ್ವಾ, ಜನಗಳಿಗೂ ಕೂಡ ತಿಳಿಸುವಂತ ಪ್ರಯತ್ನವನ್ನ ಮಾಡಬೇಕಲ್ವಾ. ಅದಕ್ಕೋಸ್ಕರವಾಗಿ ನಿರಂತರವಾಗಿ ಉಜಿರೆಯ ಸಮಸ್ಯೆಗಳನ್ನ ನಾವೀಗ ತೋರಿಸ್ತಾ ಇದ್ದೀವಿ. ಎಸ್, ಉಜಿರೆ SGM ಆಸ್ಪತ್ರೆಯ ಬಳಿ ತಡೆಗೋಡೆ ಕುಸಿತ ಆಗಿರುವಂತಹ ರೀತಿ ಕುಸಿತ ಆಗಿರುವಂತದ್ದು, ಜೊತೆಗೆ ಅಲ್ಲಿರ್ತಕ್ಕಂಥ 2 ಮನೆಗಳು ಆಪತ್ತಿನಲ್ಲಿದ್ದಾವೆ. ಅಲ್ಲಿರ್ತಕ್ಕಂಥ 2 ಮನೆಗಳ ಆಪತ್ತಿನಲ್ಲಿರುವಂತದ್ದು ಸುಮಾರು 20ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಜಖಂಗೊಂಡಿವೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಬಂದಿಲ್ಲ ನಮಗೆ. ಅಲ್ಲಿ ಕಣ್ಣಿಗೆ ಕಾಣ್ತಾ ಇದೆ ಒಂದು 7-8 ಸ್ಕೂಟರ್ಗಳು. ಈ ಬಗ್ಗೆ ಮಾತನಾಡೋದಕ್ಕಲ್ಲ, ಇನ್ನೊಬ್ರು ಸಂಪರ್ಕಕ್ಕೆ ಅಂದ್ರೆ ನಮಗೆ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಹಲೋ ನಮಸ್ತೆ, ಎಲ್ಲಿಂದ ಸರ್? ಇದು ಗುರಿಪಲ್ಲೆಯಿಂದ. ಹೇಳಿ. ಗೊತ್ತಾ ಸರ್ ಗುರಿಪಲ್ಲೆ? ಇದು ಅದು ಗುರಿಪಲ್ ಸಂಕ ಮುಳುಗಡೆ ಆಗಿದೆ. ಗುರಿಪಳ್ಳ ಸಂಕವ ಮುಳುಗಡೆ ಆಗಿದೆ, ಗಾಡಿಯಲ್ಲಿ ವಾಹನ ಹೋಗಕ್ಕಾಗಲ್ಲ. ಆ ಗುರಿಪಳ್ಳ ಸಂಕವನ್ನ ಈಗಾಗಲೇ ಸ್ಥಗಿತಗೊಳಿಸಿದ್ರಲ್ಲ? ಹೌದಾ? ನಿಮ್ಮ ಹೆಸರು? ವಿಘ್ನೇಶ್ ಗುರಿಪಳ್ಳದಿಂದ. ಗುರಿಪಳ್ಳದ ದೃಶ್ಯಾವಳಿಗಳು ಕೂಡ ಇದಾವೆ, ಗುರಿಪಳ್ಳದ ದೃಶ್ಯಾವಳಿಗಳು ಕೂಡ ಇದಾವೆ. ಆ ದೃಶ್ಯಾವಳಿಯನ್ನು ಕೂಡ ಹಾಕ್ತಾ ಹೋಗ್ತೀವಿ ನಾವು. ಏನಾಗಿದೆ ವಿಘ್ನೇಶ್ ಅಲ್ಲಿ? ಅಲ್ಲಿ ಬ್ಲಾಕ್ ಆಗಿದೆ, ಆ ಕಡೆಗೆ ರೋಡ್ ಇಂದ ಹೋಗಕ್ಕಾಗಲ್ಲ ಗಾಡಿ ಎಲ್ಲ. ಎಷ್ಟು ಜನಕ್ಕೆ ಸಂಪರ್ಕ ಕಷ್ಟ ಆಗ್ತಾ ಇದೆ? ಹಬ್ಬ ಬಂದು 150. ಹಾ ಸರ್. ಯಾರನ್ನಾದ್ರೂ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದೀರಾ ಈ ಬಗ್ಗೆ? ಮಾಡಿದೀವಿ, ಬಟ್ ರೆಸ್ಪಾನ್ಸ್ ಯಾರು ಮಾಡಿಲ್ಲ. ಯಾರಿಗ್ ಮಾಡಿದ್ರಿ? ಗೊತ್ತಿಲ್ಲ, ಅದು ಪಂಚಾಯತ್ ಅವರಿಗೆ ಕಾಲ್ ಮಾಡ್ತಿದ್ರು. ಪಂಚಾಯತ್ ಅವ್ರಿಗೆ ಕಾಲ್ ಮಾಡ್ತಾ ಇದ್ರು? ಯಾರು ಮಾಡ್ತಾ ಇದ್ರು ಗೊತ್ತಿಲ್ಲ, ನಾವು ಈ ಕಡೆ ಬಂದೆ, ಅವ್ರು ಅಲ್ಲಿ ಕಾಲ್ ಮಾಡ್ತಿದ್ರು. ಸ್ಥಗಿತ ಆಗಿದೆ, ಗಾಡಿ ಎಲ್ಲ ಹೋಗಕ್ಕಾಗಲ್ಲ, ಎಮರ್ಜೆನ್ಸಿ ಇದ್ದಾಗಲ್ಲ. ಮತ್ತೊಂದು ಕಡೆ ಆಗಿದೆ ಈಗ, ಪಡ್ಪು ಆ ಕಡೆ ಪಡ್ಪು, ಅದು ಕೂಡ ಲಾಂಗ್ ಆಗುತ್ತೆ. ಮತ್ತೆ ಸೋಮನ್ ನಡಕಾಗಿಂದ ಬರ್ಬೇಕು, ಅದು ಕೂಡ ಲಾಂಗ್ ಆಗುತ್ತೆ. ಬಟ್ ಅಲ್ಲಿ ಕೂಡ ಹಾಳಾಗಿದೆ, ಹೋಗಕ್ಕಾಗಲ್ಲ. ಓಕೆ, ಇದೀಗ ನಾವು ಗುರಿಪಳ್ಳದ ದೃಶ್ಯಾವಳಿಗಳನ್ನ ನಿಮಗೆ ಹಾಕುವಂತ ಪ್ರಯತ್ನ ಮಾಡ್ತೀವಿ ವಿಘ್ನೇಶ್. ಯಾಕೆಂತಂದ್ರೆ ಗುರಿಪಳ್ಳದ ದೃಶ್ಯಾವಳಿಗಳು ನಮಗೆ ಲಭ್ಯವಾಗ್ತಾ ಇದಾವೆ. ಗುರಿಪಳ್ಳದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ಹಾಕ್ತಿವಿ. ನಮ್ಮಲ್ಲಿ ಉಂಟು ವಿಡಿಯೋ, ಕಳಿಸ್ಲಾ? ಕಳಿಸಿ, ನೀವು ಕಳಿಸಿ. ನಮ್ಮ ವರದಿಗಾರರು, ನಮ್ಮದು ಜನರೇ ವರದಿಗಾರರು, ನೀವು ಕಳಿಸಿ. ಓಕೆ ಸರ್, ಇದೇ ನಂಬರ್ಗ? ಯಾವುದು? ಇದೇ ನಂಬರ್ಗೆ ವಿಡಿಯೋ ಕಳಿಸಿ. ನಾವು ಅದಕ್ಕಿಂತ ಮೊದಲು ನಮ್ಮ ಪ್ರತಿನಿಧಿ ಕಳಿಸಿರುವಂತ ವಿಡಿಯೋವನ್ನ ನಿಮಗೆ ತೋರಿಸ್ತೀವಿ. ಇದೀಗ ಗುರಿಪಳ್ಳದ ವಿಡಿಯೋ. ಹಾ ಸರ್, ಈಗ ಕಳಿಸ್ತೀನಿ. ಎಸ್, ಈಗ ಗುರಿಪಳ್ಳದ ವಿಡಿಯೋವನ್ನ ನಾವು ನಿಮಗೆ ತೋರಿಸ್ತೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಈಗಷ್ಟೇ ವಿಡಿಯೋ ಗುರಿಪಳ್ಳದಲ್ಲಿ ಸಂಪರ್ಕ ಸೇತುವೆ ಮುಳುಗಿರುವಂತ ವಿಡಿಯೋವನ್ನ ನಾವು ಈಗ ನಿಮಗೆ ತೋರಿಸ್ತೀವಿ.
ಆ ದೃಶ್ಯಾವಳಿಗಳು ಬರ್ತವೆ. ಅದಕ್ಕಿಂತ ಮೊದಲು ಉಜಿರೆ SGM ಕಾಲೇಜ್ SGM ಹಾಸ್ಪಿಟಲ್ ನ ಮುಂಭಾಗದಲ್ಲಿ ಆದಂತಹ ದುರ್ಘಟನೆ, ಅಲ್ಲಿರ್ತಕ್ಕಂತಹ ತಡೆಗೋಡೆ ಕುಸಿದಿರುವಂತದ್ದು, ಅಲ್ಲಾದಂತಹ ಅವಘಡವನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಾದಂತಹ ಅವಘಡಗಳ ಬಗ್ಗೆ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಈ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಎಸ್, ಇದೀಗ ಉಜಿರೆ SGM ಆಸ್ಪತ್ರೆ ಬಳಿ ತಡೆಗೋಡೆ ಕುಸಿತ ಆಗಿರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ SGM ಹಾಸ್ಪಿಟಲ್ ನ ಮುಂಭಾಗದಲ್ಲಿ ತಡೆಗೋಡೆ ಕುಸಿತ ಆಗಿದೆ, ಅದರಿಂದ ಏನ್ ತೊಂದರೆಗಳಾಗಿವೆ ಅನ್ನುವಂಥದ್ದು ನೋಡ್ತಾ ಇದ್ರಿ. ಅದರ ಜೊತೆಗೆ ಮೇಲ್ಭಾಗದಲ್ಲಿರುವಂತಹ ಮನೆಯ ದೃಶ್ಯಾವಳಿಗಳು ಬಹಳ ಆಪತ್ತಿನ ಇದ್ದೀರಿ. ಈ ಬಗ್ಗೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಅಲ್ಲಿಯ ಪ್ರಮುಖರನ್ನ ನಾವು ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಇದೀಗ ಏನಾಗ್ತಾ ಇದೆ ಉಜಿರೆಯಲ್ಲಿ ಅನ್ನುವಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇದಾವೆ. ಇಡೀ ತಾಲೂಕಿನಾದ್ಯಂತ ಅಲ್ಲಲ್ಲಿ ಸಮಸ್ಯೆಗಳು ಆಗ್ತಾ ಇರುವಂತದ್ದು. ಉಜಿರೆ SGM ಹಾಸ್ಪಿಟಲ್ ನ ಮುಂಭಾಗದ ತಡೆಗೋಡೆ ಕುಸಿದು ಬಿದ್ದು ಅಲ್ಲಿರ್ತಕ್ಕಂತಹ ಒಂದು 2 ವೀಲರ್ಗಳಿಗೆ ಹಾನಿಯಾಗಿರುವಂತದ್ದು, ಅದ್ರ ಜೊತೆಗೆ ಅಪಾಯದಲ್ಲಿ ಮನೆ ಇರುವಂತದ್ದು. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅಪಾಯದಲ್ಲಿ ಮನೆ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿರ್ತಕ್ಕಂತಹ 2 ವೀಲರ್ ಪಾರ್ಕಿಂಗ್ ನ ಸಮೀಪ ನಡೆದಂತ ತಡೆಗೋಡೆ ಕುಸಿತದ ದೃಶ್ಯಾವಳಿ ಬಹಳ ಆತಂಕವನ್ನ ಮೂಡಿಸಿದಂತ ದೃಶ್ಯಾವಳಿ. ಯಾಕೆಂತಂದ್ರೆ ಎಲ್ಲೆಲ್ಲೋ ಕುಸಿತ ಆಗತ್ತೆ, ಯಾವ್ದ್ಯಾವ್ದೋ ಗುಡ್ಡ ಕುಸಿತ ಆಗ್ತದೆ, ಎಲ್ಲವೂ ಆಗ್ತದೆ. ಈ ಗುಡ್ಡ ಕುಸಿತ ಆಗುವಂತ ದೃಶ್ಯಾವಳಿಗಳನ್ನ ನಾವು ದೂರನ ದೃಶ್ಯಾವಳಿಗಳನ್ನ ನಾವು ಈಗ ನೋಡಿದೀವಿ. ಅದರ ಜೊತೆಗೆ ಆ ದೃಶ್ಯಾವಳಿಗಳನ್ನ ನಾವು ನೋಡಿದೀವಿ. ಆದ್ರೆ ಇವತ್ತು ನಮ್ಮ ಊರಿನಲ್ಲೇ ಆಗ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ. ಮುಗೇರಡ್ಕದ ಸಮೀಪದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಈಗ ಚಾರ್ಮಾಡಿಯಿಂದ ನಮ್ಮ ಪ್ರತಿನಿಧಿ ಪಂಚೇಶ್ ಅವರು ಸಂಪರ್ಕಕ್ಕೆ ಸಿಗ್ತಾರ ಅಂತ ನೋಡ್ಬೇಕು. ಪಂಚೇಶ್ ಅವರಿಗೆ ಮೊಬೈಲ್ ಕನೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಇದೀಗ ಮುಗೇರಡ್ಕದ ದೃಶ್ಯಾವಳಿಗಳನ್ನ ನಾವೀಗ ನಿಮ್ಗೆ ತೋರಿಸ್ತಾ ಇದೀವಿ. ಇರುವಂತದ್ದು ಮುಗೇರಡ್ಕದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ನಾವೀಗ ನಿಮಗೆ ವಿವರಿಸ್ತಾ ಹೋಗ್ತೀವಿ. ಮುಗೇರಡ್ಕದ ಸಮೀಪದ ದೃಶ್ಯಾವಳಿಗಳು. ಆ ಬಂದಾರು ಸುತ್ತಮುತ್ತಲಿನ ತೋಟಗಳಿಗೆ ನೀರು ನುಗ್ಗಿ 20 ದಿನಗಳಾಗಿವೆ. ಇಲ್ಲಿಯ ತನಕವೂ ಕೂಡ ತೋಟದ ನೀರು ಕುಸಿದಿಲ್ಲ ಅಥವಾ ತೋಟದ ನೀರು ಕಡಿಮೆ ಆಗಿಲ್ಲ, ಕುಗ್ಗಿಲ್ಲ ಅನ್ನುವಂಥದ್ದನ್ನ ಅಲ್ಲಿ ಕೃಷಿಕರು ಬಹಳ ಆತಂಕದಿಂದ ನಮಗೆ ಕರೆ ಮಾಡಿ ಹೇಳ್ತಾ ಇದ್ರು. ಈ ಬಗ್ಗೆ ನಮ್ಗೆ ಬಂದಾರಿನ ಗ್ರಾಮ ಪಂಚಾಯತ್ ಪ್ರಮುಖರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಬಂದಾರು ಗ್ರಾಮ ಪಂಚಾಯತ್ನ ಪ್ರಮುಖರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ನಾವೀಗ ಮಾಡ್ತಾ ಇದ್ದೀವಿ. ನಾನೈತೆ ಮುಂದೆ ಕೊಂಚ 4 ಮೀಟರ್ 5 ಮೀಟರ್ ಇದ್ದ ನಾನೈತೆ ಮುಂದೆ ಕೊಂಚ 4 ಮೀಟರ್ 5 ಮೀಟರ್ ಇದ್ದ
ಎಸ್ ಕಾಮೆಂಟ್ ಬರ್ತಾ ಇದೆ, ತುಳುವಿನಲ್ಲಿಯೂ ಕೂಡ ಮಾತನಾಡಿ ಅಂತ. ಖಂಡಿತವಾಗಿ ತುಳುವಲ್ಲಿ ಮಾತಾಡುವ ಸರ್. ಅದಕ್ಕೆ ಏನಾಗಬೇಕು, ಮುಗೆರಡ್ಕಡದ ಆಯ್ತಾಣಂತೂ ಒಂದುಲ್ಲರ್ ನಿಖಲು ಮುಗೆರಡ್ಕಡ ಬರ್ಸದ ಪ್ರಮಾಣ ಏತುಂಡು, ಬರ್ಸದ ಅದು ಏತು ತೊಂದರೆ ಆತಂದು ಪನ್ಪುಣ ನಿಖಲ್ ಒಂದುಲ್ಲರ್ ಮುಗೆರಡ್ಕ ಮಾತ್ರ ಆತ ನಮ್ಮ ಪೋಪನ ಚಿತ್ತ ಚಾರ್ಮಾಡಿ ಘಾಟಿ ಶಿರಾಡಿ ಘಾಟಿ ಮಾತಗಾಡ ಸಮಸ್ಯೆ ಆತಂಡು. ಮಾತ ಸಮಸ್ಯೆಲ ನಮ್ಮ ಮಿತ್ತಿತ ಬೈದಂಡು ಮಾತ ಸಮಸ್ಯೆಲ್ಲ ಪರಿಹರಿಸೋನ ಚಿತ್ತ ಕೆಲಸ ನಮ್ಮ ಮಿತ್ತೆ ಇಪ್ಪು ನಾವು ಅಂದೆತ್ತ ಬಗ್ಗೆ ನಮ್ಮ ಮಾತ ಅಧಿಕಾರಿಗಳನ್ನ ಸಂಪರ್ಕ ಮಲ್ಪನ ಚಿತ್ತ ಕೆಲಸನ ಮಲ್ಪುಗ ದಯಂದು ಬಂಡ ನಮ್ಮೊಟ್ಟಿಗೂ ಮಾತ ಅಧಿಕಾರಿಗಳನ್ನ ಸಂಪರ್ಕ ಮಲ್ಪನ ಚಿತ್ತ ಕೆಲಸನ ಮಲ್ಪೋಡು. ಇದೀಗ ನಮ್ಮ ಪ್ರತಿನಿಧಿ ಪಂಚೇಶ್ ಕೆ ಚಾರ್ಮಾಡಿ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪಂಚೇಶ್, ಎಲ್ಲಿದ್ದೀರಿ? ನಮಸ್ತೆ ದಾಮೋದರ್ ಅವರೇ, ನಾವು ಚಾರ್ಮಾಡಿ ಇದ್ದೇವೆ. ಚಾರ್ಮಾಡಿಯಲ್ಲಿದ್ದೀರಾ ಪಂಚೇಶ್? ಹಲೋ, ಹಾ ಹೇಳಿ ದಾಮೋದರ್. ಎಲ್ಲಿದ್ದೀರಿ? ಚಾರ್ಮಾಡಿಯಲ್ಲಿದ್ದೇವೆ ದಾಮೋದರ್. ಈಗ ಹೇಗಿದೆ ಅಲ್ಲಿಯ ಪರಿಸ್ಥಿತಿ? ಇಲ್ಲಿಯ ಪರಿಸ್ಥಿತಿ 2019 ಮತ್ತೆ ನೆನಪಿಸುವಂತಿದೆ. ಖಂಡಿತವಾಗ್ಲೂ ಇಲ್ಲಿಯ ಜನಗಳು ಈಗ ಆತಂಕದಲ್ಲಿದ್ದಾರೆ. ರಾತ್ರಿಡೀ ಎಚ್ಚರದಿಂದಿರುವಂತಹ ಪರಿಸ್ಥಿತಿ ಎದುರಾಗಿದೆ ಇದ್ದಾರೆ. 2019ರಲ್ಲಿಯೂ ಕೂಡ ನೀವು ಅಲ್ಲೇ ಇದ್ರಿ ಪಂಚೇಶ್. ಅವತ್ತು ಹೇಗಿತ್ತು ಪರಿಸ್ಥಿತಿ, ಇವತ್ತು ಹೇಗಿದೆ? ಖಂಡಿತವಾಗ್ಲೂ ವರಲಕ್ಷ್ಮಿ ದಿನದಂದೇ ಆ ರೀತಿಯ ಪ್ರವಾಹ ಎದುರಾಗಿತ್ತು. ಅದೇ ದಿನದಂದು ಎಲ್ಲರೂ ದೇವಸ್ಥಾನದಲ್ಲಿ ಬಂದು ಮಧ್ಯಾಹ್ನ ಊಟ ಮಾಡಿ ಮನೆಗೆ ಹೋದಂತ ಸಂದರ್ಭ ಜೋರಾಗಿ ನೀರು ಬಂದು ಚಾರ್ಮಾಡಿ ಪ್ರವಾಹಕ್ಕೆ ತುತ್ತಾಗಿತ್ತು. ಈ ಬಾರಿ ಅದೇ ಮತ್ತೆ ಮರಳುಗಳಿಸ್ತದ ಅನ್ನುವಂತಹ ಚಿಂತೆ ಎಲ್ಲರಲ್ಲಿ ಇದೆ ದಾಮೋದರ್. 2019ರಲ್ಲಿ ನೀವು ಬಹಳಷ್ಟು ಜನರನ್ನ ರಕ್ಷಣೆ ಮಾಡುವಂತ ಕಾರ್ಯದಲ್ಲಿ ತೊಡಗಿಕೊಂಡಿದ್ರಿ ಅಲ್ವಾ ಪಂಚೇಶ್? ಇಡೀ ಚಾರ್ಮಾಡಿಯ ಯುವಕರ ತಂಡವೇ ಆ ಬಾರಿ ಧಾವಿಸಿತ್ತು. ಮತ್ತೆ ತಾಲೂಕಿನ ಎಲ್ಲ ಯುವಕರು ಕ್ಷಣ ಮಾತ್ರದಲ್ಲಿ ಬಂದು ಅಲ್ಲಿ ಯಾವ ರೀತಿ ತೊಂದರೆ ಇತ್ತು ಅದನ್ನೆಲ್ಲ ಸರಿಪಡಿಸುವಲ್ಲಿ ಯಶಸ್ವಿಯಾಗಿದ್ರು. ಯಾವುದೇ ಸಾವು ನೋವು ಆಗಿರ್ಲಿಲ್ಲ ಅನ್ನುವಂಥದ್ದು ಒಂದು ಖುಷಿಯ ವಿಷಯ ಆಗಿತ್ತು ನಮ್ಗೆ. ಓಕೆ, ಸಾವು ನೋವು ಸಂಭವಿಸಿರ್ಲಿಲ್ಲ ಅನ್ನುವಂಥದ್ದು. ಈಗ ನೀವು ಬಹಳಷ್ಟು ತಾಲೂಕಿನ ವಿವಿಧೆಡೆಗೆ ಹೋಗಿ ಬಂದ್ರಿ. ಇವತ್ತು ಹೇಗಿದೆ ತಾಲೂಕಿನಲ್ಲಿ ಮಳೆಯ ಹಾನಿ ಹೇಗಾಗಿದೆ? ಹೇಳುವಂತದ್ದೇ ಕಳೆದ ಒಂದು 40 ವರ್ಷದಿಂದ ಇನ್ನೂ ಕೂಡ ಸ್ಪಷ್ಟ ಆಗ್ಲಿಲ್ಲ. ಇಲ್ಲ, ಸ್ಪಷ್ಟತೆ ಇಲ್ಲ. ಯಾಕಂತಂದ್ರೆ ಅದೇ ನೆಟ್ವರ್ಕ್ ನ ಸಮಸ್ಯೆ ಇರೋದ್ರಿಂದಾಗಿ ಅಲ್ಲಿ ತೆರಳಿ ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೋಬೇಕು. ಯಾಕಂದ್ರೆ ಆ ಬದಿಯಿಂದ ಬರುವಂತಹ ವಾಹನಗಳು ಈಗಾಗಲೇ ಸಂಚಾರವನ್ನು ಮಾಡ್ತಿಲ್ಲ. ಹಾಗಿದ್ರಿಂದಾಗಿ ಕೆಳಗಿರುವವರಿಗೆ ಅದು ಏನಾಗಿದೆ ಅನ್ನುವಂಥದ್ದನ್ನ ಹೋಗಿ ನೋಡಿ ಗೊತ್ತಾಗ್ಬೇಕಷ್ಟೇ. ಓಕೆ, ಬೆಳ್ತಂಗಡಿ ತಾಲೂಕಿನಾದ್ಯಂತ ಬಹಳಷ್ಟು ಕಡೆಗೆ ತಾವಿವತ್ತು ತೆರಳಿದ್ದೀರಿ. ಎಲ್ಲೆಲ್ಲಿ ತೆರಳಿದ್ರಿ? ಹೇಗಿದೆ ವಾತಾವರಣ? ಬೆಳಿಗ್ಗೆ ಕುದುಪಾಜಿಯಲ್ಲಿ ಗೋಣಿ ಚೀಲವನ್ನಿಟ್ಟು ಒಂದು ತಡೆಗೋಡೆಯನ್ನ ನಿರ್ಮಿಸಿದ್ರು. ಅದು ಕೂಡ ಮಳೆಗೆ ಜರಿದು ಹೋಗಿತ್ತು. ಅಲ್ಲಿಗೆ ತೆರಳಿ ಅಲ್ಲಿಯ ಸುದ್ದಿಯನ್ನು ಮಾಡಿ ಮತ್ತೆ ಅಲ್ಲಿಂದ ಕಳೆಂಜಕ್ಕೆ ತೆರಳಿ ನಂತರ ಕೊಲ್ಲಿ ದಿಡುಪೆ ಮಾರ್ಗವಾಗಿ ಮತ್ತೆ ಲಾಯ್ಲಕ್ಕೆ ಬಂದು ಮತ್ತೆ ಚಾರ್ಮಾಡಿಗೆ ತೆರಳಿದ್ದೇನೆ. ಮತ್ತೆ ಚಾರ್ಮಾಡಿಗೆ ಹೇಗಿತ್ತು? ಎಲ್ಲಿ ಪರಿಸ್ಥಿತಿ ಬಹಳ ಕಷ್ಟಕರ ಅನ್ನುವಂತ ರೀತಿಯಲ್ಲಿ ಇತ್ತು? ಕಷ್ಟಕರ ಅಂತಂದ್ರೆ ಅದೇ ನಮ್ಮ ಪುತ್ರಬೈಲ್ ಹತ್ರ ಮಾರ್ಗ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಹಾಗಾಗಿ ಆಚೆ ಈಚೆ ಹೋಗುವ ಸಂಚಾರ ಕಡಿತವಾಗಿತ್ತು. ಅದರಿಂದಾಗಿ ಜನಗಳೆಲ್ಲ ಕುತ್ರೋಟು ಮಾರ್ಗವಾಗಿ ಅಥವಾ ಕಡಪು ಸುರಿಯ ಮಾರ್ಗವಾಗಿ ಉಜಿರೆ ಕಡೆಗೆ ಬರುವಂತ ಬದಲಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ರು. ಓಕೆ ಪಂಚೇಶ್, ನಮ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ. ಥ್ಯಾಂಕ್ ಯು ದಾಮೋದರ್, ಥ್ಯಾಂಕ್ ಯು. ಇದೀಗ ನಮ್ಮ ಜೊತೆಗೆ ನಾವು ಎಸಿ ಯನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಎಸಿ ಅವರನ್ನ ಕರೆಗೆ ತೆಗೆದುಕೊಳ್ಳುತ್ತೇವೆ. ಎಸಿ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ನಾವೀಗ ಮಾಡ್ತೇವೆ. ಎಸ್, ಭಟ್ರಮೆ ಕೂಡಿಗೆ ಸೇತುವೆಯ ಸಮೀಪದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಭಟ್ರಮೆ ಕೂಡಿಗೆ ಸೇತುವೆಯ ಸಮೀಪದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಭಟ್ರಮೆ ಕೂಡಿಗೆ ಸೇತುವೆಯ ಸಮೀಪದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನ ನಾವು ನಿಮಗೆ ಸ್ಪಷ್ಟವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ನಮಗೆ ನಮ್ಮ ವರದಿಗಾರರು ಮತ್ತು ಜನರು ಕಳಿಸಿರುವಂತಹ ವಿಡಿಯೋವನ್ನ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು ಭಟ್ರಮೆಯ ಕೂಡಿಗೆ ಸೇತುವೆ ಸಮೀಪದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು.
ಮತ್ತೊಂದು ಕಡೆ ಇದೇ ನದಿ ಮುಂದೆ ಹರಿದು ಅಲ್ಲಿ ಸಂಗಮ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ನಿಡಿಗಲ್ ಸೇತುವೆಯ ಮುಂಭಾಗದ ದೃಶ್ಯಾವಳಿ ಹೇಗಿದೆ ಅನ್ನುವಂಥದ್ದು ನಾವು ಈಗ ನಿಮಗೆ ತೋರಿಸ್ತಾ ಇದೀವಿ. ನಿಡಿಗಲ್ ಸೇತುವೆಯ ಮುಂಭಾಗದ ದೃಶ್ಯಾವಳಿಗಳನ್ನ ನಾವೀಗ ತೋರಿಸ್ತಾ ಇದೀವಿ. ದೃಶ್ಯಾವಳಿಗಳನ್ನ ನಿಡಿಗಲ್ ಸೇತುವೆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಬಂದಾರಿನ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಬಂದಾರ್ನಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಾಗಿವೆ ಅನ್ನುವಂಥದ್ದು, ಬಂದಾರ್ನಲ್ಲಿ ಸಮಸ್ಯೆಗಳಾಗಿರುವುದರ ಬಗ್ಗೆ ಈಗಾಗಲೇ ನಾವು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಬಂದಾರ್ನಲ್ಲಿ ಸುಮಾರು 20 ದಿನಗಳಿಂದ ತೋಟದಲ್ಲಿ ಹೀಗೆ ನೀರು ನಿಂತಿವೆ ಅನ್ನುವಂಥ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಸುಮಾರು 20 ದಿನಗಳಿಂದ ಬಂದಾರ್ನಲ್ಲಿ ನೀರು ನಿಂತಿದೆ. ಸುಮಾರು 20 ದಿನಗಳಿಂದ ಬಂದಾರ್ನಲ್ಲಿ ನೀರು ನಿಂತಿರುವಂತ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ನೀರು ತಗ್ತಾ ಇಲ್ಲ. ಬಹಳಷ್ಟು ಒಂದು 20ಕ್ಕೂ ಹೆಚ್ಚು ಕೃಷಿಕರಿಗೆ ಹಾನಿಯಾಗಿದೆ ಅನ್ನುವಂತಹದನ್ನ ಅಲ್ಲಿಯ ಗ್ರಾಮ ಪಂಚಾಯತ್ನ ಸದಸ್ಯರುಗಳು ಹೇಳ್ತಾ ಇದ್ರು, ಜೊತೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳ್ತಾ ಇದ್ರು. ಆದ್ರೆ ಅವರ ಸಂಪರ್ಕಕ್ಕೆ ಸಾಧ್ಯವಾಗ್ತಿಲ್ಲ, ಅವ್ರದ್ದು ಸ್ವಿಚ್ ಆಫ್ ಬರ್ತಾ ಇದೆ. ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೇವೆ. ಬಂಟರ ಭವನ ಗುರುವಾಯನ ಕೆರೆಯ ಬಂಟರ ಭವನದ ಮುಂಭಾಗದ ದೃಶ್ಯ ಇದು. ನದಿಯೋ ಹೊಳೆಯೋ ಅಥವಾ ಹೊಳೆಯಲ್ಲೇ ನಮ್ಮ ವಾಹನಗಳು ಹೋಗ್ತಾ ಇದಾವೋ ಅನ್ನುವಂತ ಅನುಮಾನ ಬರುವಂತ ರೀತಿಯಲ್ಲಿರುವಂತಹ ದೃಶ್ಯಾವಳಿ. ಯಾಕಂತಂದ್ರೆ ಬಂಟರ ಭವನದ ಮುಂಭಾಗದಲ್ಲಿ ಬೋಟ್ ಬೇಕಾದಿತ್ತು ಹೋಗ್ಲಿಕ್ಕೆ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬೋಟ್ ಬೇಕಾಗಬಹುದು ಅಂತ, ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಬಂಟರ ಭವನದ ಮುಂಭಾಗದಲ್ಲಿ ದೃಶ್ಯಾವಳಿಗಳಿದಾವೆ. ಅಲ್ಲಿಯ ಆ ಒಂದು ದೃಶ್ಯಾವಳಿಗಳಲ್ಲಿ ಬಂಟರ ಭವನದ ಮುಂಭಾಗದ ದೃಶ್ಯಾವಳಿಗಳನ್ನ ತಾವೀಗ ನಿಮಗೆ ತೋರಿಸ್ತಾ ಇದೀವಿ. ಇದೀಗ ಹಲಕ್ಕೆ ಬೈಲಿನ ದೃಶ್ಯಾವಳಿ ನೋಡಿ. ಹಲಕ್ಕೆ ಬೈಲಿನಲ್ಲಿ ಏನಾಗ್ತಾ ಇದೆ, ಅಲ್ಲೆಲ್ಲ ತೋಟಗಳಿಗೆ ನೀರು ನಿಂತಿರುವಂತದ್ದು, ಎಲ್ಲ ತೋಟಗಳಿಗೆ ನೀರು ನುಗ್ಗಿರುವಂತದ್ದನ್ನ ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಹಲಕ್ಕೆ ಬೈಲಿನಲ್ಲಿ ನೀರು ನಿಂತಿರುವಂತಹ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಇದೀಗ ಕಾಪಿನಡ್ಕದ ವಸಂತ್ ಸಾಲ್ಯಾನ್ನರವರ ಮನೆಯ ಮುಂಭಾಗದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಮನೆಯ ಮುಂಭಾಗ ಸಂಪೂರ್ಣವಾಗಿ ನೀರು ನಿಂತಿರುವಂತದ್ದು, ಅದನ್ನ ಬಿಡಿಸುವಂತ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತದ್ದು ಎಲ್ಲವೂ ಕೂಡ ನಾವು ನಿಮಗೆ ದೃಶ್ಯಾವಳಿಯ ಮೂಲಕ ತೋರಿಸ್ತಾ ಇದೀವಿ. ಕಾಪಿನಡ್ಕದ ದೃಶ್ಯಾವಳಿಗಳು. ಕಾಯರ್ತಡ್ಕ ಬಳಿ ಕಾಲ್ಯುಟ್ಟು ಸೇತುವೆ ಸಮೀಪ ರಸ್ತೆ ತೋಟ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳು. ಇದೇ ರಸ್ತೆ ಜಲಾವೃತ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಪಿಕಪ್ ವಾಹನ ಮುಳುಗಿದ್ದದ್ದು, ಅದರ ವರದಿಯನ್ನ ನೀವೀಗಾಗಲೇ ನೋಡಿದ್ದೀರಿ. ಆ ಪಿಕಪ್ ವಾಹನ ಮುಳುಗಿದ್ದಂತ ವರದಿಯನ್ನ ನೀವೀಗಾಗಲೇ ನೋಡಿದ್ದೀರಿ. ಇದು ಕಾಯರ್ತಡ್ಕ ಬಳಿ ಕಾಲ್ಯುಟ್ಟು ಸೇತುವೆ ಸಮೀಪ ರಸ್ತೆ ತೋಟ ಜಲಾವೃತ ಆಗಿರುವಂತದ್ದು. ಅದೇ ರೀತಿ ಮೈರಾರು ಸೇತುವೆ ಬಳಿ ರಸ್ತೆಗೆ ನುಗ್ಗಿದಂತಹ ನೀರು ನೀವೀಗ ನೋಡ್ತಾ ಇರುವಂತದ್ದು. ಕಾಯರ್ತಡ್ಕ ಮೈರಾರು ಸೇತುವೆ ಬಳಿ ತೋಟಕ್ಕೆ ಮತ್ತು ರಸ್ತೆಗೆ ನುಗ್ಗಿದ ನೀರಿನ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಕುದ್ರಾಯದ ದೃಶ್ಯಾವಳಿಗಳು. ಕುದ್ರಾಯದ ನದಿ ಯಾವ ರೀತಿಯಾಗಿ ಭಾರದಿಂದ ಹರಿತಾ ಇದೆ ಅನ್ನುವಂಥದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಕುದ್ರಾಯದ ನದಿ ಹರಿತಾ ಇರುವಂತಹ ಒಂದು ಭಾರದಿಂದ ಹರಿತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಕುದ್ರಾಯದ ನದಿಯ ದೃಶ್ಯಾವಳಿಗಳು. ಅದರ ಜೊತೆಗೆ ಮಲವಂತಿಕೆಯ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು. ಮಲವಂತಿಕೆಯಲ್ಲಿ ಏನಾಗಿದೆ ಅನ್ನುವಂತ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಗುಡ್ಡ ಕುಸಿತಾ ಇದೆ. ಗುಡ್ಡ ಕುಸಿತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಈಗಾಗಲೇ 2-3 ಮನೆಯವರನ್ನ ಸ್ಥಳಾಂತರಗೊಳಿಸಲಾಗಿದೆ. ಏನೇನಾಗಿದೆ ಅನ್ನುವಂತ ಮಾಹಿತಿಗಳನ್ನು ಕೂಡ ನಾವೀಗ ಸ್ಪಷ್ಟವಾಗಿ ನಿಮಗೆ ತಿಳಿಸ್ತೀವಿ. ಅಲ್ಲಿ ದಿನೇಶ್ ಅವರು ಈ ಒಂದು ಸ್ಥಳಾಂತರ ಆಗುವಂತ ಸಂದರ್ಭದಲ್ಲಿ ನೇರವಾಗಿದ್ದವರು ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ.
ಮಲವಂತಿಕೆಯ ಸುತ್ತಮುತ್ತ ಬಹಳಷ್ಟು ಸಮಸ್ಯೆಗಳು ಆಗಿವೆ. ಮಲವಂತಿಕೆಯ ಎಲ್ಲೆಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಇನ್ನೇನು ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೀವಿ. ಮಲವಂತಿಕೆಯ ಸುತ್ತಮುತ್ತ ಮಲವಂತಿಕೆ ಗ್ರಾಮದ ಕಜಕ್ಕೆ ಎಂಬಲಿಯ ನಾರಾಯಣ ಮಲೆಗುಡಿಯ ಮತ್ತು ಬಾಬು ಮಲೆಗುಡಿ ಎಂಬವರ ವಾಸ್ತವ್ಯದ ಮನೆಯ ಬದಿಯ ಗುಡ್ಡ ಕುಸಿದು ಮನೆಗೆ ಹಾನಿಯಾಗಿದೆ. ಸದ್ರಿ ಅವರ ಮನೆಯವರನ್ನ ಅಣ್ಣನಾದ ನೋಣಯ್ಯ ಮಲೆಕುಡಿಯರವರ ಮನೆಗೆ ಗ್ರಾಮ ಆಡಳಿತಾಧಿಕಾರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯತ್ ಸದಸ್ಯರು ಊರವರ ಸಮ್ಮುಖದಲ್ಲಿ ಸ್ಥಳಾಂತರಗೊಳಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಜಕ್ಕೆಯ ನಾರಾಯಣ ಮಲೆಕುಡಿಯರನ್ನ ಅವರನ್ನ ಅಣ್ಣನ ಮನೆಗೆ ಸ್ಥಳಾಂತರಗೊಳಿಸಲಾಗಿದೆ. ಅದರ ಜೊತೆಗೆ ಮಲವಂತಿಕೆ ಗ್ರಾಮದ ಅರ್ತಿದಡಿ ಎಂಬಲ್ಲಿಯ ಬಾಬುಗೌಡ ಎಂಬವರ ವಾಸ್ತವ್ಯದ ಮನೆಯ ಬದಿಯ ಗುಡ್ಡ ಇನ್ನಷ್ಟು ಕುಸಿತಾ ಇದೆ. ಆದ್ರಿಂದ ಅವರ ಮನೆಯವರನ್ನ ಮಗಳಾದ ಸುಂದರಿ ಅವರ ಮನೆಗೆ ಸ್ಥಳಾಂತರಗೊಳಿಸಲಾಗಿದೆ. ಅಂದ್ರೆ ಎಲ್ಲೆಲ್ಲಿ ಸೇಫ್ ಇದೆಯೋ, ಯಾವ ಸಂಬಂಧಿಕರ ಮನೆಗೆ ಕಳುಹಿಸಬಹುದು ಅಲ್ಲಿಗೆ ಕಳುಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಇದ್ದೀವಿ. ಇದು ದಿಡುಪೆಯಿಂದ ಬಂದಿರುವಂತಹ ದೃಶ್ಯಾವಳಿಗಳು. ಪಟ್ರಮೆಯ ಮಣಿಯೇರು ಪ್ರದೇಶದ ವಿಜಯ ಎಂಬವರ ತೋಟದ ದೃಶ್ಯಾವಳಿಗಳು. ಇಂತಹ ದೃಶ್ಯ ಇವತ್ತು ಸರ್ವೇ ಸಾಮಾನ್ಯ ಅನ್ನುವಂಥ ರೀತಿಯಲ್ಲಿದೆ. ಆ ತೋಟಕ್ಕೆ ನೀರು ನುಗ್ಗಿರುವಂತದ್ದು, ತೋಟದಲ್ಲಿ ನೀರು ನಿಂತಿರುವಂತದ್ದು, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಬಹಳಷ್ಟು ಕೃಷಿಕರು ಆತಂಕದಲ್ಲಿದ್ದಾರೆ. ಇಂತಹ ದೃಶ್ಯಾವಳಿಗಳು ಎಲ್ಲ ತಾಲೂಕಿನ ವಿವಿಧೆಡೆ ಕಂಡು ಬರ್ತಾ ಇದೆ. ಪಟ್ರಮೆಯ ಮಣಿಯೇರು ಪ್ರದೇಶದ ವಿಜಯ ಎಂಬವರ ತೋಟಕ್ಕೆ ನೀರು ನುಗ್ಗಿರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇರುವಂತದ್ದು. ಪುದುವೆಟ್ಟು ಸೇತುವೆ ಸಮೀಪದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂತದ್ದು. ಪುದುವೆಟ್ಟು ಸೇತುವೆ ಬಳಿಯ ದೃಶ್ಯಾವಳಿ ಹೇಗಿದೆ, ಪುದುವೆಟ್ಟು ಸೇತುವೆ ಬಳಿಯ ದೃಶ್ಯಾವಳಿಗಳು ಅನ್ನುವಂಥದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಸರಳಿಕಟ್ಟೆಯಲ್ಲಿ ಇವತ್ತು ಬೆಳಗ್ಗೆ ಬಹಳಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ಗುಡ್ಡ ಕುಸಿತ ಆಗಿತ್ತು, ಮರ ಬಿದ್ದಿತ್ತು, ಸಂಪರ್ಕ ಕಡಿತಗೊಂಡಿತ್ತು. ಈ ಸಂದರ್ಭದ ದೃಶ್ಯ, ಇವತ್ತು ಬೆಳಗಿನ ದೃಶ್ಯಾವಳಿಗಳು ಇದು. ಯಾಕೆ ನಾವು ನಿಮಗೆ ಇದನ್ನ ತೋರಿಸ್ತಾ ಇದೀವಿ ಅಂದ್ರೆ, ಸರಳಿಕಟ್ಟೆಯ ಸಂಪರ್ಕ ಕಡಿತಗೊಂಡಂತ ಸಂದರ್ಭದ ದೃಶ್ಯಾವಳಿಗಳು. ಅಲ್ಲಿ ಸಾರ್ವಜನಿಕರು, ಊರಿನವರು ಎಲ್ಲರೂ ಸೇರಿಕೊಂಡು ಮರವನ್ನ ಕಡಿದು ಅಲ್ಲಿ ಸಂಪರ್ಕವನ್ನ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದಿಂದ ಶುಭ ಸುದ್ದಿ ಬರ್ತಾ ಇದೆ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಗಮ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರನ ದೇವಸ್ಥಾನದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಕುಮಾರಧಾರ ಮತ್ತು ನೇತ್ರಾವತಿ ನದಿಯ ಸಂಗಮ ಆಗಿದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಉಪ್ಪಿನಂಗಡಿಯಲ್ಲಿ ಸಂಗಮ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ಪುತ್ತೂರು ಶಾಸಕರಾಗಿರುವಂತಹ ಅಶೋಕ್ ರೈ ಅವರು ಬಾಗಿನವನ್ನ ಸಮರ್ಪಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಪುತ್ತೂರು ಶಾಸಕರಾದ ಅಶೋಕ್ ರೈ ಅವರು ಬಾಗಿನವನ್ನ ಸಮರ್ಪಿಸಿದ್ದಾರೆ. ಸಂಗಮ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಂಗಮ ಆಗಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುತ್ತೂರಿನ ಉಪ್ಪಿನಂಗಡಿಯ ಉಪ್ಪಿನಂಗಡಿಯಲ್ಲಿ ಒಂದು ರೀತಿಯಲ್ಲಿ ಸಂಗಮ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿಗಳನ್ನ ನಾವು ಕೇಳಬೇಕು, ಸಂಗಮ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು, ಯಾವ ರೀತಿಯಲ್ಲಿ ಉಪ್ಪಿನಂಗಡಿಯಲ್ಲಿ ಸಂಗಮ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸಂಗಮ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುತ್ತೂರು ಶಾಸಕ ಅಶೋಕ್ ರೈ ಅವರು ಬಾಗಿನವನ್ನ ಸಮರ್ಪಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಆ ದೃಶ್ಯಾವಳಿಗಳು ಕೂಡ ಇನ್ನು ಕೆಲವು ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬರ್ಲಿಕ್ಕಿದೆ. ಪುತ್ತೂರಿನ ಶಾಸಕ ಅಶೋಕ್ ರೈ ಅವರು ಬಾಗಿನವನ್ನ ಸಮರ್ಪಿಸಿದರೆ ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರದಲ್ಲಿ ಬಾಗಿನವನ್ನ ಸಮರ್ಪಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಆ ದೃಶ್ಯಾವಳಿಗಳು ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರ್ಲಿಕ್ಕಿದೆ. ಆ ದೃಶ್ಯಾವಳಿಗಳನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಹೋಗ್ತೀವಿ. ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಸಹಸ್ರಾರು ಜನರು ಸೇರಿದ್ರು. ಅಲ್ಲಿಯ ಸಂಗಮದ ದೃಶ್ಯಾವಳಿಗಳನ್ನ ನೋಡೋದಕ್ಕೆ ಸಹಸ್ರಾರು ಜನರು ಸೇರಿದ್ರು. ಆ ಸಹಸ್ರಾರು ಜನರು ಸೇರಿರುವಂತಹ ಸಂದರ್ಭದಲ್ಲಿ ಪುತ್ತೂರಿನ ಶಾಸಕ ಅಶೋಕ್ ರೈ ಅವರು ಬಂದು ಅಲ್ಲಿ ಬಾಗಿನವನ್ನು ಅರ್ಪಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಸಂಗಮ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂತದ್ದು. ಅಲ್ಲಿ ಸಂಗಮ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ನಮ್ಮ ಕಡೆಯಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಉಪ್ಪಿನಂಗಡಿಯ ಸಮೀಪ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಣ್ಣ ಪುಟ್ಟ ಗುಡ್ಡ ಕುಸಿತದ ಆತಂಕವೂ ಕೂಡ ಇದೆ. ಸ್ಲೈಡ್ ಆಗ್ತಾ ಇದೆ, ಮರ ಬೀಳ್ತಾ ಇದೆ, ಇಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿಯಿಂದ ಪುತ್ತೂರಿಗೆ ಹೋಗುವವರು ಗಮನಿಸಿ, ಬೆಳ್ತಂಗಡಿಯ ಪುತ್ತೂರಿಗೆ ಹೋಗುವವರು ಗಮನಿಸಿ. ಉಪ್ಪಿನಂಗಡಿ 1 ಗಂಟೆಯಿಂದ ಬ್ಲಾಕ್ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಉಪ್ಪಿನಂಗಡಿಯಲ್ಲಿ ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅದರಿಂದ ಗಮನಿಸಿ, ಉಪ್ಪಿನಂಗಡಿ ಸಮೀಪಕ್ಕೆ ಹೋಗ್ತಾ ಇರುವವರು ಗಮನಿಸಿ. ಉಪ್ಪಿನಂಗಡಿ ಸಮೀಪದ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯ ವಾತಾವರಣ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರನ ಮುಂಭಾಗದಲ್ಲಿ ಸಂಗಮ ಆಗಿದೆಯಾ ಅನ್ನುವಂತಹ ಮಾಹಿತಿಗಳು ಕೆಲವು ಕ್ಷಣಗಳಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೀವಿ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಜನರು ಕಾತರತೆಯಿಂದ ಕಾಯ್ತಾ ಇದ್ರು ಅನ್ನುವಂಥದ್ದಿದೆ. ಜನರು ಕಾತರತೆಯಿಂದ ಕಾಯ್ತಾ ಇದ್ರು ಅನ್ನುವಂತ ಮಾಹಿತಿಗಳನ್ನು ಕೂಡ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಉಪ್ಪಿನಂಗಡಿಯಲ್ಲಿ ಸಂಗಮ ಆಗಿದೆಯಾ, ಸಂಗಮ ಆಗ್ತಾ ಇದೆಯಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೀವಿ. ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಗೌತಮ್ ಶೆಟ್ಟಿ ನೇರ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಗೌತಮ್. ಎಸ್ ದಾಮೋದರ್, ಏನಾಗ್ತಾ ಇದೆ ಗೌತಮ್ ಉಪ್ಪಿನಂಗಡಿಯಲ್ಲಿ? ಈಗಷ್ಟೇ ಸಂಭವಿಸಿದೆ. ಬಹಳಷ್ಟು ವರ್ಷಗಳಿಂದ, ಸರಿಸುಮಾರು 5 ವರ್ಷಗಳಿಂದ ಜನರು ಕಾತರಿಸ್ತಾ ಇದ್ದಂತ ಕ್ಷಣ ಮಹಾಸಂಗಮ ಇಲ್ಲಿ ನಡೆದು ಹೋಗಿದೆ. ಭಕ್ತರು ಬೆಳಗ್ಗಿನಿಂದಲೇ ಕಾಯ್ತಾ ಇದ್ರು. ಈಗಾಗಲೇ ಸಂಗಮ ಆಗಿದೆ. ಈಗಾಗಲೇ ಅಶೋಕ್ ರೈಗಳು ಬಂದು ಬಾಗಿನಾರ್ಪಣೆ ಮಾಡಿದ್ರು. ಇದೀಗ ಗಂಗಾ ಪೂಜೆ ಕೂಡ ನೆರವೇರಿದೆ. ಸರಿಸುಮಾರು ಈಗ ಒಂದು 5 ನಿಮಿಷದ ಮೊದಲಿಗೆ 2 ನದಿಗಳು ಸಂಗಮಗೊಂಡು ಸಹಸ್ರಲಿಂಗೇಶ್ವರನ ಆಲಯದ ಮುಂಭಾಗದ ಧ್ವಜಸ್ತಂಭವನ್ನ ಒಂದು ಪ್ರವೇಶ ಮಾಡಿದಂತ ಪರಿಣಾಮವಾಗಿ ಈಗ ಸಂಗಮ ಇಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು.
ಸಂಗಮ ಆಗಿದೆ ಅನ್ನುವಂಥದ್ದು ಇದೀಗ ಉಪ್ಪಿನಂಗಡಿಯಿಂದ ಬರ್ತಾ ಇರುವಂತಹ ಅಪ್ಡೇಟ್ಸ್. ಅದರ ಜೊತೆಗೆ ನದಿ ನೀರಿನ ಒಂದು ಹರಿಯುವಿಕೆ ಕೂಡ ಬಹಳಷ್ಟು ಹೆಚ್ಚಾಗ್ತಾ ಇದೆ. ನೀರಿನ ಪ್ರಮಾಣದಲ್ಲಿ ಕೂಡ ನಾವು ಒಂದು ಏರಿಕೆಯನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಸದ್ಯಕ್ಕೆ ಉಪ್ಪಿನಂಗಡಿಗೆ ಗಮನಿಸಿದ ಹಾಗೆ ಆತ ಕಡೆಯಿಂದ ಕುಕ್ಕೆ ಸುಬ್ರಹ್ಮಣ್ಯ ಭಾಗದಲ್ಲಿ ಕೂಡ ನಿರಂತರವಾಗಿ ಮಳೆ ಸುರಿದಂತ ಪರಿಣಾಮ ಕುಮಾರಧಾರ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಏರಿಕೆಯಾಗಿದೆ. ಅದೇ ರೀತಿ ಇದೀಗ ನೇತ್ರಾವತಿ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಉಪ್ಪಿನಂಗಡಿಯಲ್ಲಿ ಇರುವಂತಹ ಅಪ್ಡೇಟ್ಸ್. ದಾಮೋದರ್, ಗೌತಮ್, ಎಷ್ಟು ಜನ ಸಾಕ್ಷಿಯಾದ್ರು ಸಂಗಮಕ್ಕೆ? ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿರುವಂತದ್ದು. ಬೆಳಗ್ಗಿನಿಂದಲೇ ಅನೇಕ ಒಂದು ಜನಪ್ರತಿನಿಧಿಗಳಿರ್ಬೋದು, ಪ್ರಮುಖರಿರ್ಬೋದು, ಎಲ್ಲರೂ ಕೂಡ ಇಲ್ಲಿಗೆ ಭಾಗವಹಿಸಿದ್ರು. ಮುಖ್ಯವಾಗಿ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಮಠಂದೂರ್ ಅವರಿದ್ರು, ಮುಖಂಡರಾಗಿರುವಂತಹ ಅರುಣಕುಮಾರ ಪುತ್ತಿಲ್ ಅವರಿದ್ರು, ಅದೇ ರೀತಿ ಉನ್ನತ ಅಧಿಕಾರಿಗಳಿದ್ರು, ತಹಶೀಲ್ದಾರ್ ಅವರಿದ್ರು. ಎಲ್ಲರೂ ಕೂಡ ಬಂದು ಇಲ್ಲಿನ ಒಂದು ವ್ಯವಸ್ಥೆಗಳ ಬಗ್ಗೆ, ಒಂದು ಮುನ್ನೆಚ್ಚರಿಕಾ ಒಂದು ಕ್ರಮಗಳನ್ನ ಕೈಗೊಳ್ಳುವಂತ ಬಗ್ಗೆ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ರು. ಇಲ್ಲಿನ ಒಂದು ಮೇಲ್ವಿಚಾರಣೆಯನ್ನ ನೋಡಿಕೊಳ್ತಾ ಇದ್ರು. ಇದೀಗ ಬಳಿಕ ಶಾಸಕರು ಕೂಡ ಬಂದು ಬಾಗಿನವನ್ನು ಅರ್ಪಣೆ ಮಾಡಿದ್ದಾರೆ. ಅದರ ಜೊತೆಗೆ ಈಗ ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರು ಕೂಡ ಇಲ್ಲಿಗೆ ಬಂದು ಒಂದು ವ್ಯವಸ್ಥೆಗಳ ಬಗ್ಗೆ ಒಂದು ಪರಿಶೀಲನೆಯನ್ನು ನಡೆಸಿದ್ರು. ಬಹುಶಃ ಈಗ ಎಲ್ಲರ ಒಂದು ಸಮ್ಮುಖದಲ್ಲಿ ಈ ಒಂದು ಮಹಾಸಂಗಮ ನೆರವೇರಿದೆ. ಬೆಳಗ್ಗಿನಿಂದಲೇ ನದಿ ನೀರಿನ ಮಟ್ಟ ಒಂದು ಗಣನೀಯವಾಗಿ ಏರಿಕೆಯಾಗಿತ್ತು. ಸರಿಸುಮಾರು 6 ಗಂಟೆ ಸುಮಾರಿಗೆ ಸಾಮಾನ್ಯವಾಗಿ ನೇತ್ರಾವತಿ ನದಿಗೆ ಅಂದ್ರೆ ದೇವಸ್ಥಾನದ ಬಳಿಯಿಂದ ನದಿಗೆ ತೆರಳುವಂತ ಮೆಟ್ಟಿಲಿನ ಒಂದು ಆಧಾರದಲ್ಲಿ ಎಷ್ಟು ನೀರಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಬೆಳಿಗ್ಗೆ 6:30 ಸುಮಾರಿಗೆ ಇನ್ನೂ ಒಂದು 4-5 ಮೆಟ್ಟಿಲುಗಳು ಬಾಕಿ ಇತ್ತು. ಅಂದ್ರೆ ಮೆಟ್ಟಿಲಷ್ಟು ನೀರನ್ನು ಮುಟ್ಟೋದಿಕ್ಕೆ ನದಿಯ ಹರಿವಿಕೆ ಇತ್ತು. ಅದಾದ ಬಳಿಕ ಏಕಾಏಕಿ 8:30-9 ಗಂಟೆ ಸುಮಾರಿಗೆ ಒಂದು ಅಪಾಯದ ಮಟ್ಟದ ಹಂತಕ್ಕೆ ತಲುಪಿದೆ. ಒಂದೇ ಮೆಟ್ಟಿಲು ಬಾಕಿ ಅನ್ನೋಷ್ಟರ ಮಟ್ಟಿಗೆ ತಲುಪಿದೆ. ಆ ಬಳಿಕ ನಿರಂತರವಾಗಿ ನದಿಯ ನೀರು ಏರಿಕೆ ಆಗ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಗಮ ಆಗುತ್ತೆ ಅನ್ನುವಂತ ನೆಲೆಯಲ್ಲಿ ಬಹಳಷ್ಟು ಭಕ್ತಾದಿಗಳು ಬಂದು ಕಾಯ್ತಾ ಇದ್ರು. ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಜಮಾಯಿಸಿದ್ರು. ಅವರೆಲ್ಲರನ್ನು ಕೂಡ ಸುರಕ್ಷಿತವಾಗಿ, ಅಂದ್ರೆ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದ್ದ ಹಾಗೆ ದೇವಾಲಯದಿಂದ ಒಂದಷ್ಟು ದೂರಕ್ಕೆ ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ರು. ಗೃಹ ರಕ್ಷಕ ದಳದ ಸಿಬ್ಬಂದಿಗಳೆಲ್ಲರೂ ಕೂಡ ಈ ಬಗ್ಗೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡಿದ್ರು. ಅಂದ್ರೆ ಅಷ್ಟು ಭಕ್ತರ ಒಂದು ಸಮ್ಮುಖದಲ್ಲಿ ಈ ಒಂದು ಸಂಗಮ ನೆರವೇರಿದೆ. ಈ ಒಂದು ಪುಣ್ಯ ಕ್ಷಣಕ್ಕೆ ಭಕ್ತಾದಿಗಳು ಸಾಕ್ಷಿಗಳಾಗಿದ್ದಾರೆ ಅನ್ನುವಂಥದ್ದು. ದಾಮೋದರ್, ಗೌತಮ್, ಈಗ ಅಲ್ಲಿ ರಸ್ತೆ ಸಂಚಾರಕ್ಕೆ ಏನಾದ್ರೂ ಅಡಚಣೆ ಆಗಿದ್ಯಾ? ಅಲ್ಲಿ ಏನಾದ್ರೂ ಬಹಳಷ್ಟು ಜನ ಸೇರಿರೋದ್ರಿಂದ ಬ್ಲಾಕ್ ಏನಾದ್ರೂ ಆಗಿದ್ಯಾ ಗೌತಮ್? ಖಂಡಿತ ಉಪ್ಪಿನಂಗಡಿಯಲ್ಲಿ ಈಗಾಗಲೇ ಎಲ್ಲಂದ್ರಲ್ಲಿ ಈಗ ನೀವು ನೋಡ್ತಾ ಇದ್ರಿ. ಗೌತಮ್, ಹೋಲ್ಡ್ ಆನ್ ಆಗೇ ಇರಿ, ನಿಮ್ಮನ್ನ ಮತ್ತೆ ನಾನು ಮಾತನಾಡಿಸ್ತೇನೆ. ಗೋಲ್ಡನ್ ಮೂಮೆಂಟ್, ನಾವು ಆ ಗೋಲ್ಡನ್ ಮೂಮೆಂಟ್ ಅನ್ನ ನೋಡ್ತಾ ಇದೀವಿ. ಸಹಸ್ರಾರು ಜನರು ಕಾಯ್ತಾ ಇದ್ದಂತಹ ಗೋಲ್ಡನ್ ಮೂಮೆಂಟ್ ದೃಶ್ಯಾವಳಿಗಳು ನಿಮ್ಮ ಮುಂದೆ ಬರ್ತಾ ಇದೆ. ಸಂಗಮ ಆಗ್ತಾ ಇರುವಂತಹ ಪೂರ್ವ ಕ್ಷಣದ ದೃಶ್ಯಾವಳಿಗಳನ್ನ ನಾವೀಗ ನಿಮ್ಗೆ ಮುಂದೆ ತೋರಿಸ್ತಾ ಇದ್ದೀವಿ. ಉಪ್ಪಿನಂಗಡಿ ಸಂಗಮದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳು ಉಪ್ಪಿನಂಗಡಿಯಿಂದ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ನಲ್ಲಿ ಮಾತ್ರ ನೀವು ನೋಡ್ತಾ ಇದ್ದೀರಿ. ಈ ದೃಶ್ಯಾವಳಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಈ ದೃಶ್ಯಾವಳಿಗಳು
कैमरा की कैमरा बस बस ಈ ಸೈಡ್ ಬರೋದು ಚಿಕ್ಕ ಕಡೆ ಕೊಡ್ತಿಲ್ಲ ಕೌಂಟರ್ ಚೂರು ಜನ ಅಂತ ಖಾಲಿ ಆಗ್ಬಿಡ್ತಾರೆ ಒಟ್ಟು ಪರಿಸ್ಥಿತಿ ಕುಮಾರಧಾರ ಮತ್ತು ನೇತ್ರಾವತಿ ನಮ್ಮ ಸಹಸ್ರಲಿಂಗೇಶ್ವರ ಉಪ್ಪಿನಂಗಡಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಿದೆ ಅಂತ ಆದರೆ ಅದು ಸಂಗಮ ಆಗಿದೆ ಅಂತ ಆಲ್ಮೋಸ್ಟ್ ಸಂಗಮದ ಇದಾಗಿದೆ. ಇನ್ನು ರಾತ್ರಿ 12 ಗಂಟೆಗೆ 1 ಗಂಟೆಗೆ ಸಂಗಮ ಆದರೂ ಆಗ್ಬೋದು. ಅಂದರೆ ಇನ್ನೊಂದು 2 ಫೀಟಿನಷ್ಟು ನೀರು ಬಂದರೆ ಸಂಗಮ ಆಗ್ತದೆ. ಅಂದರೆ ಜನ ಎಲ್ಲ ಇದ್ದಾರೆ. ಜೊತೆಯಲ್ಲಿ ಆ ದೇವರಿಗೆ, ಆ ನೇತ್ರಾವತಿಗೆ, ಆ ಕುಮಾರಧಾರಿಗೆ ನಾವು ಬಾಗಿನ ಅರ್ಪಣೆ ಮಾಡಬೇಕು. ರಾತ್ರಿ 1 ಗಂಟೆಗೆ ಆದರೆ ಆ ಬಾಗಿನದ ಅವಕಾಶ ಸಿಗುವುದಿಲ್ಲ. ಬೆಳಿಗ್ಗೆ ಒಂದು ನೀರು ಇಳಿತದೆ. ಹಾಗಾಗಿ ನಮ್ಮ ಅರ್ಚಕರು, ಪ್ರಧಾನ ಅರ್ಚಕರು ಯಾವ ರೀತಿ ಹೇಳಿದರೆ ನಾವು ಬಾಗಿನ ಅರ್ಪಣೆ ಮಾಡಬೇಕು ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ತಂದದಕ್ಕೆ ಈಗ ನಾವು ಬಾಗಿನ ಅರ್ಪಣೆ ಮಾಡಿದ್ದೇವೆ. ಅತ್ಯಂತ ಸಂತೋಷದ ವಿಷಯ. ಒಂದು ಕಡೆಯಿಂದ ಕೆಲವು ಮನೆಗಳು ಬೀಳ್ತಾ ಇದೆ, ರಸ್ತೆಗೆ ಮಣ್ಣು ಬೀಳ್ತಾ ಇದೆ, ಒಂದು ಕಡೆ ನೀರಿನ ಪ್ರವಾಹ ಇದೆ. ನೀರು ಕೂಡ ಬೇಕು. ನೀರು ಇಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಗುಡ್ಡ ಜರಿತದೆ, ಮನೆಗಳು ತಡೆಗೋಡೆಗಳು ಬೇಕಾಗ್ತದೆ, ಬರ ಜರಿತದೆ ಅಂತ ಹೇಳಿದರೆ ಮನೆ ಕಟ್ಟುವಾಗ ನಾವು ಅದನ್ನು ಗಟ್ಟು ಮಾಡಿಯೇ ಕಟ್ಟಬೇಕು. ಅದಕ್ಕಾಗಿ ನಮಗೆ ಕೆಲವು ತೊಂದರೆಗಳ ಪರಿಸ್ಥಿತಿ ಈ ರೀತಿಯಾಗಿ ನಿರ್ಮಾಣ ಆಗಿದೆ. ಸೊ ನಾವು ಮನೆ ಕಟ್ಟುವಾಗ ಇನ್ನೊಬ್ಬರ ಜಾಗವನ್ನು ನೋಡಿಕೊಂಡ್ರೆ, ಇಲ್ಲಾಂದರೆ ನಾವು ಗುಡ್ಡವನ್ನು ಅಗೆಯುವಾಗ ಪ್ರಿಕಾಷನ್ ತಗೊಂಡ್ರೆ ಅಂಥ ವ್ಯತ್ಯಾಸಗಳನ್ನು ಆಗೋದಿಲ್ಲ. ಈ ಹಿಂದೆನೂ ಕೂಡ ಸಂಗಮ ಆಗ್ತಾಯಿತ್ತು. 3-4 ದಿವಸ ಸಂಗಮ ಆಗಿ ಇಡ್ತಾ ಇತ್ತು. ಈಗ 2 ವರ್ಷ ಆಯಿತು ಸಂಗಮ ಆಗದೆ. 5 ವರ್ಷ ಸಂಗಮ ಆಗಿದೆ ಅಂತ ಹೇಳಿದರೆ ಈ ವರ್ಷ ಅತ್ಯಂತ ಸಂತೋಷದ ವರ್ಷ ಅಂತ ನಾವು ಹೇಳ್ತೀವಿ. ನೀರು ತುಂಬಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಮಳೆನೇ ಬರುವುದಿಲ್ಲ ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ.
ಬಹುಶಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮಳೆಯೂ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ, ಜನರಿಗೆ ಸುಭಿಕ್ಷೆ ಇದೆ, 5 ಗ್ಯಾರಂಟಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ, ಜನಗಳನ್ನು ಮುಟ್ತಾ ಇದ್ದಾವೆ. ಒಟ್ಟಿನಲ್ಲಿ ಇದರಲ್ಲಿ ನಾನು ರಾಜಕೀಯ ಅಂತ ಹೇಳುವುದಲ್ಲ, ಒಟ್ಟಿನಲ್ಲಿ ಮಳೆ ಬರಬೇಕು. ಮಳೆ ಬಂದರೆ ನೆಮ್ಮದಿ. ಚಿಕ್ಕ ಚಿಕ್ಕ ತೊಂದರೆಗಳಾಗ್ತದೆ, 1-2 ದಿವಸ ಕೆಲವೊಂದು ತೊಂದರೆ, ಅದಕ್ಕೆಲ್ಲ ನಾವು ಈಗ ಬೆಳಿಗ್ಗೆ ಹೋದವನು ಕನಿಷ್ಠ ಎಲ್ಲರಲ್ಲಿ ತೊಂದರೆಗಳಿದೆ, ಆ ಮನೆಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದೆ. ಅಲ್ಲಿ ಟರ್ಪಾಲ್ ಹಾಕುವಂಥದ್ದು, ಈಗ ಆದರ್ಶ ನಗರದಲ್ಲಿ ಕೆಲವರು ಶಿಫ್ಟ್ ಮಾಡುವಂಥದ್ದು, ಕೆಲವು ಅಂಗನವಾಡಿಗೆ ಶಿಫ್ಟ್ ಮಾಡುವಂಥದ್ದು ಎಲ್ಲ ಕೆಲಸವನ್ನು ಮಾಡಿದ್ವಿ. ಅದಕ್ಕೆ ಜನ ಕೂಡ ಕೈ ಜೋಡಿಸ್ತಾರೆ. ಇದರಲ್ಲಿ ನಮಗೆ ಮಳೆ ಬೇಕು. ಈ ವರ್ಷ 186 ಮಿಲಿಮೀಟರ್ ಮಳೆ ಹೆಚ್ಚು ಬಿದ್ದಿದೆ. ಕಳೆದ ವರ್ಷಕ್ಕೆ 186 ಮಿಲಿಮೀಟರ್ ಮಳೆ ವಾಡಿಕೆಯಿಂದ ಜಾಸ್ತಿ ಬಿದ್ದಿದೆ. ಅಂದರೆ ಇವತ್ತಿನವರೆಗೆ ಇನ್ನು ಮುಂದಿನ ದಿವಸಗಳು ಇನ್ನೂ ಕೂಡ ಮಳೆ ಬರಲಿಕ್ಕಿದೆ. ಒಟ್ಟಿನಲ್ಲಿ ಶುಭ ಸಂದೇಶ, ಶುಭ ದಿನ, ಒಳ್ಳೆಯದಾಗಿದೆ. ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾಗುವಷ್ಟು ನೀರು ಈ ಥರ ಕುಡಿಯುವ ನೀರಿಗೆ ಹಾಹಾಕಾರ ಇರಬಾರ್ದು ಅಂತ ನಮ್ಮ ಆಸೆ. ಸಹಸ್ರಲಿಂಗೇಶ್ವರ ದೇವರು, ಮಹಾಲಿಂಗೇಶ್ವರ ದೇವರು ಎಲ್ಲರೂ ನಂಬಿದಂಥ ದೈವ ದೇವರುಗಳು ಇವತ್ತು ಆಶೀರ್ವಾದ ಮಾಡಿದರೆ ಒಳ್ಳೆಯ ಲಕ್ಷಣ. ಉಪ್ಪಿನಂಗಡಿಯ ಅಪೂರ್ವ ಕ್ಷಣದ ದೃಶ್ಯಾವಳಿಗಳು. ಸಹಸ್ರಾರು ಜನರು ಕುಣಿದು ಕುಪ್ಪಳಿಸಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದಂತ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು. ಈಗಾಗಲೇ 1 ಬಾರಿ ನಾವು ನಿಮಗೆ ತೋರಿಸಿದೀವಿ. ಅಲ್ಲಿ ಏನಾಯ್ತು, ಯಾವ ರೀತಿಯಾಗಿ ಧಾರ್ಮಿಕ ವಿಧಿವಿಧಾನಗಳು ನಡೆಯಿತು ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಹೋದ್ವಿ. ಸಹಸ್ರಾರು ಜನರು ಸೇರಿದ್ರು. ಸಹಸ್ರಾರು ಜನರ ಎದುರು ಕುಮಾರಧಾರ ಮತ್ತು ನೇತ್ರಾವತಿ ನದಿಯ ಪವಿತ್ರ ಸಂಗಮ ಆಗ್ತಾ ಇರುವಂತಹ ಕ್ಷಣ. ಪವಿತ್ರ ಸಂಗಮ ಆಗ್ತಿರುವಂತಹ ಕ್ಷಣವನ್ನ ತಾವೀಗ ನೀವು ನೋಡ್ತಾ ಇದ್ದೀರಿ. ಆ ಪವಿತ್ರ ಸಂಗಮ ಕ್ಷೇತ್ರ ಉಪ್ಪಿನಂಗಡಿಯಲ್ಲಿ ಸಂಗಮದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಸಂಗಮ ಆದಂತ ಸಂದರ್ಭದಲ್ಲಿ ಭಾಗಿನ ಅರ್ಪಿಸ್ತಿರುವಂತಹ ಶಾಸಕ ಅಶೋಕ್ ರೈ ಅವರ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಏನೇನ್ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕ್ಯಾಮರಾಗೆ ಬಸ್ ಈಡಿದಾರ ಕೊಡಿ. ಈ ಸೈಡ್ ಬರೋದು ಚಿಕ್ಕ ಕಡೆ ಕೊಡ್ತಿಲ್ಲ ಕೌಂಟರ್ ಚೂರು ಜನ ಅಂತ ಖಾಲಿ ಆಗ್ಬಿಟ್ಟು ಕುಮಾರಧಾರ ಮತ್ತು ನೇತ್ರಾವತಿ ನಮ್ಮ ಸಹಸ್ರಲಿಂಗೇಶ್ವರ ಉಪ್ಪಿನಂಗಡಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಿದೆ ಅಂತ ಆದರೆ ಅದು ಸಂಗಮ ಆಗಿದೆ ಅಂತ
कैमरा की कैमरा कैमरा बस बस ಹಿಡಿದ ಕೊಡಿ ಈ ಸೈಡ್ ಬರೋದು ಚಿಕ್ಕ ಕಡೆ ಕೊಡ್ತಿಲ್ಲ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಖಂಡಿಗ, ಬಂದಾರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಬಂದಾರು ಗ್ರಾಮ ಪಂಚಾಯತ್ನ ದಿನೇಶ್ ಖಂಡಿಗ. ದಿನೇಶ್ ಖಂಡಿಗ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ಬಹಳಷ್ಟು ಸಮಸ್ಯೆಗಳು ಬಂದಾರು ಗ್ರಾಮದಲ್ಲಿ ಆಗಿವೆ ಅನ್ನುವಂತ ಮಾಹಿತಿ ಬಂದಿದೆ. ಏನೇನಾಗಿದೆ?
ಸರ್ ಹಲವೆಡೆ ಗುಡ್ಡಗಳು ಕುಸಿದಿದೆ, ಕೆಲವೊಂದು ಮನೆಗಳನ್ನು ಹಾನಿಯಾಗಿದೆ. ಸಿಕ್ಕಾಪಟ್ಟೆ ಅಂದ್ರೆ ನಮ್ಮ ಬಂದಾರು ಮುಗ್ಗು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಕೃಷಿಕರು ತೆಂಗು ಮತ್ತು ಅಡಿಕೆಯನ್ನೇ ನಂಬಿ ಜೀವನ ನಡೆಸ್ತೇವೆ ಅವರು. ಈಗ ಎಲ್ಲಾ ತೆಂಗು ಮತ್ತು ಅಡಿಕೆಯ ಈ ಸಂದರ್ಭದಲ್ಲಿ ಮಳೆಯ ನೀರು ಸಾಧಾರಣ ಸುಮಾರು 15-20 ದಿವಸದಿಂದ ಸತತವಾಗಿ ನಿರಂತರವಾಗಿ ತೋಟದಲ್ಲಿ ನಿಂತಿದೆ. ಆದ್ದರಿಂದ ಜನರ ಕಷ್ಟಗಳನ್ನು ಸಹಿಸಿಕೊಳ್ಳಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ ನಮಗೆ ಸಾಧ್ಯವಿಲ್ಲದಾಗಿದೆ. ಇಂತಹ ಒಂದು ಘಟನೆಗಳಾದಾಗೆ ತಕ್ಷಣವಾಗಿ ನನಗೆ ನಮ್ಮಿಂದ ಏನಾಗುವ ಸಹಾಯವಾಗದ ತಕ್ಷಣವಾಗಿ ನಾವು ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಆ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಗ್ರಾಮಾಡಳಿತಾಧಿಕಾರಿ ಆಗಿರ್ಬೋದು, ನಮ್ಮ ಕಡೆಯಿಂದ ಅವರಿಗೆ ನಾವು ಒಂದು ಸ್ಪಂದನೆಯನ್ನು ಕೊಟ್ಟು ಆ ಜಾಗಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೇವೆ. ಜನರ ಒಂದೇ ಗೋಲು 2019 ಇಸವಿಯಲ್ಲಿ ಇದೇ ತರದ ಆದಂತಹ ಸಂದರ್ಭದಲ್ಲಿ ಕೆಲವೊಂದು ಅಲ್ಲ 2019ರಲ್ಲಿ ಏನಾಗಿತ್ತು? ಸುಮಾರು ವಿತರಿಸಿ ಹಲೋ ಅಲ್ಲ ಹೇಳಿ, 2019ರಲ್ಲಿ ಏನಾಗಿತ್ತು? 19ರಲ್ಲಿ ಇಡೀ ನಮ್ಮ ಚಾರ್ವಾಡಿಯಿಂದ ಬಂದಂತಹ ಫ್ಲಡ್ ಮುಗಿಲಡ್ಕ ಭಾಗದಲ್ಲಿ ಎಲ್ಲಾ ತೋಟಗಳು ಹಾನಿಗೊಂಡಾಗಿದ್ದವು. ಆ ಸಂದರ್ಭದಲ್ಲಿ ಕೆಲವೊಂದು ಕೃಷಿಕರು ಈ ಸರ್ಕಾರದ ಧನ ಸಹಾಯದಿಂದ ವಂಚಿತರಾಗಿದ್ದಾರೆ. ಕೆಲವರಿಗೆ ಸಿಕ್ಕಿದೆ, ಕೆಲವರಿಗೆ ಸಿಗ್ಲಿಲ್ಲ. ಈ ಸಂದರ್ಭದಲ್ಲಿ ಅವರು ಇನ್ನೊಂದು 5-6 ವರ್ಷದಲ್ಲಿ ಚೇತರಿಸಿಕೊಳ್ಳುವಷ್ಟರಲ್ಲಿ ಪುನಃ ಇದೇ ರೀತಿಯ ಸಂಭವ ವಾಪಸ್ಸು ಮಳೆ ನೀರು ನಿಂತಿದೆ. ಅದರ ಒಟ್ಟೊಟ್ಟಿಗೆ ಇನ್ನೊಂದು ಅವರಿಗೆ ಆತಂಕ ಏನಂದ್ರೆ ಈ ಮಳೆ ನೀರು ನಿಂತಿದ್ದರಿಂದ ಅಡಿಕೆ ಸಂಪೂರ್ಣವಾಗಿ ಕೊಲೆ ರೋಗದಿಂದ ಹಿಡಿದು ಹಾನಿಯಾಗುತ್ತದೆ. ನಂತರ ಬುಡದಲ್ಲಿ ನಿಂತಹ ಮಣ್ಣು ಸುಮಾರು 35 ಫೀಟ್ ನಷ್ಟು ಇರುವಂತಹ ಅಡಿಕೆ ಸಸಿಗಳು ಈಗ ನಮಗೆ ಕಾಣ ಸಿಗುವುದು ಖಾಲಿ 15 ಫೀಟ್ ಮಾತ್ರ. ಒಂದು ಅಡಿಕೆ ಸಸಿಯ ಬುಡದಲ್ಲಿ 15 ಫೀಟ್ 35 ಫೀಟ್ ಇರುವ ಅಡಿಕೆ ಸಸಿ 15 ಫೀಟ್ ತನಕ ಒಂದು 20 ದಿವಸ ನೀರು ನಿಂತರೆ ಖಂಡಿತವಾಗಿಲೂ ಅದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಈ ಭಾಗ ಜನರು ಅದಕ್ಕೆ ನಂಬಿ ಜೀವನವನ್ನು ಸಾಗಿಸಿರುವವರು. ಗ್ರಾಮಸ್ಥರಿಗೆ ನಾನೊಂದು ಮನವಿಯನ್ನು ಮಾಡಿದ್ದೇನೆ. ಖಂಡಿತವಾಗಿಯೂ ನಮ್ಮಿಂದ ಆಗುವಷ್ಟು ಸರ್ಕಾರದಿಂದ ಅದಕ್ಕೆ ಪರಿಹಾರ ತೆಗೆಸಿಕೊಳ್ಳುವ ಕ್ರಮವನ್ನು ನಾವು ಕೈಗೊಳ್ತೇವೆ. ನಮ್ಮ ಪತ್ರಿಕೆಯ ಮೂಲಕವೂ ಅವರಿಗೆ ಒಂದು ವಿನಂತಿಯನ್ನು ಮಾಡುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿ ಅವರು ಅದನ್ನೊಂದು ಗಮನಕ್ಕೆ ತೆಗೆದುಕೊಂಡು ಒಂದು ಆದಷ್ಟು ಪರಿಹಾರವನ್ನು ಒದಗಿಸಿಕೊಡ್ಬೇಕಾಗಿ ಮತ್ತೆ ಸರ್ಕಾರ ಮನವಿ ಮಾಡುತ್ತೇನೆ. ಕೊಡ್ತಾ ಇದೆ ಸರ್. ನಾನು ಈ ಬೆಳಗಿನಿಂದ ನನ್ನ ಮನೆಯ ಗುಡ್ಡ ಕುಸಿತವಾಗಿ ಮನೆಯ ಸಂಪೂರ್ಣ ಅರ್ಧ ಪಂಚಾಂಗ ಮುಳುಗಿದ್ರು ಅದನ್ನು ಲೆಕ್ಕಿಸದೆ ನಾನು ಇತರ ಕಡೆ ಹೋಗ್ತಿದ್ದೇನೆ. ಅದು ಈಗಾಗಲೇ ತೆರವುಗೊಳಿಸಿದ್ದಾರೆ ಮನೆಯವರು, ಬೇರೆಯವರು ಬಂದಿಲ್ಲ. ಆದ್ರೆ ನಾನು ಮಾತ್ರ ಊರಿನ ಅಲ್ಲಿ ಸುತ್ತಾಡ್ತಾ ಇದ್ದೇವೆ. ಈಗ ವಾಪಸ್ ನಾನು ಮುಗಿಲಡ್ಕ ಭಾಗಕ್ಕೆ ವಾಪಸ್ ಈಗ ನಾನೀಗ ಹೋಗ್ತಾ ಇದ್ದೇನೆ. ಅಲ್ಲಿ ವಾಪಸ್ ನೀರು ಜಾಸ್ತಿ ಆಯ್ತು ಅಂತ ಹೇಳ್ತಿದ್ದಾರೆ. ನಾನು ಅಲ್ಲಿಗೆ ಈಗ ವಾಪಸ್ ಗಾಡಿ ತಕೊಂಡು ಹೋಗ್ತಾ ಇದ್ದೇನೆ ಸರ್. ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಿಮ್ಮ ಕಾರ್ಯ ಮುಂದುವರಿಸಿ. ತಾಲೂಕಿನಾದ್ಯಂತ ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಜಾಗರೂಕತೆಯಿಂದ ಇರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಗ್ರಾಮ ಪಂಚಾಯತ್ನ ಆಡಳಿತಾಧಿಕಾರಿಗಳು ಎಲ್ಲರೂ ಕೂಡ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಎಚ್ಚರವನ್ನ ತಪ್ಪಬೇಡಿ, ಎಚ್ಚರಿಕೆಯಿಂದ ಇರಿ ಅನ್ನುವಂತ ಮಾಹಿತಿಯನ್ನ ಒದಗಿಸ್ತಾ ಇದ್ದಾರೆ. ದಯವಿಟ್ಟು ಇಂತ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಮಾಹಿತಿಯನ್ನ ಒದಗಿಸ್ತಾ ಇದ್ದಾರೆ. ಮಡಂತ್ಯಾರು ಬಗ್ಗೆ ಸುದ್ದಿ ನೀಡಿ ಸರ್ ಅನ್ನುವಂತ ಹೇಳ್ತಾ ಇದ್ದಾರೆ. ಮಡಂತ್ಯಾರ್ನಲ್ಲಿ ಏನೇನಾಗಿದೆ ಅನ್ನುವಂಥದ್ದು ಯಾರಾದ್ರೂ ಕರೆ ಮಾಡಿ ದಯವಿಟ್ಟು ಕರೆ ಮಾಡಿ ಮಾಹಿತಿಯನ್ನು ಒದಗಿಸಿ. ಮಡಂತ್ಯಾರ್ನಲ್ಲಿ ಬಹಳಷ್ಟು ಹೈವೇ ಅಲ್ಲಿ ಹೋಗುವವರಿಗೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದೆರಡು ಕಡೆ ಹೈವೇ ಅಲ್ಲಿಯೂ ಕೂಡ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಅಲ್ಲಿ ಈಗಾಗಲೇ ಒಂದಷ್ಟು ರಿಪೇರಿಗಳನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವಂತಹ ಅಥವಾ ಸ್ವಲ್ಪ ಮಟ್ಟಿಗೆ ಸಂಚಾರಕ್ಕೆ ನೆರವಾಗುವಂತದ್ದು ಆಗಿದೆ. ಇದೀಗ ಧರ್ಮಸ್ಥಳದ ಕನ್ಯಾಡಿ ಸಮೀಪ ಬಜಿಲಾ ಬೈಲ್ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ ಅನ್ನುವಂಥದ್ದು. ಅಲ್ಲಿ ಎರಡು ಜಾಗದವರ ನಡುವಿನ ಏನೋ ಸಮಸ್ಯೆಯಿಂದಾಗಿ ಅಲ್ಲಿ ಕೃತಕ ನೆರೆಯಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕೃತಕ ನೆರೆಯಂತ ಪರಿಸ್ಥಿತಿ ನಿರ್ಮಾಣ ಆಗಿರುವುದು ಜೊತೆಗೆ ಕಲ್ಮಂಜ ಗ್ರಾಮ ಪಂಚಾಯತ್ ಕೂಡಲೇ ಅದಕ್ಕೆ ಮುತುವರ್ಜಿಯನ್ನು ವಹಿಸಿಕೊಳ್ಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಯಿಂದ ಉಜಿರೆ ಬೆಳ್ತಂಗಡಿ ರಾಷ್ಟ್ರೀಯ ಹೆದ್ದಾರಿ ಹೇಗಿತ್ತು ಅನ್ನುವಂಥ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಕಡೆ ಬಹಳಷ್ಟು ಸಮಸ್ಯೆಗಳಾಗಿದ್ದಾವೆ. ಈಗಾಗಲೇ ನಾವು ತಹಶೀಲ್ದಾರರನ್ನ ಮಾತಾಡಿಸಿದ್ವಿ. ಅದರ ಜೊತೆಗೆ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಯವರನ್ನ ಕೂಡ ನಾವು ಮಾತನಾಡಿಸಿದ್ವಿ. ಈಗಾಗಲೇ ತಹಶೀಲ್ದಾರ್ ತಾಲೂಕಿನಾದ್ಯಂತ ಓಡಾಟದಲ್ಲಿದ್ದಾರೆ. ಮತ್ತೊಂದು ಕಡೆ AC ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ಆದ್ರೆ ಅವರ ಮೊಬೈಲ್ ನಮಗೆ ನಾಟ್ ರೀಚಬಲ್ ಆಗಿದೆ. ಜೊತೆಗೆ DC ಅವರನ್ನು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ಬಹಳಷ್ಟು ಜನ
ರಜೆಯ ಬಗ್ಗೆ ಕೇಳ್ತಾ ಇದ್ದೀರಿ. ರಜೆಯ ಬಗ್ಗೆ ಖಂಡಿತವಾಗಿಯೂ ಮಾಹಿತಿಗಳನ್ನ ಒದಗಿಸುವಂತ ಪ್ರಯತ್ನವನ್ನ ನಾವೀಗ ಮಾಡ್ತೇವೆ. ಆದ್ರೆ ನಮ್ಮ ವೆಬ್ಸೈಟ್ ನಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇರಿ ಅಂತ ಹೇಳ್ತಾ, ನಮ್ಮ ವೆಬ್ಸೈಟ್ ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಜೆಯ ಬಗ್ಗೆ ಮಾಹಿತಿಗಳು ಬರಬಹುದು. ಇವತ್ತು ರಜೆಯ ಬಗ್ಗೆ ಮಾಹಿತಿಯನ್ನ DC ಅವರು ಹೊರ ಹಾಕ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. DC ಅವರಿಂದ ಆದೇಶ ಬರಬಹುದು ಅನ್ನುವಂತ ನಿರೀಕ್ಷೆಗಳಿದಾವೆ. ಇವತ್ತು ಬೆಳಗ್ಗೆ ತಹಶೀಲ್ದಾರ್ ಅವರು ಬೆಳ್ತಂಗಡಿ ತಾಲೂಕಿಗೆ ರಜೆಯನ್ನ ನೀಡಿದ್ರು. ಆದರೆ ಇವತ್ತು ಜಿಲ್ಲೆಯಾದ್ಯಂತ ಮಳೆಯಾಗಿರೋದ್ರಿಂದ DC ಅವರು ಈ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. DC ಅವರು ಈ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಉಜಿರೆ ಬೆಳ್ತಂಗಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳಾಗಿತ್ತು ಅನ್ನುವಂಥದ್ದನ್ನ ನಾವೀಗ ನಿಮಗೆ ಆಲ್ರೆಡಿ ಹೇಳಿದೀವಿ. ಒಂದಷ್ಟು ಸಮಸ್ಯೆಗಳಾದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದು ನಾವು ಮತ್ತೆ ಒಮ್ಮೆ ನಿಮಗೆ ಪುತ್ರ ಬೈಲಿನ ಒಂದು ವಾಕ್ತೃವನ್ನ ನಿಮಗೆ ಹಾಕ್ತಾ ಇದೀವಿ. ಯಾಕೆಂತಂದ್ರೆ ಇದು ಬೆಳ್ತಂಗಡಿ ತಾಲೂಕಿನಲ್ಲಾದಂತ ಸಮಸ್ಯೆ. ಬೆಳ್ತಂಗಡಿ ತಾಲೂಕಿನ ಪುತ್ರ ಬೈಲಿನ ಸಮಸ್ಯೆಯನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಬೆಳ್ತಂಗಡಿ ತಾಲೂಕಿನ ಪುತ್ರ ಬೈಲಿನಾದಂತ ಸಮಸ್ಯೆಯನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಕುತ್ರೊಟ್ಟು ಸಮೀಪ ಪುತ್ರ ಬೈಲ್ನಲ್ಲಿ ಆದಂತ ಸಮಸ್ಯೆ, ಆ ಸಮಸ್ಯೆಯನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಅಲ್ಲಿ ಯಾವ ರೀತಿಯಾಗಿ ಹೈವೇ ಅಲ್ಲಿ ಅಂದ್ರೆ ಆ ಒಂದು ಒಂದು ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಕುತ್ರೊಟ್ಟು ಸಮೀಪದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಪುತ್ರ ಬೈಲಲ್ಲಿರುವಂತ ನದಿ ಉಕ್ಕಿ ಹರಿದಿರುವಂತದ್ದು ಸಂಪೂರ್ಣವಾಗಿ ಇಲ್ಲಿ ಬ್ಲಾಕ್ ಆಗಿದೆ. ಯಾಕೆಂತಂದ್ರೆ ಸಂಪರ್ಕಕ್ಕೆ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ನದಿಗೆ ಬಂದಿರುವಂಥದ್ದು. ನದಿ ಈಗ ಹೇಗೆ ಮಾರ್ಗಕ್ಕೆ ಬಂದಿದೆ ಅನ್ನುವಂಥದ್ದನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣ ಬ್ಲಾಕ್ ಆಗಿದೆ. ಒಂದು ಕಡೆಯಿಂದ ಅಗ್ನಿಶಾಮಕ ದಳದವರು ಬರ್ತಾ ಇರುವಂಥದ್ದು, ಮತ್ತೊಂದು ಕಡೆಯಿಂದ ಇಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಈ ಪರಿಸ್ಥಿತಿ ಇದೆ. ನೋಡಿ ಯಾವ ರೀತಿಯಾಗಿ ನದಿಯತ್ತ ನೀರು ಹರಿದು ಬರ್ತಾ ಇದೆ. ಮೇಲ್ಭಾಗದಿಂದ ನೀರು ಹರಿದು ಬರುವಂಥ ವೇಗವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಸಂಪೂರ್ಣ ಈ ಒಂದು ನದಿಯ ರೀತಿಯಲ್ಲಾಗಿದೆ. ಈಗ ನಾವು ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ನದಿಯ ಈ ಕಡೆ ಇರುವಂಥ ಖಾಲಿ ಜಾಗ, ಅದರ ಪಕ್ಕದಲ್ಲಿರುವಂಥ ಜಾಗ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮೇಲ್ಭಾಗಕ್ಕೆ ಬಂದಿದೆ. ನಾವು ಮೊನ್ನೆಯಷ್ಟೇ ಮಾಡಿದಂಥ ಸೇತುವೆಯ ಭಾಗದಲ್ಲಿ ನಾವಿದ್ದೇವೆ. ಸೇತುವೆ ಮುಳುಗಡೆ ಆಗಿರುವಂಥದ್ದು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ನದಿಯಲ್ಲ, ಇದು ಮಾರ್ಗ, ಇದೊಂದು ರೋಡಿನ ಹೇಗೆ ನೀರು ಹರಿದು ಬರ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದು ರಸ್ತೆಯಲ್ಲಿ ನಾವಿರುವಂಥದ್ದು. ನೋಡಿ ಮನೆಯ ಮುಂಭಾಗಕ್ಕೆ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಮನೆಯ ಮುಂಭಾಗ ಹೇಗಿದೆ ಅನ್ನುವಂಥದ್ದು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಸಂಪೂರ್ಣ ನೀರು ಬಂದಿರುವಂಥದ್ದನ್ನು ನೀವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ನಾವು ರಸ್ತೆಯಲ್ಲಿ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸಿದ್ವಿ. ಆ ಭಾಗದ ದೃಶ್ಯಾವಳಿ ಮತ್ತು ಅಲ್ಲಿ ಸೇರಿರುವಂಥ ಜನರನ್ನು ಕೂಡ ನಾವು ಈಗ ನಿಮಗೆ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡ್ತೇವೆ. ಬಹಳಷ್ಟು ಡೇಂಜರಸ್ ಸಿಚುವೇಶನ್ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಿ ಪುತ್ರ ಬೈಲ್ನ ಸಮೀಪದ ಡೇಂಜರಸ್ ಸಿಚುವೇಶನ್ ಇದು. ರಸ್ತೆ ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಂಡಿದೆ. ಇಲ್ಲಿ ದಾಟೋದು ಡೇಂಜರಸ್. ಆದರೆ ಜನರು ಬಹಳಷ್ಟು ದೊಡ್ಡ ಮಟ್ಟಿನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನೀವು ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ. ಬಹಳ ಡೇಂಜರಸ್ ರೀತಿಯಲ್ಲಿ ಪುತ್ರ ಬೈಲಿನ ಸೇತುವೆ ಮುಳುಗಿರುವಂಥದ್ದು. ಪುತ್ರ ಬೈಲಿನ ಸೇತುವೆ ಮುಳುಗಿ ನೀರು ಹೋಗ್ತಾ ಇರುವಂತಹ ಸಿಚುವೇಶನ್ ಇದೇ ಜಾಗದಲ್ಲಿ ಕಳೆದ ಬಾರಿ ನಾವು ನಿಂತು ವರದಿಯನ್ನ ಮಾಡಿದ್ದೆವು. ಕಳೆದ ಬಾರಿಯ ವರದಿಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಇದೀಗ ಇಲ್ಲಿ ಬಹಳಷ್ಟು ಜನರಿದ್ದಾರೆ. ಇಲ್ಲಿ ಸಾಗೋದು ಕಷ್ಟಕರ ಅನ್ನುವಂಥ ಸಿಚುವೇಶನ್ ಇದೆ. ಅವರನ್ನೆಲ್ಲರನ್ನು ಕೂಡ ಮಾತನಾಡಿಸಬೇಕು. ಬಹಳಷ್ಟು ಡೇಂಜರಸ್. ನೋಡಿ, ಇದು ಪುತ್ರ ಬೈಲಿನ ಸೇತುವೆ. ಮೊನ್ನೆ ಇದ್ದಂಥ ಸೇತುವೆ ಇದೇ ಜಾಗದಲ್ಲಿ. ಈ ಜಾಗದಲ್ಲಿ ಇದೇ ಸೇತುವೆ ಮೊನ್ನೆ ಮುಳುಗಡೆ ಆಗಿರುವಂಥದ್ದು. ಈ ಸೇತುವೆಯ ಜಾಗವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ರಸ್ತೆ, ಮೊನ್ನೆ ಖಾಲಿ ಸ್ಥಳದಲ್ಲಿದ್ದಂಥ ರಸ್ತೆ. ಇಲ್ಲಿ ನೋಡಿ, ತಾರಾಯಿ ಅಂತ ಬೊಬ್ಬೆ ಹಿಡಿತಿದ್ದಾರೆ. ಬನ್ನಿ, ಬೋಡ ತಾರಾಯಿ. ನಮಸ್ತೆ.
ಬನ್ನಿ. ಏನ್ ಹೆಸರು, ಏನ್ ಹೇಳ್ತೀರಿ? ಇವತ್ತು ಫುಲ್ ಬಂದಿದೆ. ಇನ್ನು ನಮ್ಮ ಮನೆ ಅಂಗಳಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಇರೋದು. ಅಲ್ಲಿ ಇನ್ನೊಂದು ಮನೆ ಅಂಗಳಕ್ಕೆ ಹೋಗಿದೆ ನೀರು. ಇವತ್ತು ಜನರಿಗೆ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತಾ ಇದೆ. ಮತ್ತೆ ಇನ್ನು ಕಡಿಮೆ ಆಗ್ಬೇಕಷ್ಟೇ ನೀರು. ಆಚೆ ಇದ್ದವರಿಗೆ ಈ ಕಡೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ನೋಡಿ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಅಗ್ನಿಶಾಮಕ ದಳದವರು ಬರ್ತಾ ಇದ್ದಾರೆ. ಅಗ್ನಿಶಾಮಕ ದಳದವರು ಹೇಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ಸ್ಪಷ್ಟವಾಗಿ. ಅಗ್ನಿಶಾಮಕ ದಳದವರು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಇದು ಸುದ್ದಿಯಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ತಾವು ನೋಡ್ತಾ ಇರುವಂತದ್ದು ಈ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಇಲ್ಲಿ ಜನರ ಸಮಸ್ಯೆಗೆ ಸ್ಪಂದನೆ ಮಾಡಲಿಕ್ಕೆ ಅಗ್ನಿಶಾಮಕ ದಳ ಧಾವಿಸಿ ಬರ್ತಾ ಇರುವಂತಹ ದೃಶ್ಯಾವಳಿ. ಕಷ್ಟಕರ ಸಿಚುವೇಶನ್ ನಲ್ಲಿ ಈ ಗ್ರಾಮದವರಿದ್ದಾರೆ, ಇಲ್ಲಿ ಹುಡುಗರಿದ್ದಾರೆ, ಮಾತನಾಡಿಸಬೇಕು. ಬನ್ನಿ. ಹೇಗಿದೆ? ಸಂಪರ್ಕ ಕಡಿತಗೊಂಡಿದೆ. ತುಂಬಾ ಮಂದಿಗೆ ಹಾನಿ ನಷ್ಟ ಆಗಿದೆ. ಮನೆ ಒಳಗೆಲ್ಲ ನೀರು ಹೋಗಿದೆ, ಮಕ್ಕಳು ಪರದಾಡ್ತಿದ್ದಾರೆ. ನಮ್ದು ಕೂಡ ಆ ಕಡೆ ಅಮ್ಮನವರೆಲ್ಲ ಆ ಕಡೆ ಇದ್ದಾರೆ, ಎಲ್ಲಿ ಆ ಸೈಡ್ ಇದ್ದಾರೆ. ಈಗ ಈ ಕಡೆ ಕರ್ಕೊಂಡ್ ಬರ್ಬೇಕು. ಬೇರೆ ಎಂತಾದ್ರು ವ್ಯವಸ್ಥೆ ಬರುತ್ತೋ ನೋಡ್ಬೇಕು. ಎತ್ಕೊಂಡು ಬರ್ತೀರಾ? ಬರುತ್ತೋ ನೋಡ್ಬೇಕು ಎಂತ ಮಾಡುದಂತ. ನೋಡಿ, ಇಲ್ಲಿ ಕೆಲವರಿದ್ದಾರೆ ನೋಡಿ. ಆ ತೋಟದಲ್ಲಿ ನೀವು ಗಮನಿಸಿ, ತೋಟದಲ್ಲಿ ಗಮನಿಸಿ. ಸಂಪರ್ಕ ಕಡಿತಗೊಂಡು ಚಿಂತಾಕ್ರಾಂತರಾಗಿ ನಿಂತಿರುವ ಜನ, ಸಂಪರ್ಕ ಕಡಿತಗೊಂಡು ಚಿಂತಾಕ್ರಾಂತರಾಗಿ ನಿಂತಿರುವ ಜನವನ್ನು ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಸಂಪೂರ್ಣವಾಗಿ ರಸ್ತೆ ಸಂಚಾರ ಕಡಿತಗೊಂಡಿದೆ. ಈಗ ಕಂಪ್ಲೀಟ್ ನೀರೆಲ್ಲ ಒಳಗೆ ಬಂದಿದೆ. ಅಲ್ಲಿಯ ತನಕ ನೀರು ಬಂದಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ವೆಹಿಕಲ್ಸ್ ಬರ್ತಾ ಇದೆ. ಕೆಲವೊಬ್ಬರು ಸಾಹಸವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಕಷ್ಟ ನೋಡಿ ಸರ್. ಒಂದು ನಿಮಿಷ, ಅಭಿ ಏನ್ ಹೇಳ್ತೀರಿ ಅಭಿ? ಇಂಥ ಮಳೆ ಇಲ್ಲಿ ತನಕ ನೋಡ್ಲಿಲ್ಲ. ಬಹುಶಃ ಇದು ಎಚ್ಚರಿಕೆ ಕಡೆಗಂಟೆ. ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಸುರಕ್ಷಿತ ಜಾಗಕ್ಕೆಲ್ಲ ತೆರಳುವುದು ಒಳ್ಳೇದು. ತೆರೆದುಕೊಂಡು ಹೋಗ್ಲೇಬೇಕು. ಬಹಳ ಕಷ್ಟಕರ. ಇಲ್ಲಿ ಬ್ಲಾಕ್ ಆಗಿದೆ. ಹೌದು, ಮೂರನೇ ರೋಡ್ ಅಲ್ಲಿ ಬರ್ತಿರೋದು. ಇದು 3ನೇ ರೋಡ್ ನಂಗೆ ಬ್ಲಾಕ್ ಸಿಗ್ತಿರೋದು. ಓಕೆ, ಏನ್ ಹೇಳ್ತೀರಿ? ಈ ಒಂದು ನದಿ ನಾನು ಇವತ್ತಿನ ತನಕ ನೋಡ್ಲಿಲ್ಲ. ಬಾರಿ ಡೇಂಜರಸ್ ಸಿಚುವೇಶನ್ ನಾವಿದ್ದೇವೆ. ಹೌದು, ಖಂಡಿತ. ಅಭಿನಂದನ್ ಹರೀಶ್ ಕುಮಾರ್ ಅವರು ಹೋಗ್ತಾ ಇರುವಂತದ್ದು ನೋಡಿ, ಬಾರಿ ಡೇಂಜರಸ್ ಸಿಚುವೇಶನ್ ನಾವಿದ್ದೇವೆ ಅನ್ನುವಂಥದ್ದನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ನೀರಿನ ಮಟ್ಟ ನಾವು ಮತ್ತೆ ತೋರಿಸ್ತಾ ಇದ್ದೀವಿ. ಆಗ ಬಂದಾಗ ಇಲ್ಲಿತ್ತು, ಈಗ ನೀರಿನ ಮಟ್ಟ ಏರ್ತಾ ಇದೆ. ಕಳೆದ ಬಾರಿ ನಾವು ವರದಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ವಿ. ನಾವು ಆ ಸೇತುವೆಯ ಮೇಲ್ಭಾಗದಲ್ಲಿ ನಿಂತ್ಕೊಂಡು ವರದಿಯನ್ನು ಮಾಡಿದ್ವಿ. ಇವತ್ತು ಸೇತುವೆ ಮುಳುಗಿದೆ. ಸೇತುವೆ ಮುಳುಗಿ ಪಕ್ಕದಲ್ಲಿರ್ತಕ್ಕಂತಹ ರಸ್ತೆಯೂ ಮುಳುಗಿದೆ. ರಸ್ತೆ ಮುಳುಗಿದ್ದು ಮಾತ್ರವಲ್ಲ, ಪಕ್ಕದಲ್ಲಿರುವಂತಹ ಮನೆ ಒಳಗಡೆ ನೀರು ಬರುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ನಾವು ನಿಮಗೆ ಆ ಕಡೆ ಇರುವವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಡೇಂಜರಸ್ ಸಿಚುವೇಶನ್ ಅಲ್ಲಿದೆ ಲಾಯ್ಲಾ. ಸಮಸ್ಯೆ ಆಗಿರುವಂತದ್ದು ಅಲ್ಲಿ ನಿಮಗೊಂದು ಕಪ್ಪಿನ ಪೈಪು ಕಾಣ್ತಾ ಇದೆ ನೋಡಿ, ಪೈಪು. ಎಸ್, ಇದು ಕುಡಿಯುವ ನೀರಿನ ಪೈಪು. ಲಾಯ್ಲಾ ಗ್ರಾಮ ಪಂಚಾಯತಿನ ಕುಡಿಯುವ ನೀರಿನ ಪೈಪು ನೀವೀಗ ನೋಡ್ತಾ ಇರುವಂತದ್ದು. ಲಾಯ್ಲಾ ಗ್ರಾಮ ಪಂಚಾಯತ್ನ ಕುಡಿಯುವ ನೀರಿನ ಪೈಪು. ಬನ್ನಿ, ಆ ಕಡೆ ಇರುವವರನ್ನು ಮಾತನಾಡಿಸುವ. ಬಹಳಷ್ಟು ಡೇಂಜರಸ್ ಸಿಚುವೇಶನ್ ನಲ್ಲಿ ನಾವಿರುವಂತಹದನ್ನ ನಿಮಗೆ ಸ್ಪಷ್ಟಪಡಿಸ್ತಾ, ಇದು ನಮ್ಮೂರಿನ ಗ್ರಾಮಸ್ಥರ ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದನ್ನ ವರದಿ ಮಾಡುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಬನ್ನಿ, ಅವರನ್ನು ಮಾತಾಡಿಸುವ. ಫಸ್ಟ್ ಟೈಮ್ ಇದು ಬರ್ಪುನ ಈಗ 49 ವರ್ಷ. ಆ ವರ್ಷದಿಂದ ಈ ನಮ್ದೆ ಬಲ್ಲವ ಐತಿ ಫಸ್ಟ್ ಟೈಮ್. ಹೆಂಗ ತೋಟ ಪೂರ ಮುರುಕುದುಂಟು, ಫುಲ್ ಮುರುಕುದುಂಟು. ತೋಟ ಫುಲ್ ಮುರುಕುದುಂಟು. ಫುಲ್ ಮುರುಕುದುಂಟು. ಎಸ್, ನಮ್ಮ ತೋಟ ಎಲ್ಲ ಮುಳುಗಿದೆ. 40 ವರ್ಷದಿಂದ ಇಂತಹ ಬೊಳ್ಳ ನಾವು ನೋಡ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸರ್, ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಮೆಸ್ಕಾಂ ಕಡೆಯಿಂದ? ಮೆಸ್ಕಾಂ ಕಡೆಯಿಂದ ಈಗ ಕಂಬಗಳು ನೀರು ಹರಿತಾ ಇದೆ, ಬೀಳುತ್ತಾ ಅಂತ ಹೆದರಿಕೆ ಆಗ್ತಾ ಇದೆ. ಈಗ ನೋಡಿ, ಅದರ ಮಣ್ಣು ಕುಸಿತಾ ಇದೆ, ಅಷ್ಟು ಜೋರಾಗಿ ನೀರು ರೋಡಲ್ಲಿ ಹರಿತಾ ಇದೆ. ಅದಕ್ಕೆ ನಾವು ಇಲ್ಲೇ ನಿಂತಿದ್ದೇವೆ. ಏನು ಲೈನ್ ಎಲ್ಲ ಆಫ್ ಇದೆ, ಏನೋ ಮೈ ಮೇಲೆಲ್ಲ ಬೀಳ್ಬಾರ್ದಂದೆಲ್ಲ ನಮ್ಮ ಎಲ್ಲ ಸಿಬ್ಬಂದಿಗಳು ಇಲ್ಲೇ ಇದ್ದೇವೆ. ಎಷ್ಟು ಜನ ಸಿಬ್ಬಂದಿ ಇದ್ದೀರಿ? ನಾವೊಂದು 10 ಮಂದಿ ಇದ್ದೇವೆ. ಈಗ 10 ಮಂದಿ. ಈಗ ನಿಮಗೆ JAEE ಇದರ ನಮ್ಮ ಜೊತೆಗೆ ಇಲ್ಲಿ ಮೆಸ್ಕಾಮಿನ ಕಂಬಗಳು ನಾವು ತೋರಿಸ್ತಾ ಇದ್ದೀವಿ. ಮೆಸ್ಕಾಂನ ಕಂಬಗಳು ಬೀಳುವ ಪರಿಸ್ಥಿತಿಯಲ್ಲಿದ್ದಾವೆ. ಒಂದು ವೇಳೆ ಬಿದ್ದರೆ ಲೈನ್ ಆಫ್ ಆಗಿದೆ, ಆದ್ರೆ ಬಿದ್ದರೆ ಅಪಾಯ ಇದೆ. ಯಾಕಂತಂದ್ರೆ ಯಾರ್ದಾದ್ರೂ ತಲೆ ಮೇಲೆ ಬೀಳ್ಬೋದು ಅಥವಾ ತೊಂದರೆಗಳಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ 10 ಜನರನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಸರ್, ಎಷ್ಟು ಡೇಂಜರಸ್ ಸಿಚುವೇಶನ್ ಅಲ್ಲಿ ನಾವಿದ್ದೇವೆ?
ಅದೇ ಇಲ್ಲಿ ಮೇನ್ ಅಂತ ಹೇಳಿದ್ರೆ ಈ ಕಂಬಗಳದ್ದು ಮೇನ್ ಮೇಲಿಂದ ಏನಾಗ್ತಾ ಇಲ್ಲ, ಗಾಳಿ ಇಲ್ಲ ಇವತ್ತು, ಅದರಿಂದಾಗಿ ನಾವು ಬಚಾವಾಗಿದ್ದೇವೆ. ಯಾವುದೇ ಮರಗಳು ಇವತ್ತು ಬಿದ್ದಿಲ್ಲ. ನಿನ್ನೆ ರಾತ್ರಿಯಿಂದ ಇಲ್ಲಿಗೆ ಮರಗಳು ಬಿದ್ದಿಲ್ಲ, ನೀರೇ ಕೊಚ್ಚಿಕೊಂಡು ಹೋಗಿ ಬುಡದ್ದು ಮಣ್ಣು ಸವಿತಾ ಇದೆ. ಅದರಿಂದಾಗಿ ನಾವು ಈಗ ಏನಾದ್ರೂ ಮೈ ಮೇಲೆ ಮಾಹಿತಿಯ ಪ್ರಕಾರ ನಾಳೆ ಶಾಲಾ ಕಾಲೇಜುಗಳಿಗೆ, ಅದರಲ್ಲಿ ಪದವಿ ಪೂರ್ವ ಕಾಲೇಜಿನ ತನಕ ರಜೆಯನ್ನ ಘೋಷಣೆ ಮಾಡಲಾಗಿದೆ. ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದೀವಿ. ನಾಳೆ ಶಾಲಾ ಕಾಲೇಜುಗಳಿಗೆ ಪದವಿ ಪೂರ್ವ ಕಾಲೇಜಿನ ತನಕ ರಜೆಯನ್ನ ಘೋಷಣೆ ಮಾಡಲಾಗಿದೆ. ನಾಳೆ ಶಾಲಾ ಕಾಲೇಜುಗಳಿಗೆ ಅಂಗನವಾಡಿ, ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಅವರು ಘೋಷಣೆ ಮಾಡಿದ್ದಾರೆ. ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪಿಯುಸಿ ಕಾಲೇಜಿನ ತನಕ ರಜೆ ಘೋಷಣೆ ಮಾಡಲಾಗಿದೆ. ಪಿಯುಸಿ ಕಾಲೇಜಿನ ತನಕ ರಜೆ ಘೋಷಣೆಯನ್ನ ಮಾಡಲಾಗಿದೆ. ಡಿಗ್ರಿ ಮಕ್ಕಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿಲ್ಲ. ಜಿಲ್ಲಾಧಿಕಾರಿ ಅವರು ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಆ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ನಾಳೆ ಶಾಲೆಗೆ ಅಂಗನವಾಡಿಯಿಂದ ಪಿಯುಸಿಯ ತನಕ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ ಪಿಯುಸಿ ತನಕ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎಲ್ಲರ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡುವಂತ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾಗಿ ನೇರ ಪ್ರಸಾರವನ್ನ ಮಾಡಿ ಈ ರಿಪೋರ್ಟ್ ಬರುವ ತನಕ ಕಾದು ನಿಮಗೆ ಮಾಹಿತಿಯನ್ನು ಒದಗಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಂಗನವಾಡಿ, ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಪ್ರಾಥಮಿಕ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು 12ನೇ ತರಗತಿವರೆಗೆ ದಿನಾಂಕ 31/7/2024 ರಜೆಯನ್ನ ಘೋಷಿಸಲಾಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜಿಲ್ಲಾಧಿಕಾರಿಯವರು ಒದಗಿಸಿರುವಂತಹ ಮಾಹಿತಿಯ ಪ್ರಕಾರ ಅದರ ಜೊತೆಗೆ ದುರ್ಬಲ ಶಿಥಿಲ ಕಟ್ಟಡಗಳು ಇದ್ದಲ್ಲಿ ಅಂತಹ ಕಟ್ಟಡಗಳನ್ನ ಪಾಠ ಪ್ರವಚನಗಳಿಗೆ ಬಳಸುವಂತಿಲ್ಲ. ಈ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳ ಮುಖ್ಯಸ್ಥರುಗಳು ಕಟ್ಟಡಗಳ ಸುಸ್ಥಿತಿಯ ಬಗ್ಗೆ ಗಮನ ಹರಿಸಬೇಕು. ನೀರಿರುವಂತಹ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಸಾರ್ವಜನಿಕರು, ಪ್ರವಾಸಿಗರು ತೆರಳದಂತೆ ಜಾಗ್ರತೆ ವಹಿಸಬೇಕು. ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚನೆಯನ್ನ ನೀಡಲಾಗಿದೆ. ಇದರಲ್ಲಿ ಜಿಲ್ಲೆಯಲ್ಲಿ ವಿಪರೀತ ಮಳೆ ಸುರಿತಾ ಇರೋದ್ರಿಂದ ಸಾರ್ವಜನಿಕರು ನದಿಗಳ, ತೋಡುಗಳ ಮತ್ತು ವಿದ್ಯುತ್ ಕಂಬ, ತಂತಿ ಸಮೀಪ ಹೋಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಪ್ರಾಕೃತಿಕ ವಿಕೋಪದಿಂದ ಯಾವುದೇ ರೀತಿಯ ಘಟನೆಗಳು ಸಂಭವಿಸಿದಲ್ಲಿ ಅಥವಾ ಸಂಭವಿಸಬಹುದಾದ ಸೂಚನೆ ಇದ್ದಲ್ಲಿ ಸಾರ್ವಜನಿಕರು ಕೂಡಲೇ ಸಂಬಂಧಪಟ್ಟ ಪಂಚಾಯತ್, ನಗರ, ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿಯನ್ನು ನೀಡಬೇಕು ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಂಗನವಾಡಿ, ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ, ಪದವಿ ಪೂರ್ವ ಕಾಲೇಜುಗಳಿಗೆ ರಜೆಯನ್ನ ನಾಳೆ ಘೋಷಣೆ ಮಾಡಲಾಗಿದೆ. ಮತ್ತೆ ಡಿಗ್ರಿ ಮಕ್ಕಳಿಗೆ ಕ್ವಶನ್ ಮಾರ್ಕ್, ನಮಗೆ ರಜೆ ಇದೆಯಾ ಅನ್ನುವಂಥದ್ದು. ಆದ್ರೆ ಡಿಗ್ರಿಗೆ ಇಲ್ಲ ರಜೆ. ಅಂಗನವಾಡಿಯಿಂದ ಪಿಯುಸಿಯ ತನಕ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ ಪಿಯುಸಿ ತನಕ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇದೀಗ ನೇರ ಪ್ರಸಾರವನ್ನ ಇನ್ನೊಂದಷ್ಟು ವಿಷಯಗಳನ್ನ ನಿಮಗೆ ತಿಳಿಸಿ ನಾಳೆ ಜಿಲ್ಲಾಧಿಕಾರಿಗಳು ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ ಮತ್ತು PU ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ದಯವಿಟ್ಟು ಒಂದು ಮಾಹಿತಿ ಒದಗಿಸಲೇಬೇಕು. ಯಾಕೆಂತಂದ್ರೆ ಇವತ್ತು ಬೆಳ್ತಂಗಡಿ ತಾಲೂಕಿನ ಹಲವೆಡೆ ನಾವು ತೆರಳದಂತ ಸಂದರ್ಭದಲ್ಲಿ ಮಳೆಯ ತೀವ್ರತೆಗೆ ಬಹಳಷ್ಟು ಕಡೆ ಹಾನಿಯಾಗಿದೆ.
ಹೊರಗಡೆ ನೀರಿನ ರಭಸ ಹೆಚ್ಚಿದೆ, ಮಕ್ಕಳನ್ನ ದಯವಿಟ್ಟು ಹೊರಗಡೆ ಬಿಡಬೇಡಿ. ಯಾಕೆಂತಂದ್ರೆ ಪುತ್ರಬೈಲಿನ ಸಮೀಪ ರಸ್ತೆಯಲ್ಲಿ ನೀರು ಹರಿತಾ ಇರುವಂತದ್ದನ್ನ ನೋಡಿದ್ರೆ ಯಾವುದೇ ತೋಡುಗಳಿಗೂ ಕೂಡ ಕಡಿಮೆ ಇರಲಿಲ್ಲ, ಅಷ್ಟೊಂದು ವೇಗವಾಗಿ ರಸ್ತೆಯಲ್ಲಿ ನೀರು ಹರಿತಾ ಇತ್ತು. ಅದರ ಜೊತೆಗೆ ಹಿರಿಯ ನಾಗರಿಕರಿರ್ಬೋದು, ಪುಟ ಮಕ್ಕಳಿರ್ಬೋದು, ರಜೆ ಅಂತ ಹೇಳಿ ನೀರಿನಲ್ಲಿ ಆಟ ಆಡುವಂತ ಸಾಹಸ ಬೇಡ. ಯಾಕೆಂತಂದ್ರೆ ನೀರಿನ ಹರಿವು ಯಾವಾಗ ಹೇಗೆ ಏರಿಕೆ ಆಗ್ತದೆ ಅನ್ನುವಂಥದ್ದನ್ನ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಚಾರ್ಮಾಡಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಕೂಡ ಮಲವಂತಿಕೆ, ದಿಡುಪೆ ಅಂತ ಪ್ರದೇಶಗಳಲ್ಲಿ ಇನ್ನೊಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ದಿಡುಪೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೆಲವರು ನಾವು ಮನೆಯಿಂದ ಹೊರ ಹೋಗೋದಿಲ್ಲ, ನಾವು ಸ್ಥಳಾಂತರಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ರೀತಿಯಲ್ಲಿ ಒಂದು ಹಠವನ್ನ ಕಟ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ತಹಶೀಲ್ದಾರ್ ನಮ್ಮ ಜೊತೆಗೆ ಮಾತನಾಡಿದ್ರು. ಅಂಥದ್ದು ಮಾಡಬೇಡಿ, ಯಾವುದೇ ಕಾರಣಕ್ಕೆ ಅಂಥದ್ದನ್ನ ಮಾಡಬೇಡಿ. ಯಾಕೆಂತಂದ್ರೆ ಈಗ ಸ್ಥಳಾಂತರ ಆಗಿ ಜೀವ ಉಳಿಬೇಕು ಅನ್ನುವಂತ ಕಾರಣಕ್ಕೆ ಇದನ್ನ ಮಾಡ್ತಾ ಇರುವಂತದ್ದು. ಇದನ್ನ ದಯವಿಟ್ಟು ತಾವು ಆ ರೀತಿಯಾಗಿ ಖಂಡಿತವಾಗಿಯೂ ಮನೆ ಮತ್ತು ಒಂದು ಕಂಫರ್ಟ್ ಝೋನ್ ಅನ್ನುವಂಥದ್ದು ಆ ಮನೆಯಲ್ಲಿ ಇದ್ದೇ ಇರುತ್ತೆ. ಆದ್ರೆ ಈಗ ನಮಗೆ ಅಲ್ಲಿ ಯಾವುದೇ ರೀತಿಯಂತೆ ತೊಂದರೆ ಆಗಬಾರ್ದು ಅನ್ನುವಂತ ಕಾರಣ ಇರುವಂತದ್ದು ಸ್ಥಳಾಂತರ ಆಗುವಂಥದ್ದು ಒಳಿತು. ಯಾಕಂತಂದ್ರೆ ಬಹಳಷ್ಟು ಕಡೆ ತೊಂದರೆಗಳು ಉಂಟಾಗ್ತಾ ಇದೆ, ಬಹಳಷ್ಟು ತೊಂದರೆಗಳಾಗ್ತಾ ಇದಾವೆ. ದಿಡುಪೆ ಸುತ್ತಮುತ್ತ ಅಲ್ಲಲ್ಲಿ ಗುಡ್ಡ ಕುಸಿತ ಇರುವಂತದ್ದು ಸಂಭವಿಸ್ತಾನೆ ಇದೆ. ನಾಳೆ ಮತ್ತೆ ನೇರ ಪ್ರಸಾರವನ್ನ ಮಾಡ್ತೇವೆ. ನಾಳೆ ಮತ್ತೆ ನೇರ ಪ್ರಸಾರವನ್ನ ಮಾಡಿ ನಿಮ್ಮ ಎಲ್ಲರ ಜೊತೆಗೂ ಮಾತನಾಡುವಂತ ಪ್ರಯತ್ನ, ಎಲ್ಲ ಗ್ರಾಮ ಪಂಚಾಯತ್ನವರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ನಾಳೆ ಮಾಡ್ತೇವೆ. ಇಲ್ಲಿಯ ತನಕ ಸುದ್ದಿಯ ವಿಶೇಷವಾದಂತ ನೇರ ಪ್ರಸಾರವನ್ನ ನೋಡಿದ್ದಕ್ಕೆ ಧನ್ಯವಾದ. ಮಕ್ಕಳು ನಾಳೆ ರಜೆ. ದಾಖಾ ಜಿಲ್ಲೆಯ ಅಂಗನವಾಡಿ, ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ, PU ಕಾಲೇಜಿನ ತನಕಕ್ಕೆ ನಾಳೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಎಲ್ಲರ ಪ್ರಶ್ನೆ ಇತ್ತು ನಾಳೆ ರಜೆ ಅಂತ. ನಾಳೆ ರಜೆ. ಬಹಳಷ್ಟು ಜನ ಹಾಕಿದ್ದಾರೆ. ಒಬ್ರು ಬ್ರದರ್ಸ್ ಫ್ರಮ್ ತುಳುನಾಡು ಕಾಮೆಂಟ್ ಆಗಿದ್ದಾರೆ. ಆದ್ರೆ ನೇರ ಪ್ರಸಾರವನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದೀವಿ. ನಾಳೆ ಮತ್ತೆ ನೇರ ಪ್ರಸಾರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀವಿ. ನಾಳೆ ನಿಮ್ಮ ಊರಿನಲ್ಲಾಗಿರುವಂತಹ ಸಮಸ್ಯೆಗಳ ಬಗ್ಗೆ ನೀವು ಎಲ್ಲರೂ ಕೂಡ ಮಾತನಾಡಬಹುದು. ಎಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು PDOಗಳನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಸುದ್ದಿ ಮಾಡುತ್ತೆ. ನಿರಂತರವಾಗಿ ನಮ್ಮ ಜೊತೆಗೆ ನೇರ ಪ್ರಸಾರವನ್ನ ವೀಕ್ಷಿಸಿರುವುದಕ್ಕೆ ಧನ್ಯವಾದ. ಈಗ ನೋಡ್ತಾ ಇರುವಂತಹ ವೀಕ್ಷಕರಲ್ಲಿ ಒಂದು ಮನವಿ, ನೀವು ವಿಡಿಯೋಗಳನ್ನ ಮಾಡಿದಲ್ಲಿ ನಮಗೆ ಕಳುಹಿಸಿಕೊಡಿ. ವಿಡಿಯೋಗಳನ್ನ ಮಧ್ಯಾಹ್ನದೊಳಗಾಗಿ ನೀವು ಕಳುಹಿಸಿಕೊಡಿ. ಯಾಕೆಂತಂದ್ರೆ ಅದನ್ನ ನೇರವಾಗಿ ಇಟ್ಟು ವಿಡಿಯೋ ಮಾಡಬೇಡಿ, ಮೊಬೈಲ್ ಅನ್ನ ಅಡ್ಡ ಇಟ್ಟು ವಿಡಿಯೋ ಮಾಡಿ ಅಂತ ಮನವಿಯನ್ನ ಮಾಡ್ತಾ, ಮೊಬೈಲ್ ಅನ್ನ ಅಡ್ಡ ಇಟ್ಟು ವಿಡಿಯೋ ಮಾಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ತೋರಿಸ್ತಾ ಇರುವಂತ ನಂಬರ್ಗೆ ವಾಟ್ಸಪ್ ಮಾಡಿ, ಆ ನಂಬರ್ಗೆ ತಾವೆಲ್ಲರೂ ಕೂಡ ಮೊಬೈಲ್ ಅನ್ನ ಅಡ್ಡ ಹಿಡಿದು ವಿಡಿಯೋ ಮಾಡಿ ಅಂತ ಮನವಿಯನ್ನ ಮಾಡ್ತಾ ಈ ನೇರ ಪ್ರಸಾರವನ್ನ ಕೊನೆಗೊಳಿಸ್ತಾ ಇದೀವಿ. ನಿರಂತರವಾಗಿ ನಾಳೆಯೂ ಕೂಡ ನೇರ ಪ್ರಸಾರದಲ್ಲಿ ನಿಮ್ಮ ಸಮಸ್ಯೆಗಳನ್ನ ನಾವು ತೋರಿಸ್ತೀವಿ. ಇಲ್ಲಿ ತನಕ ನೇರ ಪ್ರಸಾರವನ್ನ ವೀಕ್ಷಣೆ ಮಾಡಿದಂತ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ.